ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಆತ್ಮೀಯರೇ, ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ಆಗಮಿಸಿರುವ ಎಲ್ಲ ಯಾದವ ಸಮುದಾಯದ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, 2ನೇ ವರ್ಷದ ಈ ಒಂದು ಆಟಿಕೂಟ ಹಾಗೂ ಯಾದವ ಸಭಾ ಕಾರ್ಯಕ್ರಮಗಳನ್ನು ಈ ಒಂದು ಸುಂದರವಾದಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ. ಕಳೆದ ವರ್ಷ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಕೊಲ್ಯದ ಸ್ವಾಮಿ ಕೃಪಾ ನಿವಾಸದಲ್ಲಿ ಮೀನಾ ಬಾಲಕೃಷ್ಣರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಳೆದ ವರ್ಷದ ಆ ಒಂದು ಯಶಸ್ಸಿನ ಸ್ಫೂರ್ತಿಯೊಂದಿಗೆ 2ನೇ ವರ್ಷದ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕಡಲ ತಡಿಯ ಸುಂದರ ತಾಣ ಸೋಮೇಶ್ವರದ ಶ್ರೀ ಕೆ ಸಂಜೀವಮಣಿ ಇವರ ಪಾಂಚಜನ್ಯ ನಿವಾಸದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಪಾಂಚಜನ್ಯವನ್ನು ಮೊಳಗಿಸ್ತಾ ಇದ್ದೇವೆ. ಆತ್ಮೀಯರೇ, ಯಾದವ ಸಭಾ ತಾಲೂಕು ಸಮಿತಿ, ಪ್ರಾದೇಶಿಕ ಸಮಿತಿ, ಯುವ ವೇದಿಕೆ, ಮಹಿಳಾ ವೇದಿಕೆ ಉಳ್ಳಾಲ ಹಾಗೂ ಇದರ ಸಂಯುಕ್ತ ಆಶ್ರಯದೊಂದಿಗೆ ವಾರ್ಷಿಕ ಮಹಾಸಭೆ, ಕೇಂದ್ರ ಸಮಿತಿಯ ತ್ರೈಮಾಸಿಕ ಸಭೆ, ಆಟಿಕೂಟ ಕಾರ್ಯಕ್ರಮವನ್ನು ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅತಿಥಿ ಗಣ್ಯರು ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ದಯವಿಟ್ಟು ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ಎ.ಕೆ. ಮಣಿಯಾಣಿ, ಅಧ್ಯಕ್ಷರು ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ, ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿದ್ದಾರೆ ಶ್ರೀ ಕೆ ಸಂಜೀವಮಣಿ. ಇಂದಿನ ಕಾರ್ಯಕ್ರಮದ ರೂವಾರಿ ಅಧ್ಯಕ್ಷರು ಶ್ರೀ ಯಾದವ ಸಭಾ ತಾಲೂಕು ಸಮಿತಿ ಉಳ್ಳಾಲ, ಇವರು ಕೂಡ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಪಿ ನಾರಾಯಣ ಗೋರಿಗುಡ್ಡೆ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಶ್ರೀ ಸುಧಾಮ ಆಲೆಟ್ಟಿ, ಅಧ್ಯಕ್ಷರು ಸಲಹಾ ಮಂಡಳಿ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು. ಶ್ರೀ ಸದಾನಂದ ಕಾವೂರು, ಪ್ರಧಾನ ಕಾರ್ಯದರ್ಶಿ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು. ಶ್ರೀ ಚಂದ್ರಶೇಖರ್ ಅಳಿಕೆ, ಕೋಶಾಧಿಕಾರಿ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ. ಇವರೆಲ್ಲರೂ ದಯವಿಟ್ಟು ವೇದಿಕೆಗೆ ಇವರನ್ನು ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಭಾಗವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ ಶ್ರೀ ಉದಯ್ ಕುಮಾರ್ ಬಿ, ಉಪಾಧ್ಯಕ್ಷರು ಕೇಂದ್ರ ಸಮಿತಿ ಮಂಗಳೂರು. ಹಾಗೆ ಸಿಂಡಿಕೇಟ್ ಸದಸ್ಯರು ಮಂಗಳೂರು ವಿಶ್ವವಿದ್ಯಾನಿಲಯ, ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿಯವರು ಕೆಲವೇ ನಿಮಿಷಗಳಲ್ಲಿ ಈ ಒಂದು ವೇದಿಕೆಗೆ ಬರಲಿದ್ದಾರೆ. ಹಾಗೆ ಇಂದಿನ ಗೌರವ ಉಪಸ್ಥಿತಿ ಶ್ರೀ ಶಿವರಾಮ ಮುನಿಯಣಿ, ಪರ್ಯತ್ತೂರು ಕೊಲ್ಯ, ನಿವೃತ್ತ ಪೊಲೀಸ್ ಅಧಿಕಾರಿಗಳು. ಶ್ರೀಮತಿ ಮೀನಾ ಬಾಲಕೃಷ್ಣ, ನಿವೃತ್ತ ಶಿಕ್ಷಕಿ, ಅಧ್ಯಕ್ಷರು ಶ್ರೀ ಯಾದವ ಸಭಾ ಮಹಿಳಾ ವೇದಿಕೆ ಉಳ್ಳಾಲ ಮಂಗಳೂರು. ಶ್ರೀ ಕೃಷ್ಣ ಬಿ ಪಾಟೀಲ್, ಅಧ್ಯಕ್ಷರು ಯಾದವ ಸಭಾ ತಾಲೂಕು ಸಮಿತಿ ಮಂಗಳೂರು. ಶ್ರೀ ಶ್ರೀಪ್ರಸಾದ್ ಪಾನಾಜೆ, ಅಧ್ಯಕ್ಷರು ಯಾದವ ಸಭಾ ತಾಲೂಕು ಸಮಿತಿ ಪುತ್ತೂರು. ಶ್ರೀ ಅಶೋಕ್ ಕುಮಾರ್ ಅಮೈ, ಅಧ್ಯಕ್ಷರು ಯಾದವ ಸಭಾ ತಾಲೂಕು ಸಮಿತಿ ಬಂಟ್ವಾಳ. ಶ್ರೀ ಕರುಣಾಕರ ಹಾಸ್ಪಾರೆ, ಅಧ್ಯಕ್ಷರು ಯಾದವ ಸಭಾ ತಾಲೂಕು ಸಮಿತಿ ಸುಳ್ಯ. ಶ್ರೀ ರಾಧಾಕೃಷ್ಣ ತಚ್ಚಮೆ, ಅಧ್ಯಕ್ಷರು ಯಾದವ ಸಭಾ ತಾಲೂಕು ಸಮಿತಿ. ಇವರೆಲ್ಲರೂ ಅತಿಥಿಗಳೆಲ್ಲರೂ ಕೆಲವರು ನಮ್ಮನ್ನ ಇನ್ನು ಮುಂದೆ ಸೇರಿಕೊಳ್ಳಲಿದ್ದಾರೆ. ಒಂದು ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ದೇವರ ಅನುಗ್ರಹ ನಮಗೆ ಅತಿ ಮುಖ್ಯ. ಪ್ರಾರ್ಥನೆಗೆ ಹಾಡಲು ಬರ್ತಾ ಇದ್ದಾರೆ ಕುಮಾರಿ ಆರಾಧ್ಯ ಲಕ್ಷ್ಮಿ, ಶ್ರೀ ಕುಮಾರಿ ದೃಶ್ಯ. ದೇವಿ ಪೊರೆ ಶಾರದೆ ವರದೆ ಸಾಹಿತ್ಯ ಕಲಾ ಪ್ರಮೋದೆ, ಸಂಗೀತ ಸಾಹಿತ್ಯ ಕಲಾ ಪ್ರಮೋದೆ, ದೇವಿ ಪೊರೆ ಶಾರದೆ ವಿದ್ಯಾದೇವತೆ ಬುದ್ಧಿ ಪ್ರದಾವತೆ, ವಿದ್ಯಾಮಾತೆ ಮೋಚಿತೆ, ವಿದ್ಯಾಮಾತೆ ಮೋಚಿತೆ, ದೇವಿ
ಪ್ರಾರ್ಥನೆಯನ್ನು ಹಾಡಿದ ಪುಟಾಣಿ ಮಕ್ಕಳಿಗೆ ಅಭಿನಂದನೆಗಳು. ಮುಂದಕ್ಕೆ ಆಗಮಿಸುವ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿ ಬರ್ತಾ ಇದ್ದಾರೆ ಶ್ರೀಮತಿ ಮಧುಸ್ಮಿತಾ ವೇಣುಗೋಪಾಲ್, ಯಾದವ ಸಭಾ ಮಹಿಳಾ ವೇದಿಕೆ ಕಾರ್ಯದರ್ಶಿ ಹಾಗೂ ಅಸಿಸ್ಟೆಂಟ್ ಟೀಚರ್ ಸೈಂಟ್ ಮೇರೀಸ್ ಹೈಸ್ಕೂಲ್ ಫಳ್ನೀರ್, ಮಂಗಳೂರು. ಇಲ್ಲಿ ನೆರೆದಿರುವ ಎಲ್ಲ ಯಾದವ ಕುಲ ಬಂಧುಗಳಿಗೆ ಪ್ರಣಾಮಗಳು. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿನಲ್ಲಿ ಅಧರ್ಮವು ಹೆಚ್ಚಾಗಿ ಧರ್ಮಕ್ಕೆ ಚ್ಯುತಿ ಉಂಟಾದಾಗ ಧರ್ಮದ ರಕ್ಷಣೆಗಾಗಿ ಲೋಕದ ರಕ್ಷಕನಾದ ಮಹಾವಿಷ್ಣುವು ಅನೇಕ ಅವತಾರಗಳನ್ನು ಎತ್ತಬೇಕಾಯಿತು. ಅದರಲ್ಲಿ ಅಂಶಾಂಶ, ಆಕಸ್ಮಿಕ ಮತ್ತು ಪೂರ್ಣ ಈ ರೀತಿಯಲ್ಲಿ ಭಗವಂತನು ನಮಗೆ ಕಾಣಿಸಿಕೊಂಡನು. ಮೊದಲನೇದಾಗಿ ಮತ್ಸ್ಯ, ನಂತರ ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಹಾಗೆಯೇ 8ನೇ ಅವತಾರವನ್ನು ಪೂರ್ಣಾವತಾರವೆಂದು ಕರೆಯುವರು. ನಮ್ಮೆಲ್ಲರ ಸೌಭಾಗ್ಯವೇನೆಂದರೆ ಆ ಭಗವಂತನು ಯಾದವ ಕುಲೋದ್ಧಾರಕನಾಗಿ ವಸುದೇವ ದೇವಕಿಯರ ಮಗನಾಗಿ ಯಾದವ ಕುಲದಲ್ಲಿ ಹುಟ್ಟಿದ್ದು. ಯಾದವರಾದ ನಮ್ಮೆಲ್ಲರ ಪುಣ್ಯ ವಿಶೇಷವೇ ಸರಿ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಯಾದವ ಕುಲ ಬಂಧುಗಳಿಗೆ ನಮಿಸುತ್ತಾ ಸ್ವಾಗತ ಭಾಷಣವನ್ನು ಪ್ರಾರಂಭಿಸುತ್ತೇನೆ. ಮೊದಲನೆಯದಾಗಿ ಇವತ್ತಿನ ಸಭಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಎ.ಕೆ. ಮಣಿಯಾಣಿ, ಅಧ್ಯಕ್ಷರು, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ, ಮಂಗಳೂರು, ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಕೆ. ಸಂಜೀವ ಮಣಿಯಾಣಿ ಅವರು ಗೌರವಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಸಂಜೀವ ಮಣಿಯಾಣಿ, ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ, ಉಳ್ಳಾಲ, ಇವರನ್ನು ಪ್ರೀತಿಪೂರ್ವಕವಾಗಿ ಇವತ್ತಿನ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಶ್ರೀ ರಾಧಾಕೃಷ್ಣ CH ಇವರು ಗೌರವಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಪಿ. ನಾರಾಯಣ ಗೋರಿಗುಡ್ಡೆ, ಅಧ್ಯಕ್ಷರು, ಯಾದವ ಚಾರಿಟೇಬಲ್ ಟ್ರಸ್ಟ್, ಮಂಗಳೂರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ನಾರಾಯಣ ಕೊಪ್ಪಲ್ ರವರು ಗೌರವಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವರು ಅತಿಥಿಗಳು ಆಗಮಿಸಿದ್ದಾರೆ. ಶ್ರೀ ಸುಧಾಮ ಆಲಿಟ್ಟಿ, ಅಧ್ಯಕ್ಷರು, ಸಲಹಾ ಮಂಡಳಿ, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ, ಮಂಗಳೂರು, ಇವರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಶ್ರೀ ವೇಣುಗೋಪಾಲ್ ಕೊಲ್ಯ ಇವರು ಹರಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆಯೇ ಇನ್ನೋರ್ವರು ಮುಖ್ಯ ಅತಿಥಿಗಳಾದಂತಹ ಶ್ರೀ ಸದಾನಂದ ಕಾವೂರು, ಪ್ರಧಾನ ಕಾರ್ಯದರ್ಶಿ, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ, ಮಂಗಳೂರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ವಿಜಯ ಮಣಿಯಾಣಿ ಕೊಲ್ಯ ಇವರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವರು ಅತಿಥಿಗಳಾದಂತಹ ಶ್ರೀ ಚಂದ್ರಶೇಖರ ಅಳಿಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಸೇರಲಿದ್ದಾರೆ. ಹಾಗೆ ಇವತ್ತಿನ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಶಿವರಾಮ ಮಣಿಯಾಣಿ, ಪರಿಯತ್ತೂರು, ಕೊಲ್ಯ, ನಿವೃತ್ತ ಪೊಲೀಸ್ ಅಧಿಕಾರಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಬಾಲಕೃಷ್ಣ ASI ಇವರು ಗೌರವಾರ್ಪಣೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದಾರೆ. ಹಾಗೆಯೇ ಶ್ರೀಮತಿ ಮೀನಾ ಬಾಲಕೃಷ್ಣ, ಅಧ್ಯಕ್ಷರು, ಯಾದವ ಸಭಾ ಮಹಿಳಾ ವೇದಿಕೆ, ಉಳ್ಳಾಲ ತಾಲೂಕು, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಮತಿಯವರಿಗೆ ಶ್ರೀಮತಿ ಅನಿತಾ ನಾರಾಯಣ ಇವರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ಇನ್ನೋರ್ವರು ಅತಿಥಿಗಳಾದ ಶ್ರೀ ಕೃಷ್ಣ ಬಿ ಪಡೀಲ್, ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ, ಮಂಗಳೂರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ದಾಮೋದರ ಕಣ್ಣೀರ್ ತೋಟ ಇವರು
ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಗೀತಾ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಗೀತಾ ಇವರು, ಗೀತಾ ಸುಧಾಮ ಆಲೆಟ್ಟಿ ಇವರು. ಹಾಗೆ ಇನ್ನೋರ್ವರು ಅತಿಥಿಗಳು ಈಗಾಗಲೇ ಆಗಮಿಸಿದ್ದಾರೆ. ಗೀತಾ ಸುಧಾಮ ಆಲೆಟ್ಟಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಮತಿ ಗೀತಾರವರಿಗೆ ಶ್ರೀಮತಿ ಸುಲೋಚನರವರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಶುಭ ಸಮಾರಂಭಕ್ಕೆ ಆಗಮಿಸಿ ತಮ್ಮ ಅಮೂಲ್ಯ ಉಪಸ್ಥಿತಿಯಿಂದ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿರುವ ಎಲ್ಲಾ ಗಣ್ಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಇಲ್ಲಿ ನೆರೆದಿರುವಂತಹ ಎಲ್ಲ ಯಾದವ ಬಂಧುಗಳನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಇಂದಿನ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲಿ, ನಮ್ಮ ಸಮಾಜದಲ್ಲಿ ಏಕತೆ, ಸೌಹಾರ್ದತೆ ಮತ್ತು ಸಮೃದ್ಧಿ ಸದಾ ನೆಲೆಸಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಇದರೊಂದಿಗೆ ನನ್ನ ಸ್ವಾಗತ ಮಾತುಗಳನ್ನು ಮುಕ್ತಾಯಗೊಳಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸಮಾರಂಭವನ್ನ ವಿದ್ಯುಕ್ತವಾಗಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ ಶ್ರೀಯುತ ಎ.ಕೆ. ಮಣಿಯಾಣಿ. ಹಾಗೂ ವೇದಿಕೆಯಲ್ಲಿರುವ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಣಿಯಾಣಿ ಹಾಗೂ ಎಲ್ಲ ಅತಿಥಿಗಳಿಗೆ ಅಭಿನಂದನೆಗಳು. ಮುಂದಕ್ಕೆ ಪ್ರಾಸ್ತಾವಿಕ ಹಾಗೂ ವಾರ್ಷಿಕ ವರದಿ ಶ್ರೀ ದಾಮೋದರ್ ಕಣ್ಣೀರ್ ತೋಟ, ಕಾರ್ಯದರ್ಶಿಗಳು, ತಾಲೂಕು ಸಂಘ, ಮಂಗಳೂರು. ಸೋಮೇಶ್ವರ ಶ್ರೀ ಸೋಮನಾಥ ದೇವರನ್ನು ನೆನೆಸುತ್ತಾ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು ರಿಜಿಸ್ಟರ್, ಉಳ್ಳಾಳ ತಾಲೂಕು ಪ್ರಾದೇಶಿಕ ಮಹಿಳಾ ಹಾಗೂ ಯುವ ವೇದಿಕೆ ಆಶ್ರಯದಲ್ಲಿ ವಾರ್ಷಿಕ ಮಹಾಸಭೆ ಮತ್ತು ಆಟಿಡೊಂಜಿ ಕೂಟ ಕಾರ್ಯಕ್ರಮ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಿರುವಾಗ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಎ.ಕೆ. ಮಣಿಯಾಣಿ ಅವರಿಗೂ ಮತ್ತು ಸದಸ್ಯರಾದ ಸುಧಾಮ ಮಣಿಯಾಣಿ ಆಲಟ್ಟಿ ಮತ್ತು ಇತರ ಗಣ್ಯ ವ್ಯಕ್ತಿಗಳು, ಸಂಪನ್ಮೂಲ ವ್ಯಕ್ತಿಯವರು ಬರಲಿಲ್ಲ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಒಂದಿಷ್ಟು ನನ್ನ 25-26ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸುತ್ತೇನೆ. ದಿನಾಂಕ 3/8/2025 ಭಾನುವಾರ ನಮ್ಮ ಮಹಿಳಾ ವೇದಿಕೆ ಅಧ್ಯಕ್ಷೆ ಶ್ರೀಮತಿ ಮೀನಾ ಬಾಲಕೃಷ್ಣ ಇವರ ನಿವಾಸ ರಮಾನಂದ ನಗರ ಕೊಲ್ಯದಲ್ಲಿ ನಮ್ಮ ಉಳ್ಳಾಳ ತಾಲೂಕು ಪ್ರಾದೇಶಿಕ ಮಹಿಳಾ ಹಾಗೂ ಯುವ ವೇದಿಕೆ ಆಶ್ರಯದಲ್ಲಿ ಜರುಗಿದ ಆಟಿಡೊಂಜಿ ಕೂಟ ಕಾರ್ಯಕ್ರಮದಲ್ಲಿ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಶ್ರೀ ಎ.ಕೆ. ಮಣಿಯಾಣಿ ಅವರು, ಪ್ರಧಾನ ಕಾರ್ಯದರ್ಶಿ ಶ್ರೀ ಸದಾನಂದ ಕಾವೂರು, ಕೋಶಾಧಿಕಾರಿ ಶ್ರೀ ಚಂದ್ರಶೇಖರ ಅಳಿಕೆ, ಕೇಂದ್ರ ಸಲಹಾ ಮಂಡಳಿ ಅಧ್ಯಕ್ಷರಾದ ಶ್ರೀ ಸುಧಾಮ ಆಲೆಟ್ಟಿ, ಶ್ರೀ ಪಿ. ನಾರಾಯಣ ಅಧ್ಯಕ್ಷರು, ಯಾದವ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು, ಶ್ರೀ ಶ್ರೀಧರ ಮಣಿಯಾಣಿ ಪ್ರಧಾನ ಕಾರ್ಯದರ್ಶಿ, ಶ್ರೀ ಮಹಾಗಣಪತಿ ದೇವಸ್ಥಾನ ಉರ್ವಷ್ಟೂರು, ಶ್ರೀ ಶಿವರಾಮ ಮಣಿಯಾಣಿ ನಿವೃತ್ತ ಉಪನಿರೀಕ್ಷಕರು, ಸಹಾಯಕ ಉಪನಿರೀಕ್ಷಕರು, ಪೊಲೀಸ್ ಇಲಾಖೆ, ಡಾಕ್ಟರ್ ಶ್ರೀಧರ ಮಣಿಯಾಣಿ ವಿಶ್ರಾಂತ ಪ್ರಾಂಶುಪಾಲರು, ಮಂಗಳೂರು ವಿಶ್ವವಿದ್ಯಾಲಯ, ಶ್ರೀ ಸುಧಾಮ ಗೋಸಾಡ ಇವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅತಿಥಿಗಳಿಂದ ದೀಪ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮ ಚಾಲನೆ ನೀಡಲಾಯಿತು. ಕುಮಾರಿ ವರ್ಷಾರವರು ಪ್ರಾರ್ಥನೆ ನೆರವೇರಿಸಿದರು. ಮಹಿಳಾ ವೇದಿಕೆ ಅಧ್ಯಕ್ಷೆ ಶ್ರೀಮತಿ ಮೀನಾ ಬಾಲಕೃಷ್ಣ ಅತಿಥಿಗಳನ್ನು ಹಾಗೂ ಸಭಿಕರನ್ನು ಸ್ವಾಗತಿಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅತಿಥಿ ಗಣ್ಯರು, ಆಟಿ ತಿಂಗಳ ಸೌಹಾರ್ದ ಕೂಟದ ಬಗ್ಗೆ ಹಿಂದಿನಿಂದಲೂ ನಡೆದುಕೊಂಡು ಬಂದ ಔಷಧೀಯ ಗುಣವುಳ್ಳ ಆಹಾರ ಪದ್ಧತಿ ಸಂಪ್ರದಾಯಗಳನ್ನು ನಮ್ಮ ನಂತರದ
ತಲೆಮಾರಿನವರು ಮುಂದುವರಿಸಿ ಜೀವನ ಪದ್ಧತಿಯಲ್ಲಿ ಸುಧಾರಣೆ ಶಿಸ್ತು ಅಳವಡಿಸಿಕೊಳ್ಳಬೇಕೆಂಬುದನ್ನು ಒತ್ತಿ ಹೇಳಿದರು ಹಾಗೂ ಶುಭ ಹಾರೈಸಿದರು. ತಾರೀಕು 9/2/2025 ಶ್ರೀ ಕ್ಷೇತ್ರ ಕೊಲ್ಯ ಮೂಕಾಂಬಿಕಾ ಸಭಾಂಗಣದಲ್ಲಿ ಜರುಗಿದ ಉದ್ಘಾಟನಾ ಸಭೆಯಲ್ಲಿ ಆಯ್ಕೆ ಮಾಡಿದ ಪದಾಧಿಕಾರಿಗಳನ್ನು ಮುಂದಿನ 3 ವರ್ಷಗಳ ಅವಧಿಗೆ ಕಾಯಂ ಕಾರ್ಯಕಾರಿ ಸಮಿತಿಯಾಗಿ ಕೇಂದ್ರ ಸಮಿತಿ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಗಳ ಸಮಕ್ಷಮದಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಲಾಯಿತು. ನಮ್ಮ ಉಳ್ಳಾಳ ತಾಲೂಕಿನ ಹೆಸರಿನಲ್ಲಿ ವ್ಯವಹರಿಸಲು ಬ್ಯಾಂಕ್ ಖಾತೆಯನ್ನು ತೆರೆಯಲು ಹಾಗೂ ಇತರ ಯಾವುದೇ ರೀತಿಯ ಸಹಕಾರವನ್ನು ನೀಡುವುದಾಗಿ ಕೇಂದ್ರ ಸಮಿತಿಯ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಗಳು ನಮಗೆ ಭರವಸೆಯನ್ನು ನೀಡಿರುತ್ತಾರೆ. ಇದಲ್ಲದೆ ಗತ ವರ್ಷದ ದಸರಾ ನವರಾತ್ರಿ ಸಂದರ್ಭದಲ್ಲಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಇಲ್ಲಿಯ ದಸರಾ ಉತ್ಸವದಲ್ಲಿ ಒಂದು ದಿನ ಮಧ್ಯಾಹ್ನದ ಅನ್ನದಾನದ ಸೇವೆ ಬಾಬ್ತು ₹1,555 ಮತ್ತು ₹1,555 ನಮ್ಮ ಸಂಘದ ಪರವಾಗಿ ಸದಸ್ಯರಿಂದ ಸಂಗ್ರಹಿಸಿ ನೀಡಿರುತ್ತೇನೆ. ಅಲ್ಲದೆ ದಸರಾ ಸಂದರ್ಭದಲ್ಲಿ ದೇವಿ ದೇವಸ್ಥಾನಗಳನ್ನು ಸಂದರ್ಶನ ಮಾಡುವ ಉದ್ದೇಶದಿಂದ ಕ್ಷೇತ್ರ ದರ್ಶನ ಕಾರ್ಯಕ್ರಮ ಇಟ್ಟುಕೊಂಡು ನಮ್ಮ ಜಿಲ್ಲೆಯ 9 ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದ್ದೇವೆ. ಇದರಲ್ಲಿ ಸುಮಾರು 4-5 ಸದಸ್ಯರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಕಳೆದ ನವೆಂಬರ್ ತಿಂಗಳಲ್ಲಿ ಕೇರಳದ ಪುಣ್ಯಕ್ಷೇತ್ರಗಳಾದ ಶ್ರೀ ಮಧು, ಶ್ರೀ ಪರಶಿವನ ಕಡವು, ಮಾಡೈಕಾವು, ಶ್ರೀ ತಳಿಪರಂಬು, ಶ್ರೀ ರಾಜರಾಜೇಶ್ವರಿ ಕ್ಷೇತ್ರಗಳಿಗೆ ಸುಮಾರು 35 ಸದಸ್ಯರ ತಂಡವು ಸಂದರ್ಶಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿರುವ ಹಾಗೆ ತಿಳಿಸಲು ಸಂತೋಷಪಡುತ್ತೇನೆ. ನಾವು ತಿಂಗಳ ಮೊದಲ ಅಥವಾ 2ನೇ ಆದಿತ್ಯವಾರ ಮಾಸಿಕ ಸಭೆ ನಡೆಸುವ ಕಾರ್ಯಕ್ರಮವನ್ನು ಸದಸ್ಯರ ನಿವಾಸದಲ್ಲಿ ಇಟ್ಟುಕೊಂಡಿದ್ದು 2025 ಜೂನ್ ತಿಂಗಳಿಂದ ಈ ತನಕ 14 ಮಾಸಿಕ ಸಭೆಗಳನ್ನು ಯಶಸ್ವಿಯಾಗಿ ನಡೆಸಿರುತ್ತೇವೆ. ಇದಕ್ಕೆ ಸದಸ್ಯರಿಂದ ಉತ್ತಮ ಸ್ಪಂದನೆ ಸಿಕ್ಕಿರುತ್ತದೆ. ಆಯಾಯ ಮನೆಯವರು ಉತ್ತಮ ಉಪಹಾರದ ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿ ಸಹಕರಿಸಿರುತ್ತಾರೆ ಎಂಬುದನ್ನು ತಿಳಿಸಲು ಸಂತೋಷವಾಗುತ್ತದೆ ಎಂಬುದನ್ನು ಹೇಳುತ್ತಾ ಈ ವರದಿಗೆ ಪೂರ್ಣ ವಿರಾಮ ಹಾಕುತ್ತೇನೆ. ವರದಿ ವಾಚನವನ್ನು ನೀಡಿದ ಶ್ರೀ ದಾಮೋದರ್ ಕಣ್ಣೀರ್ ತೋಟ ಇವರಿಗೆ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಶ್ರೀ ಉದಯ್ ಕುಮಾರ್ ಬಿ, ಉಪಾಧ್ಯಕ್ಷರು, ಅಖಿಲ ಕೇರಳ ಯಾದವ ಸಭಾ ರಾಜ್ಯ ಸಮಿತಿ, ಸಿಂಡಿಕೇಟ್ ಸದಸ್ಯರು, ಮಂಗಳೂರು ವಿಶ್ವವಿದ್ಯಾನಿಲಯ, ಪ್ರಾಂಶುಪಾಲರು ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಮಂಗಳೂರು. ಇವರು ನಮ್ಮ ಇಂದಿನ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀ ಕೃಷ್ಣ ಪರ್ಯತ್ತೂರ್ ಇವರು ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಉದಯ್ ಕುಮಾರ್, ಜೊತೆ ಕಾರ್ಯದರ್ಶಿ, ತಾಲೂಕು ಸಮಿತಿ ಯಾದವ ಸಭಾ ಮಂಗಳೂರು. ವೇದಿಕೆಯಲ್ಲಿರುವ ಗಣ್ಯರಿಗೆಲ್ಲರಿಗೂ ನಮಸ್ಕರಿಸುತ್ತಾ, ಅದೇ ರೀತಿಯಲ್ಲಿ ನಮ್ಮ ಸ್ವಜಾತಿ ಬಾಂಧವರು ಎಲ್ಲರೂ ನಮ್ಮೊಂದಿಗೆ ಇದ್ದಾರೆ. ಆಸೀನರಾಗಿ ನಮ್ಮ ಮುಂದುಗಡೆ ಎಲ್ಲರಿಗೂ ಕೂಡ ಆದರಪೂರ್ವಕ ಸ್ವಾಗತ ಹಾಗೂ ನಮಸ್ಕಾರ. ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಉಳ್ಳಾಳ ತಾಲೂಕು ಸಮಿತಿ, ಪಾಂಚಜನ್ಯ ಆವರಣ, ನೆಹರು ನಗರ, ಸೋಮೇಶ್ವರ, ಕೋಟೆಕಾರ್. ದಿನಾಂಕ 31/3/2025 ಕೊನೆಗೊಳ್ಳುವ ವರ್ಷದ ಆದಾಯ ವೆಚ್ಚದ ತಕ್ತೆ. ವೆಚ್ಚ ವಿವರ: ತಾಲೂಕು ಸಮಿತಿ ಸಂಘಟನಾ ಸಭೆ ವೆಚ್ಚ 3,500, ಆದಾಯದಿಂದ ಹೆಚ್ಚಾದ ವೆಚ್ಚ 3,500. ದಿನಾಂಕ 31/3/2025 ಇದ್ದಂತೆ ತುಲನಾ ಪತ್ರ, ಆಸ್ತಿ ಜವಾಬ್ದಾರಿ ತಕ್ತೆ. ಜವಾಬ್ದಾರಿ ವಿವರ: ಅಮಾನತು ಸಾಲ 3,500, ಆದಾಯದಿಂದ ಹೆಚ್ಚಾದ ವೆಚ್ಚ 3,500. 2024-25ನೇ ಸಾಲಿನ ಜಮಾ ಖರ್ಚಿನ ತಕ್ತೆ. ಜಮಾ ವಿವರ: ಆರಂಭ ಶುಲ್ಕು ಅಮಾನತು ಸಾಲ 3,500, ತಾಲೂಕು ಸಮಿತಿ ಸಂಘಟನಾ ಸಭೆ, ಸಭಾಂಗಣ ಬಾಡಿಗೆ, ಲಘು ಉಪಹಾರ, ಅಂತಿಮ ಇದು ಖರ್ಚು ಸಭಾಂಗಣ ಬಾಡಿಗೆ 1,000, ಲಘು ಉಪಹಾರ, ಅಂತಿಮ ಶುಲ್ಕು 2,500, ಟೋಟಲ್ 3,500. ಇನ್ನು ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಉಳ್ಳಾಳ ತಾಲೂಕು ಸಮಿತಿ, ಪಾಂಚಜನ್ಯ ಆವರಣ, ನೆಹರು ನಗರ, ಸೋಮೇಶ್ವರ, ಕೋಟೆಕಾರ್. ಇದರ ದಿನಾಂಕ 31/3/2026 ಕೊನೆಗೊಳ್ಳುವ ವರ್ಷದ ಜಮಾ ಖರ್ಚಿನ ತಕ್ತೆ. ಜಮಾ ವಿವರ: ಆರಂಭ ಶುಲ್ಕು ಸದಸ್ಯರ ಸಹಾಯಧನ 91,090 ರೂಪಾಯಿ,
ಅಮಾನತು ಸಾಲ 8,935. ಇತರ ಆದಾಯ 606. ಟೋಟಲ್ ಎಲ್ಲ ಸೇರಿ ಜುಮ್ಲಾ 1,0631. ಖರ್ಚು ವಿವರ: ಮುದ್ರಣ ಮತ್ತು ಲೇಖನ ಸಾಮಗ್ರಿ ಮುದ್ರಣ 130, ರಬ್ಬರ್ ಸ್ಟ್ಯಾಂಪ್ 350, ಟೋಟಲ್ 480. ಆಟಿ ದಿನಾಚರಣೆ ಹೂ 350. ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಶಾಮಿಯಾನ ಆಸನ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಕ್ಕೆ 3,800. ಶಾಮಿಯಾನ ಆಸನ ವ್ಯವಸ್ಥೆ 3,725. ಮುದ್ರಣ 350. ಟೋಟಲ್ ಆಗಿ 8,225. ಇತರ ಖರ್ಚು: ಖಾತೆ ತೆರೆಯುವ ಶುಲ್ಕ 30 ರೂಪಾಯಿ, ಕೊಲ್ಯ ಮಟ್ಟದ ಸೇವೆ ಶುಲ್ಕ 200, ಟೋಟಲ್ 230. ಅಂತಿಮ ಶುಲ್ಕ ಉಳಿತಾಯ ಖಾತೆ ನಂಬರ್ 0000102134 ಕೋಟಕಾರ ವ್ಯಾವಸಾಯಿಕ ಸೇವಾ ಸಹಕಾರಿ ಸಂಘ ನಿಯಮಿತ ಬ್ಯಾಂಕ್ನಲ್ಲಿ 91 ಎಲ್ಲ ಸೇರಿ 1,06,631. ಇನ್ನು ದಿನಾಂಕ 31/3/2026 ಕೊನೆಗೊಳ್ಳುವ ವರ್ಷದ ಆದಾಯ ವೆಚ್ಚದ ತಕ್ತೆ. ವೆಚ್ಚ ವಿವರ: ಮುದ್ರಣ ಮತ್ತು ಲೇಖನ ಸಾಮಗ್ರಿ 480. ಆಟಿ ದಿನಾಚರಣೆ 8,225. ಇತರ ವೆಚ್ಚಗಳು 230. ವೆಚ್ಚಕ್ಕಿಂತ ಹೆಚ್ಚಾದ ಆದಾಯ 82,761. ಹಾಗೆ ಜುಮ್ಲಾ 91,696. ಖರ್ಚು ವಿವರ: ಸದಸ್ಯರಿಂದ ಸಹಾಯಧನ 91,090. ಇತರ ಆದಾಯ ಉಳಿತಾಯ ಖಾತೆ ಮೇಲಿನ ಬಡ್ಡಿ 606. ಜುಮ್ಲಾ 91,696. ದಿನಾಂಕ 31/3/2026 ತುಲನಾತ್ಮಕ ಪತ್ರ. ಆಸ್ತಿ ಜವಾಬ್ದಾರಿ ಪತ್ರ. ಜವಾಬ್ದಾರಿ: ಸಾಮಾನ್ಯ ನಿಧಿ ಆರಂಭಿಕ ಶಿಲ್ಕು ಕೂಡಿಸು ವೆಚ್ಚಕ್ಕಿಂತ ಹೆಚ್ಚಾದ ಆದಾಯ 82,761. ಹಿಂದಿನ ಸಾಲಿನಲ್ಲಿ ಆದಾಯಕ್ಕಿಂತ ಹೆಚ್ಚಾದ ವೆಚ್ಚ 3,500. ಹಾಗೆ ಟೋಟಲ್ 79,261. ಅಮಾನತು ಸಾಲ 12,435. ಎಲ್ಲ ಸೇರಿ ಟೋಟಲ್ ಜುಮ್ಲಾ 91,696. ಆಸ್ತಿ ಅಂತಿಮ ಶಿಲ್ಕು ಉಳಿತಾಯ ಖಾತೆ 0000102134 ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ 91,696. ಇದು ನಮ್ಮ ಖರ್ಚು ವೆಚ್ಚಿನ ರಿಪೋರ್ಟ್. ಇದು ಸರಿಯಾಗಿದ್ದರೆ ಎಲ್ಲರೂ ಚಪ್ಪಲೆ ಕೊಡುವ ಮೂಲಕ ಅಂಗೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಥ್ಯಾಂಕ್ ಯು. ಉದಯ್ ಕುಮಾರ್ ಅವರಿಗೆ ಅಭಿನಂದನೆಗಳು. ವಾರ್ಷಿಕ ವರದಿ ಹಾಗೂ ಲೆಕ್ಕಪತ್ರ ಮಂಡನೆಯಲ್ಲಿ ಏನಾದರೂ ಆಕ್ಷೇಪಗಳಿದ್ದಲ್ಲಿ ದಯವಿಟ್ಟು ಅದನ್ನ ಗಮನಕ್ಕೆ ತಂದು ಏನಾದರೂ ತಿದ್ದುಪಡಿ ಬೇಕಿದ್ದಲ್ಲಿ ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಏನು ಆಕ್ಷೇಪಗಳಿಲ್ಲ ಅಂದ್ರೆ ಒಂದು ಚಪ್ಪಾಳೆಯ ಮೂಲಕ ಎಲ್ಲರೂ ಇದನ್ನು ಅಂಗೀಕರಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಉದ್ಘಾಟಕರ ಭಾಷಣ. ಈ ಕಾರ್ಯಕ್ರಮವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಶ್ರೀ ಎ ಕೆ ಮಣ್ಯಾಣಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು. ಸೇರಿದಂತಹ ಎಲ್ಲ ಸುಜಾತ ಬಂದವರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಅದರೊಟ್ಟಿಗೆ ಒಂದು ಸಣ್ಣ ನನ್ನೊಂದು ರಿಕ್ವೆಸ್ಟ್ ಉಂಟು. ಯಾಕೆಂದ್ರೆ ಬರುವಾಗ ಸ್ವಲ್ಪ ತಡ ಆಗಿದೆ, ಅದಕ್ಕೆ ನೀವು ಕ್ಷಮೆ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾಕೆಂದರೆ ನನ್ನ ಹೊರಡುವಾಗ ಸ್ವಲ್ಪ ನನ್ನ ಗಾಡಿ ಹಾಳಾಯಿತು, ಹಾಗೆ ಸ್ವಲ್ಪ ಲೇಟ್ ಆಯಿತು. ಅಲ್ಲದ್ರೆ ನಾನು ಸಾಧಾರಣ ಒಂದು 9:45-10 ಗಂಟೆಗಳು ಬರಬೇಕು ಅಂತ ಇದ್ದೆ. ಅದಕ್ಕೂ ಕ್ಷಮೆ ಇರಲಿ. ನಮ್ಮ ಆರಾಧ್ಯ ಮೂರ್ತಿ ಆದಂಥ ಶ್ರೀ ಗೋಪಾಲಕೃಷ್ಣ ದೇವರನ್ನು, ಅದೇ ರೀತಿ ಈ ಸ್ಥಳ ಸಾನ್ನಿಧ್ಯ ಆದಂಥ ಸೋಮನಾಥ ದೇವರನ್ನು ಪ್ರಾರ್ಥಿಸುತ್ತಾ ಈ ಆರೂಢದಲ್ಲಿ ಆರಾಧಿಸುವಂತಹ ಎಲ್ಲ ದೈವಿಕ ಶಕ್ತಿಗಳನ್ನು ಮನಸಾರೆ ನೆನೆಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಮಿತಿ ಮಂಗಳೂರು ಇದರ ಆಶ್ರಯದಲ್ಲಿ ನಡೆಯುವಂತಹ ಹೊಸತಾಗಿ ನಿರ್ಮಾಣ ಆಗಿ ಎರಡು ವರ್ಷ ತುಂಬಿದಂತಹ ಯಾದವ ಸಭಾ ತಾಲೂಕು ಸಮಿತಿ ಉಳ್ಳಾಳ ಇದರ ಪ್ರಥಮ ವಾರ್ಷಿಕ ಮಹಾಸಭೆ. ಅದರ ಒಂದು ಆಟಿಕೂಟ ಇಲ್ಲಿ ತುಂಬ ವಿಜೃಂಭಣೆಯಿಂದ ಕೂಡ ನೀವು ನಡೆಸಿದಿರಿ. ಮೊದಲು ಆಟಿಕೂಟ ಅಂತ ಹೇಳಿದ್ರೆ ನೀವು ನಡೆಸಿದ್ದು ಅಥವಾ ನಾವು ನಡೆಸಿದ್ದು ಯಾಕಂದ್ರೆ ನಮ್ಮ ಸಂಪ್ರದಾಯದಲ್ಲಿ ನಾವು ಆಟಿಕೂಟವನ್ನು ನಡೆಸುವುದು ತುಂಬ ವಿರಳ. ಆದರೆ ಹಿಂದೂ ಸಂಪ್ರದಾಯದಲ್ಲಿ ತುಳು ಸಂಪ್ರದಾಯದ ಆಟಿಯನ್ನು ಜಾಸ್ತಿ ವಿಜೃಂಭಿಸ್ತಾ ಇದ್ದಾರೆ. ಅದೇನೇ ಇರಲಿ, ಇಂದಿನ ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ತಾಲೂಕು ಸಮಿತಿ ಅಧ್ಯಕ್ಷರಾದಂತಹ ಸಂಜೀವ ಮಣಿಯಾಣಿಯವರೇ, ಅದೇ ರೀತಿ
ವೇದಿಕೆಯಲ್ಲಿರುವಂತಹ ನಮ್ಮ ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಸುಧಾಮ ಆಲೇಟಿಯವರೇ, ಅದೇ ರೀತಿ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಈ ಯಾದವ ಸಭೆಗೆ ಒಂದು ಮುತುವರ್ಜಿಯನ್ನು ಕೊಟ್ಟು, ಯಾಕಂದರೆ ಜನರನ್ನು ಯಾವ ಥರ ಇದು ಮಾಡಬೇಕು ಜೋರು ಮಾಡಿ, ಯಾಕಂದ್ರೆ ಅವರ ಉದ್ಯೋಗ ಇದ್ದದ್ದು ಜೋರು ಮಾಡುವುದು, ಆ ಜೋರು ಮಾಡಿ ಅದನ್ನೊಂದು ಒಳ್ಳೆ ರೀತಿಯಲ್ಲಿ ತಂದು ಇಲ್ಲಿಗೆ ಮುಟ್ಟಿಸಿದಂಥ ಈಗ ಸದ್ಯಕ್ಕೆ ಯಾದವರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪಿ ನಾರಾಯಣನವರೇ, ಅದೇ ರೀತಿ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸದಾನಂದ ಕಾವೂರ್ ಅವರೇ, ಮಂಗಳೂರು ತಾಲೂಕಿನ ಅಧ್ಯಕ್ಷರಾದ ಕೃಷ್ಣ ಪಡೀಲ್ ಅವರೇ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ಗೌರವಾನ್ವಿತ ಶಿವರಾಮ್ ಮಣಿಯಾಣಿಯವರೇ, ಮೀನಾ ಬಾಲಕೃಷ್ಣರವರೇ, ನಮ್ಮವ್ರನ್ನ ಟೀಚರ್ ಅವರು, ಯಾಕಂದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾಲೂಕಿನಲ್ಲಿ ಏನು ಕಾರ್ಯಕ್ರಮ ನಡೆಯಿದ್ರು ಅವರು ಇದ್ದಾರೆ, ಟೀಚರ್ಗೆ ಇರ್ತಾರೆ. ಅದೇ ರೀತಿ ಅವರಿಗೂ ಕೂಡ ವಂದಿಸುತ್ತ ಇಂದಿನ ಈ ಮಹಾಸಭೆ ಒಂದು ಅರ್ಥಗರ್ಭಿತವಾಗಿ ನಡೀತಾ ಇದೆ. ಯಾಕೆಂದ್ರೆ ಬರೀ ಮಹಾಸಭೆ ಅಲ್ಲ, ತುಂಬ ಕಾರ್ಯಕ್ರಮವನ್ನು ನೀವು ಹಂಚಿಕೊಂಡಿದ್ದೀರಿ. ಈಗ ತಾನೇ ವರದಿ ಮತ್ತು ಲೆಕ್ಕಪತ್ರ ಇದನ್ನೆರಡನ್ನು ಒಳ್ಳೆ ರೀತಿಯಲ್ಲಿ ಮಂಡಿಸಿರಿ. ಆದರೆ ನನಗೆ ತುಂಬ ಒಂದು ಸಂತೋಷ ತರುವಂಥ ಒಂದು ವಿಚಾರ ಏನು ಅಂತ ಹೇಳಿದರೆ, ಬರೀ 2 ವರ್ಷ ಪೂರ್ತಿ ಕಲಿಸಿದಂಥ ಒಂದು ತಾಲೂಕು ಸಮಿತಿಯಲ್ಲಿ ಇಷ್ಟು ದೊಡ್ಡದಾದಂಥ ಒಂದು ಮೊತ್ತವನ್ನು ನೀವು ರೂಢೀಕರಿಸಿದ್ರೆ ನಿಮಗೆಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಯಾಕೆಂದರೆ ಈಗ ಒಂದು 10 ವರ್ಷ 15 ವರ್ಷ 20 ವರ್ಷ ಆದಂಥ ಎಲ್ಲಿಯೂ ಕೂಡ ನಾವು ಲಕ್ಷ ದಾಟಲಿಲ್ಲ. ಯಾಕೆಂದರೆ ಆ ಮೆಂಬರ್ಶಿಪ್ ಏನು ಬರ್ತದೋ ಅದನ್ನು ಸ್ವಲ್ಪ ಕ್ರೋಢೀಕರಣ ಇಟ್ಟುಕೊಂಡು ಮತ್ತೇನಾದರೂ ಕಾರ್ಯಕ್ರಮಕ್ಕೆ ಎಷ್ಟು ಬೇಕು ಅಷ್ಟನ್ನು ಇದು ಮಾಡಿ. ಆದರೆ ಈ 2 ವರ್ಷ ತುಂಬುವಾಗ ನೀವು ಈ 1 ಲಕ್ಷದಷ್ಟು ಈ ಮೊತ್ತವನ್ನು ಕ್ರೋಢೀಕರಿಸಿದ್ರೆ ಉಳ್ಳಾಲ ಇದಕ್ಕೆ ಪ್ರಥಮವಾಗಿ ಉಳ್ಳಾಲ ತಾಲೂಕಿನ ಎಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ. ಯಾಕೆಂದರೆ ನನ್ನ ಅಧ್ಯಕ್ಷ ಪೀರಿಯಡ್ನಲ್ಲಿ ನಾನು ಮಾಡಿದ್ದು. ಯಾಕೆಂದರೆ ನಾವು ಉಳ್ಳಾಲವನ್ನು ಮಾಡಬೇಕಾದ್ರೆ ತುಂಬ ಕಷ್ಟಪಟ್ಟದಲ್ಲ, ಹಿಂದೆ ಮುಂದೆ ನೋಡಿದ್ದೇವೆ, ತುಂಬ ಆಗು ಹೋಗುಗಳನ್ನು ವಿಮರ್ಶಿಸಿ. ಯಾಕಂದರೆ ಕೆಲವು ಸರ್ತಿ ಇದು ಮಂಗಳೂರಿನವರು ಹೇಳಿದ್ದುಂಟು, ನೀವು ಉಳ್ಳಾಳದಲ್ಲಿ ಮಾಡಿದರೆ ಮಂಗಳೂರು ಜನ ಕಡಿಮೆ ಆಗ್ಬೋದು, ಉಳ್ಳಾಳದಲ್ಲಿ ಮಾಡಿದರೆ ಮಂಗಳೂರಿಂದಲೇ ಜನ ಹೋಗಬೇಕು, ಎಲ್ಲರೂ ಒಟ್ಟಿಗಿರುವುದು. ಆದರೆ ಮಂಗಳೂರನ್ನು ಬೈಬರ್ಕೇಷನ್ ಮಾಡಿ ನಾವು ಉಳ್ಳಾಳ ಸ್ಥಾಪಿಸಿದರೂ ಕೂಡ ಉಳ್ಳಾಳದಲ್ಲಿ ಇವತ್ತು ಮಂಗಳೂರಿಗಿಂತ ಜಾಸ್ತಿ ಜನ ಇದ್ದಾರೆ ಅಂತ ತೋರಿಸಿಕೊಟ್ಟಿದ್ದೀರಿ, ಅದು ವಿಶೇಷ. ಅದೇ ರೀತಿ ನಮ್ಮ ಸಭೆಯ ಸಮಾರಂಭಗಳಲ್ಲಿ, ನಮ್ಮ ಸಭೆಯಲ್ಲಿ ಅಥವಾ ನಮ್ಮ ಇದರಲ್ಲಿ ನಾವು ಒಂದು ಅಚ್ಚುಕಟ್ಟನ್ನು ಪಾಲಿಸ್ತಾ ಬರ್ತಾ ಇದ್ದೇವೆ. ಆ ಅಚ್ಚುಕಟ್ಟು ಪ್ರಕಾರ ಈ ಸಭೆಗಳು ನಡೀತಾ ಇದೆ. ಇದರಲ್ಲಿ ನಾವು ಕಳೆದ ವರ್ಷ ಇನ್ನೊಂದು ಇದನ್ನು ನಿಮ್ಮಲ್ಲಿ ನಾನು ಮಾಡ್ತಾ ಇದ್ದೇನೆ. ಯಾಕಂದರೆ ಕಳೆದ ವರ್ಷ ನಾವೊಂದು 8 ವರ್ಷದಿಂದ ಸತತವಾಗಿ ಯಾವ ಪ್ರಯತ್ನ ಮಾಡಿದರೂ ಕೂಡ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಒಂದು ಜಿಲ್ಲಾ ಸಮ್ಮೇಳನ ಮಾಡಲಿಕ್ಕೆ ನಮಗೆ ಅವಕಾಶ ಅಂದರೆ ಒದಗಿ ಬರಲಿಲ್ಲ. ನಾವು ಎಂಥ ಇದು ಮಾಡಿದ್ರು ಕೂಡ ಒಂದೊಂದು ಥರದ ನಮಗೆ ಅಡ್ಡಿ ಆತಂಕಗಳು ಬಂದು ಅದನ್ನು ಹೇಗೂ ನಮಗೆ ತಗೊಂಡು ಹೋಗ್ಲಿಕ್ಕಾಗಲಿಲ್ಲ. ಅದಕ್ಕಿಂತ ಮೊದಲನೇ ವರ್ಷ ನಾನು ಇದಕ್ಕೆ ಮಾಡುವಾಗ ಇಲೆಕ್ಷನ್ ಬಂತು, ಪುನಃ ಮಾಡುವಾಗ ಇನ್ನೊಂದು ಇದು ಚುನಾವಣೆ ಬಂತು. ಈ ಚುನಾವಣೆಗಳೆಲ್ಲ ಬಂದ ಕಾರಣ ನಮಗೆ ಮಾಡಲಿಕ್ಕಿದೆ ಆಯಿತು. ಆದರೆ ನಾವೆಲ್ಲರೂ, ಯಾಕಂದರೆ ಎಲ್ಲರೂ ಸೇರಿ ನಮ್ಮ ಹಿರಿಯರು, ನಮ್ಮ ಅಡ್ವೈಸರ್ ಕಮಿಟಿಯವರು, ನಾವೆಲ್ಲ ಕೂತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಅದೇ ಖಜಾಂಜಿಯವರು, ನಾರಾಯಣಣ್ಣ ಎಲ್ಲ ನಾವೆಂತ ಒಂದೇ ಒಂದು ತೀರ್ಮಾನಕ್ಕೆ ಬಂದದ್ದು ಏನು ಅಂತ ಹೇಳಿದರೆ, ಹೇಗೋದು ಪುತ್ತೂರಿನಲ್ಲಿ ಒಂದು ಜಿಲ್ಲೆಯನ್ನು ಮಾಡಿಯೇ ಸಿದ್ಧ. ಯಾಕಂದರೆ ಪುತ್ತೂರಿನಲ್ಲಿ 8 ವರ್ಷದಿಂದ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅಡೆತಡೆಗಳು, ಅಲ್ಲಿ ಸರಿಯಾದ ಅಧ್ಯಕ್ಷರು ಇರಲಿಲ್ಲ. ಅಧ್ಯಕ್ಷರನ್ನು ಶೂಟ್ ಮಾಡಿದ ಇದು ಬಂದ ಮೇಲೆ ಅವರಿಗೆ ಸ್ವಲ್ಪ ಕೆಲವೆಲ್ಲ ಇದು ಅವರು ಸ್ವಲ್ಪ ರಾಜಕೀಯ ಅದಲ್ಲೆಲ್ಲ ಇರುವಂಥ ವ್ಯಕ್ತಿ ಆದ ಕಾರಣ ಅದನ್ನೆಲ್ಲ ನಮಗೆ ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಕಷ್ಟ ಆದ ಕಾರಣ ಕಳೆದ ವರ್ಷ ಒಂದು ಡಿಸೆಂಬರ್ನಲ್ಲಿ ನಾವು ಇದು ಮಾಡಿ ಏಪ್ರಿಲ್ನಲ್ಲಿ ಮಾಡುವುದು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲರ ಹತ್ರ ಮೊತ್ತವಾಗಿ ಮಾತಾಡಿದ್ದೇನೆ. ನಾನು 2 ಜನ ನಾವೆಲ್ಲರ ಹತ್ರ, ಎಲ್ಲ ಹಿರಿಯರ ಹತ್ರ ಮೊತ್ತವಾಗಿ ಮಾತಾಡಿ
ಅಲ್ಲಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ, ಅದರಲ್ಲಿ ವಿಶೇಷವಾಗಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ನಾವು ಆಟೋಟ ಸ್ಪರ್ಧೆ ಮಾಡಿದ್ದೇವೆ, ಬಾಕಿದ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಆದರೆ ಪುತ್ತೂರು ತಾಲೂಕಿನಲ್ಲಿ ಮಾಡುವಾಗ ಪುತ್ತೂರು ತಾಲೂಕಿನಲ್ಲಿ ಇರೋದನ್ನು ನಮಗೆ ನಾವು ಆರ್ಲಪದವಿನಲ್ಲಿ ಮಾಡಿದ್ದು. ಆರ್ಲಪದವ ಒಂದು ಪ್ರಾದೇಶಿಕ ಸಮಿತಿ ಇದೆ. ಆ ಆರ್ಲಪದವ ಪ್ರಾದೇಶಿಕ ಸಮಿತಿಯವರು ಸ್ಪಂದನೆ ಕೊಟ್ಟಷ್ಟು ಬೇರೆ ತಾಲೂಕಿನಿಂದ ನಮಗೆ ಸಿಗಲಿಲ್ಲ. ಆದರೆ ಮಂಗಳೂರು ಮತ್ತು ಉಳ್ಳಾಳದಿಂದ ಅತ್ಯಧಿಕ ಸಂಖ್ಯೆಯಲ್ಲಿ ನಮ್ಮ ಕ್ರೀಡಾಕೂಟಕ್ಕಾಗಲಿ ಅಥವಾ ಈ ಸಮ್ಮೇಳನಕ್ಕಾಗಿ ಬಂದು ನೀವು ಭಾಗವಹಿಸಿದ್ದೀರಿ. ಅದಕ್ಕೆ ನಿಮಗೆ ನಾನು ಎಲ್ಲರಿಗೂ ಚಿರಋಣಿಯಾಗಿರುತ್ತೇನೆ. ಅದಲ್ಲದೆ ಮುಂದಿನ ವರ್ಷ ನಾವು ಆನಂತರ ಆ ಮಹಾಸಭೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೇವೆ. ಏನು ಹೇಳಿದರೆ, ಪ್ರತಿ ವರ್ಷ ನಾವು ಸಮ್ಮೇಳನವನ್ನು ಮಾಡಲಿಕ್ಕೆ ಭಾರಿ ಕಷ್ಟ ಉಂಟು. ಯಾಕೆಂದರೆ ದುಡ್ಡು ಬೇಕಾಗ್ತದೆ. ಎಲ್ಲರಿಂದಲೂ ದುಡ್ಡು ನಾವು ಪ್ರತಿಯೊಬ್ಬರಿಂದ ಕಲೆಕ್ಷನ್ ಮಾಡಿಯೇ ಆಗಬೇಕು. ಇಲ್ಲಿ ತಾಲೂಕಿಗೆ ಪ್ರಾದೇಶಿಕ ಕೊಡಬೇಕು, ತಾಲೂಕಿಗೆ ಕೊಡಬೇಕು, ಆನಂತರ ಕೇಂದ್ರದಲ್ಲಿ ಆಗುವಂಥ ಕಾರ್ಯಕ್ರಮಗಳಿಗೆ ಕೊಡಬೇಕು. ಆದ ಕಾರಣ 3 ವರ್ಷಕ್ಕೊಮ್ಮೆ ಒಂದು ಸಮ್ಮೇಳನ ಮಾಡೋದು. ತಾಲೂಕು ಸಮ್ಮೇಳನ ಅವರವರಿಗೆ ಇಚ್ಛಾನುಸಾರ ಮಾಡ್ಬೋದು, ಅವರಿಗೆ ಮಾಡಲಿಕ್ಕೆ ಮಾಡ್ಬೋದು. ಆದರೆ ಒಂದು ವಾರ್ಷಿಕ ಮಹಾಸಭೆಯನ್ನು ತಾಲೂಕು ಸಮಿತಿಗಳು ಮಾಡಬೇಕು ಅಂತ ಹೇಳುವಂಥ ಒಂದು ನಿರ್ಣಯ ಬಂದ ಪ್ರಕಾರ ಬರುವ ವರ್ಷ ಇದು ಬೆಳ್ತಂಗಡಿ ತಾಲೂಕಿನವರಿಗೆ ಈಗ ನಾವು ಧ್ವಜ ಹಸ್ತಾಂತರ ಮಾಡಿದ್ದೇವೆ. ಬರುವ ವರ್ಷ ಅದನ್ನು ಅವರು ತಾರಡ್ಕ ಅಥವಾ ವಿಟ್ಲ ಈ ಮಧ್ಯದಲ್ಲಿ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಳ್ಳೆಯ ಸ್ಥಳವನ್ನು ನೋಡಿಕೊಂಡು ಅವರು ಸೂಕ್ತ ಸ್ಥಳದಲ್ಲಿ ಮಾಡುವ ಅಂತ ಹೇಳೊಂದು ಮಾತುಕತೆ ಬಂದೆ. ಅವರ 4 ಮಹಾಸಭೆ ಉಂಟು, ಅದರಲ್ಲಿ ಕೂಡ ನಾವೊಂದು ಏನಾದರೂ ಒಂದು ತೀರ್ಮಾನಕ್ಕೆ ಬರ್ತೇವೆ. ನೀವೆಲ್ಲರೂ ಅದಕ್ಕೆ ಹೇಗೆ ಆರ್ಲಪದವನೇ ಪುತ್ತೂರು ತಾಲೂಕಿನಲ್ಲಿ ನಡೆದಂತಹ ಸಮ್ಮೇಳನಕ್ಕೆ ನೀವು ಕೈ ಜೋಡಿಸಿದಿರೋ ಅದೇ ಥರದ ಸಹಕಾರಗಳನ್ನು ನೀವು ಕೊಡಬೇಕು ಅಂತ ನಿಮ್ಮಲ್ಲಿ ಈಗಲೇ ನಾನೊಂದು ಪ್ರಸ್ತಾಪನೆಯನ್ನು ಕೊಡ್ತಾ ಇರೋದು. ಯಾಕಂದರೆ ನೀವು ಮೊನ್ನೆ ಬಂದಾಗ ಏನು ಹೇಳಿಲ್ಲ, ಈಗ ನೀವು ಅಲ್ಲಿ ಸಮ್ಮೇಳನ ಮಾಡ್ತೀವಿ ಅಂತ ಹೇಳಿದಂದು ಬರಲಿಕ್ಕಿಲ್ಲ. ಆದರೆ ಬರುವ ವರ್ಷ ನಮ್ಮ ಮಹಾಸಭೆಗೆ ಮೊದಲು ಅದು ಮಾಡ್ತೇವೆ. 2 ವರ್ಷದಲ್ಲಿ ಅವರು ಇದು ಅವರದ್ದು ಈ ವರ್ಷದ ಕಳೆದ ವರ್ಷ ಇದಾದ್ದು, ಈ ವರ್ಷ 2ನೇ ವರ್ಷ, 3ನೇ ವರ್ಷದಲ್ಲಿ ಮಾಡ್ತೇವೆಲ್ಲ. ಕಡೆಗೆ ಆಗುವಾಗ ಕಷ್ಟ ಆದಿತ್ತು ಅಂತೇಳಿ ಆದ ಕಾರಣ ಅದಕ್ಕೂ ನೀವೆಲ್ಲರೂ ಬರಬೇಕು. ಅದಲ್ಲದೆ ನಾವು ಈಗ ನಮ್ಮ ಪ್ರಸ್ತುತ ನಮ್ಮ ಜಿಲ್ಲೆಯ ಕಾರ್ಯಚಟುವಟಿಕೆಗಳು ಆದಷ್ಟು ರೀತಿಯಲ್ಲಿ ನಾವು ಅದನ್ನು ಒಂದು ಹೊಂದಾಣಿಕೆಯಲ್ಲಿ ಎಲ್ಲ ರೀತಿಯ ಇದನ್ನು ನಾವೆಂತ ಹೋದರೆ ಎಲ್ಲ ನಮ್ಮ ರೆಕಾರ್ಡ್ಗಳಾಗಲಿ ಅಥವಾ ನಮ್ಮ ಬೈಲೋಗಳಾಗಲಿ ಅಥವಾ ನಮ್ಮ ಲೆಕ್ಕಪತ್ರಗಳಾಗಲಿ ನಾವೆಲ್ಲ ಲೆಕ್ಕಪತ್ರಗಳನ್ನು ಬ್ಯಾಂಕ್ ವ್ಯವಹಾರಗಳನ್ನು ನಾವು ಈಗಿನ ಕಮಿಟಿಯ ಲೆಕ್ಕಕ್ಕೆ ತಂದು ಅದು ಅಚ್ಚುಕಟ್ಟಾಗಿ ಆ ಲೆಕ್ಕಾಚಾರಗಳು ಎಲ್ಲ ಸರಿಯಾಗಿ ನಡೀತಾ ಇದೆ. ಅದರಲ್ಲಿ ಏನು ಇದೆಲ್ಲ ಅದೇ ರೀತಿ ನಾವು ಸಮ್ಮೇಳನದ್ದು ಮತ್ತು ಅದಕ್ಕೆ ನಂತರದ ಇದು ವರ್ಷದ ಆಯವ್ಯಯವನ್ನು ನಾವು ಆಡಿಟ್ ಮುಖಾಂತರವೇ ಮಾಡಿ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ನಾವು ಇದು ಸಮ್ಮೇಳನದ ಕೂಡ ಆಯವ್ಯಯವನ್ನು ಈ ವರ್ಷದ ಇದರಲ್ಲಿ ಆಡಿಟ್ನಲ್ಲಿ ಬರ್ತದೆ. ಕಳೆದ ವರ್ಷ ಬರಲಿಲ್ಲ, ಈ ವರ್ಷ ಆಡಿಟ್ನಲ್ಲಿ ಬರ್ತದೆ. ಅದು ಕೂಡ ಆಡಿಟ್ನಲ್ಲಿ ಬಂದು ನಮಗೆಲ್ಲರಿಗೂ ನಾವು ತಾಲೂಕಿಗೆ ಅದನ್ನು ಕಳಿಸಿಕೊಡ್ತಾ ಇದ್ದೇವೆ. ಇನ್ನೊಂದು ಹೇಳಿದರೆ, ನಾವು ಈಗಾಗಲೇ ಒಂದು 2-3 ವರ್ಷ ಆಯ್ತು ನಾನು ತಗೊಂಡಿದ್ದು, 4ನೇ ವರ್ಷ. ಆದರೆ ಈ ಯಾವಾಗ ಸಮ್ಮೇಳನ ನಿಂತಿದ್ದು ಅದೇ ವರ್ಷ ಆನಂತರ ನಾವು ಈ ಒಂದು ಕಾನ್ಸ್ಮಾರ್ ಅಥವಾ ಲೆಕ್ಕಾಚಾರ ನಮ್ಮಲ್ಲಿ ಎಷ್ಟು ಜನಸಂಖ್ಯೆ ಉಂಟು, ಯಾವ ತಾಲೂಕಿನಲ್ಲಿ ಎಷ್ಟು ಜನಸಂಖ್ಯೆ ಉಂಟು, ಯಾವ ಪ್ರಾದೇಶಿಕದಲ್ಲಿ ಎಷ್ಟು ಜನಸಂಖ್ಯೆ ಉಂಟು, ಅವರ ಇದು ವೃತ್ತಿ ಜೀವನ ಏನು, ಅವರು ಹೇಗೆ ಜೀವನ ಮಾಡ್ತಾರೆ ಅಥವಾ ಅವರ ಇದೇನು ಉಂಟು, ಎಷ್ಟು ಮಕ್ಕಳಿದ್ದಾರೆ, ಏನು ಆಗಿದ್ದಾರೆ, ಎಂತ ಇದ್ದಾರೆ ಅಂತ ಹೇಳುವಂಥ ಒಂದು ಕಾನ್ಸ್ಮಾರಿಯನ್ನು ತೆಗಿಬೇಕು ಅಂತ ನಾವು ಈಗಾಗಲೇ ಒಂದು ಇದನ್ನು ಹೊರಡಿಸಿದ್ದೇವೆ. ಆದಷ್ಟು ಬರುವ ಮಾರ್ಚಿಗೆ ಆಗುವಾಗ ನೀವೆಲ್ಲರೂ ಅದನ್ನು ಆದಷ್ಟು ನಮಗೆ ಕೊಡುವಾಗೆ ಒಂದು ಪ್ರಯತ್ನ ಮಾಡಬೇಕು. ಅದಲ್ಲದೆ ಇದೆಲ್ಲದಕ್ಕಿಂತ ಒಂದು ಮುಖ್ಯ ಅಂತ ಹೇಳಿದ್ರೆ ಏನಂತೇಳಿದ್ರೆ, ನಮ್ಮಲ್ಲಿ ಕೆಲವರೆಲ್ಲ ಕಳೆದ ಮಹಾಸಭೆಯಲ್ಲಿ ಹೇಳಿದರು ಅದು 150 ಮಾಡುವ ಅಥವಾ 100 ಮಾಡುವ ಎಲ್ಲ ಅಂದ. ಆದರೂ ಕೂಡ ಅದನ್ನು ನಾವು ಕಳೆದ ವರ್ಷ ಬೈಲಲ್ಲಿ ತರಲಿಕ್ಕೆ ಆಗದ ಕಾರಣ ಅದನ್ನು ಏನು ಮಾಡದೆ ಹಾಗೆ ಉಂಟು. 30 ರೂಪಾಯಿಯ ಮೆಂಬರ್ಶಿಪ್ಪನ್ನು ತಾವೆಲ್ಲರೂ ಕ್ಲಿಪ್ತ ಸಮಯಕ್ಕೆ ಪ್ರತಿ ವರ್ಷ ಮಾರ್ಚಿಗೆ ಆಗುವಾಗ ನೀವು ಅದನ್ನು ಕಟ್ಟಿದರೆ ಅದರಿಂದ ಬರುವಂಥ ಇದೆ ಅಂತ ಹೇಳಿದ್ರೆ, ನಾವು ಈ ಕೇಂದ್ರ ಸಮಿತಿಯಿಂದ ನಾವು ಈ ರಿಜಿಸ್ಟ್ರೇಷನ್ ನಾವು ರಿನ್ಯೂವಲ್ಗೆ ಹೋಗುವಾಗ
ಅಲ್ಲಿ ಅಮೌಂಟ್ ಕಟ್ಟಬೇಕಾಗ್ತದೆ. ಆ ಅಮೌಂಟ್ ಕಟ್ಟಬೇಕಾದ್ರೆ ನಮ್ಮ ಸ್ಟ್ರೆಂತ್ ಎಷ್ಟುಂಟು ತೋರಿಸ್ಬೇಕಾದ್ರೆ ಅದು ನಮ್ಮ ಹಿಂದುಳಿದ ಆಯೋಗಕ್ಕೆ ಹೋಗ್ತದೆ. ಆದ ಕಾರಣ ಅಲ್ಲದ್ರೆ ನಮಗೆ ಈಗ ಕೆಲವರಿಗೆ ಇದು ಬರುವುದಿಲ್ಲ, ಯಾಕೆಂದರೆ ಇನ್ಕಮ್ ಲಿಮಿಟ್ ಎಲ್ಲ ಇದ್ದ ಕಾರಣ ಬರಲ್ಲ. ಆದರೂ ಕೂಡ ಇನ್ಕಮ್ ಇಲ್ಲದ ಮಕ್ಕಳಿಗೆ ನಾವು ಒಂದು ಕೊಡುವಂಥ ಒಂದು ನಮ್ಮ ಸಮಾಜದಿಂದ ನಾವು ಮೊದಲಿನವರು ಪ್ರಯತ್ನ ಪಟ್ಟದನ್ನು ಹಾಗೆ ಕಾಪಾಡಿಕೊಂಡು ಹೋಗಬೇಕಾದ್ರೆ ಅದಾಗಬೇಕು. ಆದ ಕಾರಣ ನೀವೆಲ್ಲರೂ ಆ ಮೆಂಬರ್ಶಿಪ್ಪನ್ನು ಕಾರ್ಯದರ್ಶಿಗಳು ಹೇಳ್ತಾರೆ ಸವಿವರವಾಗಿ, ಅದನ್ನು ನೀವೆಲ್ಲರೂ ನಮಗೆ ಕೊಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ಹೇಳುತ್ತಾ, ಅದಲ್ಲದೆ ಇವತ್ತೊಂದು ಆಟಿ ಕೂಟವನ್ನು ಕೂಡ ನೀವು ಆಯೋಜಿಸ್ತೀರಿ. ಕಳೆದ ವರ್ಷ ಕೂಡ ಆಟಿ ಕೂಟದ ಬಗ್ಗೆ ಹೇಳಿದೆ, ಆದರೆ ಅದರ ಬಗ್ಗೆ ನಾನು ಇವತ್ತು ತುಂಬ ಹೇಳೋದಿಲ್ಲ. ಯಾಕೆಂದರೆ ಅದಕ್ಕೆ ಆಟಿಯ ಬಗ್ಗೆ ಒಂದು ಸಂಪೂರ್ಣ ನಮ್ಮ ವ್ಯಕ್ತಿಯನ್ನು ನೀವು ಮಾಡಿದ್ದೀರಿ, ಒಳ್ಳೆ ವ್ಯಕ್ತಿ. ಯಾಕೆಂದರೆ ಅವರು ನಮ್ಮ ತುಂಬ ಒಂದು ಸಂಬಂಧ ಕೂಡ ಇದೆ, ಹತ್ತಿರದ ರಿಲೇಷನ್ಶಿಪ್ ಇದೆ. ಆದ ಕಾರಣ ಅವನು ಒಳ್ಳೆ ಇದರಲ್ಲಿ ಮಾತಾಡ್ತಾನೆ. ಅವರು ಕೂಡ ಒಳ್ಳೆ ಚಂದದಲ್ಲಿ ಮಾತಾಡಿ ನಮಗೆ ಒಳ್ಳೆ ರೀತಿಯ ಒಂದು ಅನುಭವವನ್ನು ಕೊಟ್ಟಾರು ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮ ಮಕ್ಕಳ ಭವಿಷ್ಯತ್ತಿಗೂ ಬೇಕಾಗಿ ನಾವು ಈ ಯಾದವ ಸಭೆಯನ್ನು ಕಟ್ಟಿಕೊಳ್ಬೇಕು ಅಂತ ಹೇಳುವಂಥ ಒಂದು ದೃಷ್ಟಿ ನಮ್ಮ ಮಕ್ಕಳದ್ದು ಇದಕ್ಕೆ. ಯಾಕಂದ್ರೆ ನಾವೀಗ ಒಂದು ಹಂತವನ್ನು ಕಳೆದು ಮುಂದೆ ಬಂದಾಗಿದೆ. ಇನ್ನು ನಮಗೆ ಬೇಕಾದೇನು ಅಂತ ಹೇಳಿದರೆ ಸಮಾಜದಲ್ಲಿ ಸಮಾಜಮುಖಿಯಾಗಿ ನಾವು ಮುಂದೆ ಹೋಗಬೇಕಾದ್ರೆ ನಮಗೆ ಬರುವಂಥ ಕೆಲವು ಸವಲತ್ತುಗಳನ್ನು ಪಡಿಬೇಕಾದ್ರೆ ನಾವು ಅದರಲ್ಲಿ ನಾವು ಇನ್ವಾಲ್ವ್ ಆಗಲೇಬೇಕು. ಯಾಕೆ ಸಮಾಜಮುಖಿ ಇದರಲ್ಲಿ ನಾವು ಮೆಂಬರ್ಶಿಪ್ಪನ್ನು ಕೊಟ್ಟು ನಮ್ಮ ಸಮುದಾಯವನ್ನು ನಮ್ಮ ಪ್ರವರ್ಗವನ್ನು ಉಳಿಸಿಕೊಳ್ಬೇಕು ಅಂತಾದರೆ 4% ಉಂಟು. ಆದರೂ ಕೂಡ ಅದಾದರೂ ತೊಂದರೆ ಇಲ್ಲ, ಅದನ್ನಾದರೂ ಉಳಿಸಿಕೊಂಡು ಸಿಕ್ಕುವವರಿಗೆ ಏನಾದರೂ ಸಹಾಯ ಸಿಕ್ಕುವ ಹಾಗೆ ನಾವು ಪ್ರಯತ್ನ ಮಾಡಬೇಕು ಅಂತ ಹೇಳುತ್ತಾ, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಸುಸೂತ್ರವಾಗಿ ಒಳ್ಳೆ ರೀತಿಯಲ್ಲಿ ಬಂದಿದ್ದೀರಿ, ಸೇರಿದ್ದೀರಿ. ಅದೇ ರೀತಿ ಈ ಸಭಾಂಗಣ, ಯಾಕೆಂದರೆ ನಾನು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಇದಾಗಿದ್ದೇನೆ, ಒಂದು 2 ತಿಂಗಳಾಯಿತು, ತುಂಬ ಎಲ್ಲಿ ಟ್ರಾವೆಲ್ ಮಾಡಿದೆ. ಸಂಜಣ್ಣ ಫಸ್ಟ್ ಹೇಳುವಾಗ ಆಯಿತು ಬರ್ತೇನೆ ಸಂಜಣ್ಣ ಸುಧಾರಣೆ ಆದೀತು ಅಂತ ತಿಳ್ಕೊಂಡೆ, ಆದರೆ ನಾನು ಅಷ್ಟು ಇದಾಗಲಿಲ್ಲ. ಮೊನ್ನೆ ಹೇಳಿದೆ ಹೀಗೆ ಉಂಟು ಸಂಜಣ್ಣ, ನನಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಇದಿದೆ ಅಂದರೆ, ಹೌದಣ್ಣ ಹಾಗೆ ಆಗ್ತದೆ ನನಗೆ ಅವರು ಹಾಗೆ ಆಗ್ತದಂತ ಕೇಳುವಾಗ ನಾನು ಬರೋದೇ ತಪ್ಪಾದೀತು ಅಂತ ಹೇಳುವಂಥ ದೃಷ್ಟಿಯಿಂದಲೇ ಇವತ್ತು ಬಂದದ್ದು. ಅಲ್ಲದೆ ಖಂಡಿತ ನಾನು ಬರೋನಲ್ಲ, ಇವತ್ತು ನನಗೆ ತಪ್ಪಿಸಬೇಕು ಅಂತ ಬೇಡಿದ್ದಲ್ಲ, ಆದರೆ ನನ್ನ ಪರಿಸ್ಥಿತಿ ಅದೇ ಆಗಿದ್ದ ಕಾರಣ ನಾನು ಬರಲಿಕ್ಕೆ ಅಂದರೆ ಅದೇ ಮೊನ್ನೆ ಅದನ್ನು ಡಿಸೈಡ್ ಮಾಡಿ ಅವರು ಮಾತಾಡಿದ ಮೇಲೆ ಬರುವುದು. ಇದರಲ್ಲಿ ನನಗೆ ಈ ಸಭೆಯಲ್ಲಿ 2 ಉದ್ದೇಶ ಇದೆ ನಂದು. ಒಂದು, ಸಂಜೀವಣ್ಣ ಕರೆದದಕ್ಕೆ ಸಭೆಯಲ್ಲಿ ಪಾಲ್ಗೊಳ್ಳೋದು, ಕೇಂದ್ರದ ಅಧ್ಯಕ್ಷನಾಗಿ 2 ಹಿತ ನುಡಿಯೋದು ನನ್ನ ಒಂದು ಧರ್ಮ. ಇನ್ನೊಂದು ಧರ್ಮ ಏನು ಅಂತ ಹೇಳಿದರೆ ಅವರು ಮನೆ ಮಕ್ಕಳಿಗೆ ಕರೆದಿದ್ದಾರೆ. ಯಾಕಂದರೆ ಬರಲೇಬೇಕು ನೀವು. ಯಾವತ್ತು ನಮ್ಮದಲ್ಲಿ ಇದು ಕ್ಲಬ್ ಇದಿತ್ತು, ಸ್ಪೋರ್ಟ್ಸ್ ಇತ್ತು, ಜಿಲ್ಲಾ ಸ್ಪೋರ್ಟ್ಸ್ ಇದ್ದು. ಆದ ಕಾರಣ ನಮಗೆ ನಾವು ಸಂಜೆ ಆದರೂ ಬರಬೇಕು, ನಾವು 8 ಗಂಟೆ 9 ಗಂಟೆ ಆಗಿದೆ ಮುಗಿಯುವಾಗ. ಆದ ಕಾರಣ ನಮಗೆ ಬರಲಿಕ್ಕೆ ಆಗಲಿಲ್ಲ. ಅದೇ ರೀತಿ ಅವರು ಕರೆದದ್ದಕ್ಕೆ ಅವರ ಋಣ ತೀರಿಸಲಿಕ್ಕೆ ಇವತ್ತು ಬಂದಿದ್ದೇನೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ನಿಮಗೆಲ್ಲರೂ ಪುನಃ ನನ್ನ ಕಡೆಯಿಂದ ಕೃತಜ್ಞತೆ ಹೇಳುತ್ತಾ, ನಮ್ಮ ಯಾದವ ಸಭೆಯು ಇನ್ನೂ ಕೂಡ ನಾವು ಬೆಳೆಸುತ್ತಾ ಹೋಗುವ, ಏನೇ ನಮ್ಮಲ್ಲಿದ್ದ ನ್ಯೂನತೆಗಳ ಅಥವಾ ನಮ್ಮಲ್ಲಿರುವ ಸಮಸ್ಯೆಗಳ, ನಮ್ಮಲ್ಲಿ ಏನಾದರೂ ಇದಿದ್ದರೆ ನಾವು ನಾನೇ ಮಾತಾಡಿ ಅದನ್ನು ಸರಿಪಡಿಸಿಕೊಳ್ಳುವ. ಯಾಕೆಂದರೆ ಮನುಷ್ಯನಿಂದ ತಪ್ಪು ಅಂತ ಹೇಳೋದು ಬರುವುದಂದ್ರೆ ಮನುಷ್ಯ ಮಾತ್ರ ಮಾಡೋದು, ಪ್ರಾಣಿಯ ಏನು ತಪ್ಪು ಮಾಡುವುದಿಲ್ಲ. ಅದನ್ನು ಮನುಷ್ಯ ಮಾಡೋದು ಮಾತ್ರ ತಪ್ಪು ಅಂತ ಹೇಳಿದರೆ ಅದಕ್ಕೆ ಸರಿಯಾಗಿ ಒಂದು ಇದಿದೆ. ಅದೇ ಸಮಸ್ಯೆ ಬಂದಾಗ ಸಮಸ್ಯೆಗೆ ಪರಿಹಾರ ನಾವು ಸಮಸ್ಯೆಯಿಂದ ನೋಡುವುದಲ್ಲ, ಅದಕ್ಕೆ ಏನದು ಬರಲಿಕ್ಕೆ ಕಾರಣ, ಆ ಬರುವಂಥ ಸಮಸ್ಯೆಯನ್ನು ನಾವೆಲ್ಲರೂ ಕೂತು ಅದನ್ನು ಸಮಂಜಸವಾಗಿ ಅದನ್ನು ನಿಭಾಯಿಸಿದರೆ ಖಂಡಿತವಾಗಿಯೂ ಈ ಸಮಸ್ಯೆಗಳು ಉಳಿಯುವುದಿಲ್ಲ, ಅದು ಮುಂದೆ ಒಳ್ಳೆಯದಾಗ್ತದೆ. ಯಾಕೆ ಇದನ್ನು ಹೇಳ್ತಾ ನಿಮ್ಮಲ್ಲಿ ಅಂತ ಹೇಳಿದರೆ, ನಾವು ಸಮ್ಮೇಳನ ಮಾಡಿ ಸ್ವಲ್ಪ ಹೊತ್ತಾಗ್ತದೆ. ಸಮ್ಮೇಳನ ಮಾಡಿ ನಾವು 1.5 ವರ್ಷ ನಾವು ಏನು ನಮಗೆ ಪುತ್ತೂರು ತಾಲೂಕನ್ನು ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ಅಲ್ಲಿ ಅಧ್ಯಕ್ಷರು ಅವರು ಸ್ವಲ್ಪ ರಾಜಕೀಯದಲ್ಲಿ ಮತ್ತು ಸ್ವಲ್ಪ ಕೆಲದಾಗಿ ಇದಾಯಿತು. ಆದರೆ ನಮಗೆ ಏನಾದರೂ ಮಾಡಿ ಈ ವರ್ಷ ಏನಾದರೂ ಮಾಡಿ ಒಂದು ಸಭೆಯನ್ನು ಅಲ್ಲಿ ಮಾಡಿ ಅಲ್ಲಿ ಒಂದು ತಾಲೂಕು ಸಮಿತಿಯನ್ನು ನಿರ್ಮಾಣ ಮಾಡಬೇಕು. ಅದೇ ರೀತಿ ಪ್ರತಿ 4 ಪ್ರಾದೇಶಿಕ ಸಮಿತಿ ಅದನ್ನು ಕೂಡ ಏನಾದರೂ ಒಂದು ಊರ್ಜಿತ ಮಾಡಬೇಕು ಅಂತ ಹೇಳೋ ದೃಷ್ಟಿಯಿಂದ ಕಳೆದ ವಾರ ನಾವು 2 ಗಂಟೆಗೆ ಕುಂಬ್ರದಲ್ಲಿ ಕರೆದು
ಅದರ ನಿರೀಕ್ಷೆ ನಮ್ಮಲ್ಲಿ ಒಂದು ನಮ್ಮ ನಿರೀಕ್ಷೆ ಒಂದು 10-25 ಜನ ಸೇರಿಯರು ಅಷ್ಟೇ ಇದೆ. ಆದರೂ ಕೂಡ ಒಂದು 75 ಜನ ಬಂದಿದ್ರು. ಅಲ್ಲ ಇವತ್ತು ಪುನಃ ಒಂದು ಒಳ್ಳೆ ಬೆಳೆ ಅಲ್ಲಿ ನಾವು ಒಂದು ಅಧ್ಯಕ್ಷರನ್ನೆಲ್ಲ ಮಾಡಿ ಎಲ್ಲ ಸಮಿತಿಯನ್ನು ರೂಪೀಕರಿಸಿ ಎಲ್ಲರೂ ನೀವು ತಾಲೂಕು ಸಮಿತಿಗೆ ಸೇರಿಸಿಕೊಂಡು ಪ್ರಾದೇಶಿಕ ಸಮಿತಿ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನಾವು ಅದನ್ನು ಮುಂದುವರಿಸಿದಾಗ ನಮಗೆ ಇವತ್ತು ರಿಸಲ್ಟ್ ಬಂತು. ಏನು ಅಂತ ಹೇಳಿದ್ರೆ 2 ಪ್ರಾದೇಶಿಕ ಸಮಿತಿಯವರು ನೀವೊಂದು ಡೇಟ್ ಕೊಡಿ, ಆವತ್ತಿಗೆ ನಾವು ಸಭೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದು ನಮಗೆ ಒಂದು ಪ್ಲಸ್ ಪಾಯಿಂಟ್. ಅದೇ ನಾವು ಒಂದು ಮಾಡಿದ ಕರ್ತವ್ಯಕ್ಕೆ ನಮಗೆ ಒಂದು ಪ್ರತಿಫಲ ಅಂತ ಹೇಳುತ್ತಾ ಈ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಾಲೂಕು ಸಮಿತಿ ಉಳ್ಳಾಳದ ಎಲ್ಲ ಪದಾಧಿಕಾರಿಗಳಿಗೂ, ಪ್ರಾಮುಖ್ಯವಾಗಿ ಸಂಜೀವಣ್ಣನವರಿಗೂ, ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಯಾದವ ಸಭಾದ ಕಾರ್ಯ ಚಟುವಟಿಕೆಗಳ ಬಗ್ಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯ ಗೈದ ಕೇಂದ್ರೀಯ ಸಮಿತಿಯ ಅಧ್ಯಕ್ಷರು ಶ್ರೀ ಎ.ಕೆ. ಮಣಿಯಾಣಿಯವರಿಗೆ ಅಭಿನಂದನೆಗಳು. ಮುಂದಕ್ಕೆ ಅತಿಥಿಗಳಿಂದ ಅನಿಸಿಕೆ ಮಾತುಗಳು. ಈ ದಿನದ ಕಾರ್ಯಕ್ರಮದ ವಿಶೇಷ ಕೇಂದ್ರ ಬಿಂದು ಹೇಳ್ಬೋದು. ಶ್ರೀ ಉದಯ್ ಕುಮಾರ್ ಬಿ, ಉಪಾಧ್ಯಕ್ಷರು, ಅಖಿಲ ಕೇರಳ ಯಾದವ ಸಭಾ ರಾಜ್ಯ ಸಮಿತಿ ಸಿಂಡಿಕೇಟ್ ಸದಸ್ಯರು, ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಾಂಶುಪಾಲರು, ಇವರಿಂದ ಸಂಪನ್ಮೂಲ ವ್ಯಕ್ತಿಗಳ ಭಾಷಣ. ಇದೀಗ ವೇದಿಕೆ ಶ್ರೀ ಉದಯ್ ಕುಮಾರ್ ಬಿ ಅವರಿಗೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮ್ಮ ಕುಲದೇವರನ್ನು ಸ್ಮರಿಸುತ್ತಾ ಸ್ಥಳ ಸಾನ್ನಿಧ್ಯವಾದಂಥ ಸೋಮನಾಥ ದೇವರನ್ನು ಕೂಡ ಮನಸಾರೆ ಪ್ರಾರ್ಥಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಂಜೀವ ಮಣಿಯಾಣಿ ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ ಉಳ್ಳಾಳ, ಉದ್ಘಾಟನೆಯನ್ನ ಮಾಡಿರುವಂತಹ ಶ್ರೀ ಎ.ಕೆ. ಮಣಿಯಾಣಿ ಅಧ್ಯಕ್ಷರು, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಅತಿಥಿಗಳಾಗಿ ವೇದಿಕೆಯಲ್ಲಿರುವಂತಹ ಶ್ರೀ ನಾರಾಯಣ ಮಣಿಯಾಣಿ ಗೋರಿಗುಡ್ಡೆ, ಶ್ರೀಮಾನ್ ಸುಧಾಮ್ ಆಲೇಟಿ, ಶ್ರೀ ಸದಾನಂದ ಕಾವರು, ಶ್ರೀ ಚಂದ್ರಶೇಖರ ಅಳಿಕೆ, ಅದೇ ರೀತಿ ಹಿರಿಯರಾದಂಥ ಶ್ರೀ ಶಿವರಾಮ ಮಣಿಯಾಣಿ ಪೆರಿಯತ್ತೂರು ಕೊಲ್ಯ, ಶ್ರೀಮತಿ ಮೀನಾ ಬಾಲಕೃಷ್ಣನ್, ಶ್ರೀ ಕೃಷ್ಣ ಬಿ ಪಟೀಲ್, ಶ್ರೀ ಪ್ರಸಾದ್ ಪಾಣಾಜೆ, ಅಶೋಕ್ ಕುಮಾರ್ ಅಮೈ, ಕರುಣಾಕರ ಆಸ್ಪಾರೆ, ರಾಧಾಕೃಷ್ಣ ತಚ್ಚಮ್ಮೆ, ಅದೇ ರೀತಿ ಇಲ್ಲಿ ನೆರೆದಿರುವ ತಾಲೂಕು ಸಮಿತಿ ಹಾಗೂ ಪ್ರಾದೇಶಿಕ ಸಮಿತಿ, ಯಾದವ ಸಭಾ ಮಹಿಳಾ ವೇದಿಕೆ ಉಳ್ಳಾಳ, ಯಾದವ ಸಭಾ ಯುವ ವೇದಿಕೆ ಉಳ್ಳಾಳ, ಕೇಂದ್ರ ಸಮಿತಿ ಹಾಗೂ ಜಿಲ್ಲಾ ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ ಹಾಗೂ ನನ್ನ ಮುಂದಿರುವಂತಹ ಹಿರಿಯ ಮಹಿಳೆಯರೇ, ಅದೇ ರೀತಿ ಮಹನೀಯರೇ ಹಾಗೂ ಎಲ್ಲರೂ ನನ್ನ ಸಮಾಜ ಬಾಂಧವರು, ಪ್ರತ್ಯೇಕವಾಗಿ ನಮ್ಮ ಆತ್ಮೀಯರು ಆದಂಥ ರಾಧಾಕೃಷ್ಣ ಮಣಿಯಾಣಿಯವರಿದ್ದಾರೆ, ಶ್ರೀಧರ ಮಾಸ್ಟರ್ ಇದ್ದಾರೆ, ಸಂತೋಷ್ ಇದ್ದಾರೆ. ಎಲ್ಲರನ್ನು ಪ್ರತಿಯೊಬ್ಬರ ಹೆಸರೆತ್ತಿ ಹೇಳುವುದಿಲ್ಲ. ಇಲ್ಲಿರುವವರೆಲ್ಲರೂ ಯಾದವ ನನ್ನ ಕುಟುಂಬದ ಅಂಗಗಳಾಗಿದ್ದೀರಿ ಅಂತ ಹೇಳುವುದಕ್ಕೆ ಸಂಶಯ ಇಲ್ಲ. ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಆಟಿಕೂಟ. ನಾರಾಯಣ ಮಣಿಯಾಣಿಗಳವರು ಹಾಗೂ ಸಂಜೀವಣ್ಣನವರು ಫೋನ್ ಮಾಡಿ ಆಟಿಕೂಟದ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದ್ರು. ಆವಾಗ ನನ್ನನ್ನು ಸಂಪನ್ಮೂಲ ವ್ಯಕ್ತಿಗಳಾಗಿ ಅಂತ ಬರಬೇಕು ಅಂತ ಹೇಳುವಾಗಲೇ ನಾನು ನಮ್ಮ ನಾರಾಯಣ ಮಣಿಯಾಣಿಯವರ ಹತ್ರ ಹೇಳಿದೆ, ನಾನು ಅಷ್ಟೊಂದು ಈ ವಿಷಯದ ಬಗ್ಗೆ ಅಥೆಂಟಿಕ್ ಆಗಿ ಹೇಳುವಷ್ಟು ಅನುಭವ ನನ್ನಲ್ಲಿಲ್ಲ. ಹೇಳಿದ್ದು, ಕೇಳಿದ್ದು ಮತ್ತು ಕೆಲವು ನೋಡಿದ್ದು, ಅದರ ಬಗ್ಗೆ ಮಾತಾಡ್ಬೋದಷ್ಟೇ. ಹಾಗಾಗಿ ಇಷ್ಟೆಲ್ಲ ಈ ರೀತಿಯಲ್ಲಿ ಒಂದು ಸಮಾರಂಭವನ್ನ ಮಾಡ್ತೀರಿ ಅಂತ ನಾನು ತಿಳ್ಕೊಳ್ಳಿಲ್ಲ. ಏನೇ ಇರಲಿ, ನನಗೆ ಗೊತ್ತಿರುವ ಕೆಲವು ವಿಚಾರಗಳನ್ನ ನಿಮ್ಮ ಮುಂದಿಡಲು ಬಯಸ್ತೇನೆ. ಆಟಿಕೂಟ ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರುವಂತಹದ್ದು ತುಳುನಾಡ, ತುಳು ಸಂಸ್ಕೃತಿಯ ಆಚಾರ ವಿಚಾರ ಹಾಗೂ ಆಹಾರ ಪದಾರ್ಥಗಳ ಈ ಒಂದು ಎಲ್ಲವನ್ನ ಒಂದು ಮಡಿಕೆಯಲ್ಲಿ ಹಾಕಿದ್ರೆ ಹೇಗಿರಬಹುದು ಆ ರೀತಿ ಒಂದು ಸಮ್ಮಿಶ್ರಣ ಆಗಿದೆ ಈಗಿನ ಆಟಿಕೂಟ. ನಿಜವಾಗಿಯೂ ಇದು ಈ ಆಗಸ್ಟ್ ಅಥವಾ ಜುಲೈ ಆಗಸ್ಟ್ ತಿಂಗಳಲ್ಲಿ ಬರುವಂತ ಈ ಆಟಿ ಮಾಸ, ಕರ್ಕಟಕ ಮಾಸ ಅಂತ ನಾವು ಕರಿತೇವೆ. ಈ ಮಾಸದಲ್ಲಿ ಬರುವಂತಹ
ಹಳೆಯ ಕಾಲದಲ್ಲಿ ಈ ಮಾಸಗಳಲ್ಲಿ ಏನಾಗ್ತಿತ್ತು ಅಂತ ಹೇಳಿ ಬಹಳ ಕಷ್ಟ ಅಂತ ಹೇಳುವುದನ್ನು ನಾನು ಕೇಳಿಬಲ್ಲೆ. ತುಂಬಾ ಕಷ್ಟದ ಸಮಯ, ತಿನ್ನುವುದಕ್ಕೂ ಉಡುವುದಕ್ಕೂ ಎಲ್ಲ ಬಹಳ ಕಷ್ಟದ ಈ ಸಂದರ್ಭದಲ್ಲಿ ತುಳುನಾಡು ಅಂದ್ರೆ ನಮ್ಮ ಸಾಧಾರಣ ಇಲ್ಲಿಂದ ಕಾನಗಾಡುವರೆಗೂ ನಾವು ಅದನ್ನ ತುಳುನಾಡು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಯಾಕಂತ ಹೇಳಿದ್ರೆ ಅದಕ್ಕೂ ಅಲ್ಲಿ ಸಾಕ್ಷ್ಯಾಧಾರಗಳಿವೆ. ಕಾನಂಗಾಡಿನ ದುರ್ಗಾ ಹೈಸ್ಕೂಲ್ ಅಲ್ಲಿ ಈಗಲೂ ನಮ್ಮ ಒಂದು ಪುಸ್ತಕ ಭಂಡಾರ ಎಲ್ಲಿಗೆ ಅದನ್ನ ವರ್ಗಾಯಿಸಬೇಕು ಅಂತ ಹೇಳುವ ಸಂಶಯದಲ್ಲಿ ಈಗಲೂ ಅಲ್ಲೇ ಅದನ್ನು ಇಟ್ಟಿದ್ದಾರೆ. ಅಲ್ಲಿ ಕನ್ನಡದ ಪುಸ್ತಕ ಭಂಡಾರ ಈಗಲೂ ಅಲ್ಲಿದೆ. ಹಾಗಾಗಿ ಅದು ನಮ್ಮ ಒಂದು ಅದಕ್ಕಿರುವಂತ ಪೂರಕ ಅಥವಾ ಒಂದು ಸಾಕ್ಷಿ ಆಧಾರ ಅಂತ ಹೇಳುವುದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಆ ಕಷ್ಟ ಕಾಲದಲ್ಲಿ ನಮ್ಮ ಹಿರಿಯರು ತುಂಬಾ ದಾರಿಗಳನ್ನ ಕಂಡುಕೊಂಡಿದ್ದರು. ಆಹಾರ ಪದಾರ್ಥಗಳನ್ನ ತಯಾರು ಮಾಡುವುದು ಹೇಗೆ, ಅಕ್ಕಿ ಅಥವಾ ಇಂಥದೆಲ್ಲ ಮಳೆಗಾಲದಲ್ಲಿ ಬಹಳ ಕಷ್ಟ. ನಮ್ಮ ಹಿಂದಿನವರ ಕತೆ ಅಥವಾ ಅವರ ಕಷ್ಟಗಳ ದಿನಗಳು ನನಗಿಂತಲೂ ಚೆನ್ನಾಗಿ ಇಲ್ಲಿರುವಂತ ವೇದಿಕೆಯಲ್ಲಿ ಇರುವ ಎಲ್ಲರೂ ಅದರ ಬಗ್ಗೆ, ಅದೇ ರೀತಿ ನಿಮಗೂ ಕೂಡ ಎಲ್ಲರಿಗೂ ಅದರ ಬಗ್ಗೆ ಚೆನ್ನಾಗಿ ಅರಿವಿದೆ ಅಂತ ಹೇಳುವುದನ್ನ ತಿಳ್ಕೊಂಡು ಈ ಮಾತುಗಳನ್ನ ಆಡ್ತಾ ಇದ್ದೇನೆ. ಸೊ ಆಗಿರುವಾಗ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಭಾರತೀಯರೆಂದ್ರೆ ಹೇಳಿದ ತಕ್ಷಣ ನಾವು ಪರಿಸರ ಪ್ರೇಮಿಗಳು ಅಥವಾ ಪರಿಸರ ಆರಾಧಕರು ಅಂತ ಹೇಳುವಂತ ಒಂದು ವೈಶಿಷ್ಟ್ಯ ಪಾಶ್ಚಾತ್ಯ ದೇಶಗಳಲ್ಲೂ ಕೂಡ ಇದೆ. ಅದನ್ನೇ ಏನೋ ಸಂಪನ್ಮೂಲವನ್ನಾಗಿ ಬಳಸಿಕೊಂಡು ನಮ್ಮ ಹಿರಿಯರು ತುಳುನಾಡಿನ ಈ ಸಂಸ್ಕೃತಿಯನ್ನ ಜೊತೆ ಸೇರಿಸಿಕೊಂಡು ಇಲ್ಲಿ ಎಲ್ಲರೂ ಬರ್ತಾರೆ. ಆದ್ರೆ ಮೊದಲು ಇದನ್ನ ಪ್ರಾರಂಭ ಮಾಡಿದವರು ನಮ್ಮ ತುಳು ಭಾಷಾ ಅಭಿಮಾನಿಗಳು ಅಥವಾ ನಾವೇನ್ ಹೇಳ್ಬೋದು ಈ ಊರಿನಲ್ಲಿರುವಂತ ತುಳುವರು ಅಂತ ಹೇಳ್ಬೋದು. ಸುಮಾರು ಕುಂದಾಪುರದಿಂದ ಈಚೆಗೆ ಇರುವಂತ ಈ ತುಳು ನಾಡಿನ ಇದ್ದಂತ ತುಳುವರು, ಎಸ್ಪೆಷಲಿ ನಾವು ಬಂಟ ಸಮಾಜ ಹೇಳಿದ್ರು ತಪ್ಪಾಗುದಿಲ್ಲ. ಈಗ ಜಾಸ್ತಿ ನಾವು ಅದರ ಬಗ್ಗೆ ವಿಮರ್ಶೆ ಮಾಡ್ಲಿಕ್ಕೆ ಹೋದ್ರೆ ಅವರು ಹೇಳ್ಯಾರು ಅದು ನಮ್ಮಿಂದ ಪ್ರಾರಂಭವಾದದ್ದು ಅಂತ ಹೇಳುವಷ್ಟರ ಮಟ್ಟಿಗೆ ಬಂಟ ಸಮಾಜ ಅದನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಏನೇ ಇರಲಿ, ಅಲ್ಲಿ ಸಮಾಜದ ಅಥವಾ ಜಾತಿಯ ಅಥವಾ ಇದರ ಕಟ್ಟು ಆ ಒಂದು ಗೋಡೆಯನ್ನ ನಾವು ತೆಗೆದ್ರೆ ಅಲ್ಲಿ ಕಾಣುವಂತದ್ದು ಎಲ್ಲರೂ ತಿನ್ನುವಂತ ಆಹಾರ ಒಂದೇ, ಎಲ್ಲರೂ ಉಸಿರಾಡುವಂತ ಗಾಳಿ ಒಂದೇ, ಅಥವಾ ಎಲ್ಲರೂ ಕುಡಿಯುವಂತ ನೀರು ಒಂದೇ ಅಂತ ಹೇಳುವಂತ ಈ ಒಂದು ದೃಷ್ಟಿಕೋನದಿಂದ ನಾವು ಅದನ್ನ ನೋಡಿದ್ರೆ ಆಹಾರ ಪದಾರ್ಥಗಳು ಮುಖ್ಯ, ಆರೋಗ್ಯವನ್ನ ಕಾಪಾಡಿಕೊಳ್ಳುವುದು ಮುಖ್ಯ ಅಂತ ಹೇಳುವಂತ ಈ ನಿಟ್ಟಿನಲ್ಲಿ ನಾವು ಅದಕ್ಕೆ ಆ ಸ್ಪರ್ಶವನ್ನ ಕೊಟ್ರೆ, ಆಟಿಕೂಟದಲ್ಲಿ ಮುಖ್ಯವಾಗಿ ಆಹಾರ ಪದಾರ್ಥಗಳು ಉದಾಹರಣೆಗೆ ಹೇಳುವುದಾದ್ರೆ, ಆಟಿ ಮಾಸದಲ್ಲಿ ಎಲ್ಲ ಔಷಧಿಗಳು ಅಂದ್ರೆ ಔಷಧಿಗಳು ನಮ್ಮ ಸಸ್ಯವರ್ಗಗಳಲ್ಲಿ ಶೇಖರಣೆ ಮಾಡುವಂತ ಸಂದರ್ಭ. ಯಾಕೆಂತ ಹೇಳಿದ್ರೆ ಬಿಸಿಲು ಕಡಿಮೆ, ಆ ಬಿಸಿಲು ಕಡಿಮೆ ಇರುವಾಗ ಮಳೆಯ ಧಾರಾಕಾರವಾಗಿ ಬೀಳುವಾಗ ಈ ಔಷಧಿ ರೂಪದಲ್ಲಿ ಅದು ಮಾರ್ಪಾಟಾಗಿ ಎಲೆಗಳೆಲ್ಲ ಮೂಲಕವೋ ಅಥವಾ ದಂಡುಗಳ ಮೂಲಕ ಅದು ಶೇಖರಣೆ ಆಗ್ತದೆ ಅಂತ ಹೇಳುವಂಥದ್ದು ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ನಮ್ಮ ಹಿಂದಿನವರು ಅದನ್ನ ಕಂಡುಕೊಂಡಿದ್ದಾರೆ. ಆ ಪ್ರಕಾರ ನಾವೀಗ ಬರುವಾಗಲೇ ನಾವು ಕುಡಿದಂತಹ ಪಾನೀಯ ಇದಕ್ಕೊಂದು ಸಾಕ್ಷಿಯಾಗಿದೆ. ಅಲ್ಲಿ ನೀವು ಹಾಕುವಂತಹ ಕರಿಮೆಣಸು ಇರ್ಬೋದು, ಕಾಳು ಮೆಣಸು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ತಯಾರು ಮಾಡ್ತೇವೆ, ಬೆಲ್ಲ ಮುಂತಾದವುಗಳು. ಇದೆಲ್ಲವೂ ನಮ್ಮ ಆಹಾರದ ಸ್ಪರ್ಶವನ್ನ ಕೊಟ್ರೆ ಆಧುನಿಕತೆ ಇದರಲ್ಲಿ ಇಂತಹ ಖಾದ್ಯ ಪದಾರ್ಥಗಳಿಗೆ ಮಹತ್ವ ಕಡಿಮೆ ಆಗಿದೆ. ಅದರ ಬದಲಾಗಿ ನಾವು ಕಾಣುವಂಥದ್ದು 5 ಸ್ಟಾರ್ ಹೋಟೆಲ್ಗಳಲ್ಲಿ ಹೋದ್ರೆ ನಮ್ಮ ದುಡ್ಡಿನ ಅಥವಾ ಸಂಪತ್ತಿನ ಇದನ್ನ ತೋರಿಸಿಕೊಡುವ ಉದ್ದೇಶಕ್ಕೆ ಇವೇನಾದ್ರೂ ನಾವು ಏನಾದ್ರೂ ಒಂದು ಏನ್ ಹೇಳ್ತೇವೆ ಆತ್ಯ ಕೂಟಗಳನ್ನು ಇಟ್ರೆ, ಅಂತ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇಟ್ಟು ನಮ್ಮ ಕೈಯಿಂದ ದುಡ್ಡನ್ನ ಚೆಲ್ಲಿದ್ರೆ ಅದು ನಂಬರ್ 1 ಆಹಾರ ಅಂತ ಹೇಳುವ ಮಟ್ಟಿಗೆ ನಾವು ಈಗ ಆಧುನಿಕ ಯುಗದಲ್ಲಿ ಬಂದಿದ್ದೇವೆ. ಏನೇ ಇದ್ರು ಅದಕ್ಕಿಂತ 100 ಪಾಲು ಹೆಚ್ಚಿನ ಔಷಧಿ ಅಂಶಗಳು ನಮ್ಮ ಈ ಪಾನೀಯದಲ್ಲಿ, ನಮ್ಮ ಆಹಾರ ಪದಾರ್ಥದಲ್ಲಿ ಅಥವಾ ಪತ್ರೊಡೆ ಅಂತ ನಾವು ಕೇಳಿದ್ದೇವೆ. ಆ ಪತ್ರೊಡೆಯಲ್ಲಿರುವಂತಹ ಆ ಔಷಧಿಯ ಅಂಶಗಳು ಇವತ್ತು ಸಾಬೀತಾಗಿದೆ ಆರೋಗ್ಯಕ್ಕೆ, ಮುಖ್ಯವಾಗಿ ನರದೌರ್ಬಲ್ಯಗಳಿಗೆ ಅತ್ಯಂತ ಪ್ರಾಮುಖ್ಯ ಸ್ಥಾನವನ್ನ ಈ ಆಯುರ್ವೇದಿಕ ಆಹಾರಗಳಿಂದ ನಾವು ಕಂಡುಕೊಳ್ಳಬಹುದು ಅಂತ ಹೇಳುವಂಥದ್ದನ್ನ ವೈಜ್ಞಾನಿಕವಾದ ದೃಷ್ಟಿಯಿಂದಲೂ ಇವತ್ತು ಅದು ಸಾಬೀತುಪಡಿಸುವ ಹಂತಕ್ಕೆ ಬಂದಿದ್ದೇವೆ. ಹಾಗಾಗಿ
ನಾನು ಹೇಳುವಂಥದ್ದು ಇಷ್ಟೇ. ಅಥವಾ ಇನ್ನೂ ಕೂಡ ಆಟಿ ಮಾಸದ ವೈಶಿಷ್ಟ್ಯವನ್ನು ಹೇಳ್ತಾ ಇದ್ರೆ ಬರೀ ಆಹಾರ ಪದಾರ್ಥದಲ್ಲಿ ಮಾತ್ರ ಅಲ್ಲ, ನಮ್ಮ ದೈವಿಕ ಅಥವಾ ವೈದಿಕ ಕಾರ್ಯಕ್ರಮಗಳ ದೃಷ್ಟಿಯಿಂದ ನೋಡಿದ್ರು ಕೂಡ ಮನೆ ಮನೆಗೆ ಆಟಿ ಕಳಂಜಗಳನ್ನ ಅವರ ಇದನ್ನ ವೇಷ ಭೂಷಣದ ಮೂಲಕ ದೈವದ ಸಾನ್ನಿಧ್ಯವನ್ನ ಕೂಡ ಕರ್ಕಟಕ ಮಾಸದಲ್ಲಿ, ಕಷ್ಟದ ಮಾಸ, ತುಂಬಾ ನಾವು ಒದ್ದಾಡುವಂತಹ ಸಮಯ, ಆಹಾರ ಹಳೆಯ ಕಾಲದ ಕೇಳ್ತಾ ಇದ್ದೀನಿ, ಈಗ ಅಂತ ಒದ್ದಾಟ ಯಾವುದು ಇಲ್ಲ. ಸೊ ಹಾಗಾಗಿ ಅದನ್ನ ನಿವಾರಿಸಲಿಕ್ಕೋಸ್ಕರ ದೈವ ರೂಪದಲ್ಲಿ ಆಟಿ ಕಳಂಜ ಅಂತ ಹೇಳುವ ರೂಪದಲ್ಲಿ ಆ ಆಟಿ ಕಳಂಜ ಮನೆ ಮನೆಗೆ ಬರ್ತಾನೆ. ಬಂದು ದೈವದ ಸಾನ್ನಿಧ್ಯವನ್ನ ಕೊಟ್ಟು ಮನೆಯಿಂದ ಕೊಡುವಂತಹ ತೆಂಗಿನಕಾಯಿಯೋ ಅಥವಾ ಭತ್ತವೋ ಇದನ್ನ ಸ್ವೀಕಾರ ಮಾಡಿಕೊಂಡು ಆ ಮನೆಯವರಿಗೆ ಆಶೀರ್ವದಿಸುವಂತಹ ಒಂದು ಪದ್ಧತಿ ಕೂಡ ಈಗಲೂ ಎಷ್ಟೋ ವರ್ಷಗಳಿಂದ ನೆಲೆ ನಿಂತಿರುವಂತಹ ಆಚಾರ ಇವತ್ತು ಕೂಡ ನಮ್ಮ ಕಣ್ಮುಂದೆ ಇದೆ ಅಂತ ಹೇಳುವುದಕ್ಕೆ ಸಂಶಯ ಇಲ್ಲ. ಹಾಗಾಗಿ ಈ ಆಟಿಕೂಟ ಅಂತ ಹೇಳುವ ಈ ಒಂದು ಸಂಪ್ರದಾಯ ಈಗ ಬರೇ ಒಂದು ದಿನಕ್ಕೆ ನಿಂತು ಹೋಗಿದೆ. ನೀವು ಎಲ್ಲರಿಗೂ ನೆನಪಿರ್ಬೋದು ಅಂತ ತಿಳ್ಕೊಳ್ತೇನೆ. ನಿಮ್ಮ ಹಿಂದಿನ ಒಂದು ತಲೆಮಾರು ಹಿಂದಕ್ಕೆ ನೀವು ಆಲೋಚನೆ ಮಾಡಿದ್ರೆ ನಮ್ಮ ಅಜ್ಜಿಯಂದಿರು, ತಾಯಂದಿರು ಈ ಆಹಾರ ಪದಾರ್ಥವನ್ನ ಎಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಈಗ ಅದೆಲ್ಲ ಮಾಡುವವರು ಕಡಿಮೆ ಅಂತ ತಿಳ್ಕೊಳ್ತೇನೆ. ಮನೆಗಳಲ್ಲಿ ಈ ರೊಟ್ಟಿ ತಟ್ಟುವುದಿದೆ, ನಾನು ನೋಡಿದೆ, ನನ್ನ ಅಜ್ಜಿ ತಟ್ಟಿ ಅದನ್ನ ಮಾಡುವಂತ ಇದನ್ನ ನೋಡಿದ ಕಾರಣ ಹೇಳ್ತಾ ಇದ್ರು. ಆ ರೊಟ್ಟಿಯನ್ನ ಅಲಗೆ ಇದರ ಮೇಲೆ ಇಟ್ಟು ಚಂದಕ್ಕೆ ಅದನ್ನ ರೊಟ್ಟಿ ಅದನ್ನ ಚಂದಕ್ಕೆ ಅದನ್ನ ಅವರೊಂದು ರೂಪ ಕೊಡುವಾಗ ಅವರ ಮನಸ್ಸಲ್ಲಿರುವ ಎಲ್ಲ ಪ್ರೀತಿ, ಆ ಪ್ರೀತಿಯ ಮೂಲಕ ಆಹಾರವನ್ನ ಬಡಿಸುವಂತ ಕ್ರಮ ಇತ್ತು. ಈಗ ನಮಗೆ ಆ ಪ್ರೀತಿ ಆಹಾರ ಸಿಗುವುದು ಕಡಿಮೆ. ಹೋಟೆಲ್ ಅಲ್ಲಿ ಹೋದ್ರೆ ಬೇರೆ ಬೇರೆ ವೈವಿಧ್ಯ ತರದ ಆಹಾರಗಳು ಸಿಗ್ಬೋದು, ಬಟ್ ಅದರಲ್ಲಿ ಆ ಪ್ರೀತಿ ಅಂಶ ಕಡಿಮೆ. ಹಾಗಾಗಿ ಆ ಆಹಾರ ಪದಾರ್ಥಗಳಲ್ಲಿ ನಾನು ಹೇಳ್ತೇನು ಅಂತ ಕೇಳಿದ್ರೆ ಅದರಲ್ಲಿ ದುಡ್ಡಿನ ಅಂಶ ಇದೆ ಹೊರತು ಅದರಲ್ಲಿ ಪ್ರೀತಿ ಅಂಶ ಕಡಿಮೆ. ಅಲ್ಲಿ ದುಡ್ಡಿಗೋಸ್ಕರ ಅದನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮನೆಗಳಲ್ಲಿ ನಾವು ಅದನ್ನ ಪ್ರೀತಿಯಿಂದ ನಮ್ಮ ಅಜ್ಜಿಯಂದಿರು, ತಾಯಿಯಂದಿರು ಅದನ್ನ ಮಾಡಿ ಬಳಸುವುದನ್ನು ನಾವು ನೋಡ್ತೇವೆ. ಫಸ್ಟಿಗೆ ನಮಗೆಲ್ಲ ಬೆಳೆಸಿದ ನಂತರ ಅವರು ತಿನ್ನುವಂತ ಪದ್ಧತಿ, ಇದೆಲ್ಲವೂ ನಮ್ಮ ಈ ತುಳು ಸಂಸ್ಕಾರದ ಒಂದು ಭಾಗ. ಹಾಗಾಗಿ ಅಂತ ಪ್ರೀತಿಯ ಆಹಾರದಲ್ಲಿ, ಆ ತರ ಬೆಳೆಸುವಂತ ಪ್ರೀತಿಯ ಆಹಾರದಲ್ಲಿ ಆರೋಗ್ಯಕ್ಕೆ ಬೇಕಾದ ಎಲ್ಲ ಅಂಶಗಳು ಅದರಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗದು. ಹಾಗಾಗಿ ಇದು ಒಂದು ದಿನಕ್ಕೆ ನಿಲ್ಬಾರದು. ಅಟ್ಲೀಸ್ಟ್ ವಾರಕ್ಕೊಂದು ದಿನ, ತಪ್ಪಿದ್ರೆ ತಿಂಗಳಿಗೊಂದು ದಿನ ಆದ್ರೂ ಇಂಥ ಆಹಾರ ಪದಾರ್ಥಗಳನ್ನು ಮಾಡಿ ನಾವು ತಿನ್ಲಿಕ್ಕೆ ಸಾಧ್ಯ ಆದ್ರೆ ನಮ್ಮ ಆರೋಗ್ಯ ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಅದನ್ನ ನೋಡಿಕೊಳ್ಬಹುದು. ಜೊತೆಗೆ ನಮ್ಮ ಬರುವ ಮುಂದಿನ ಪೀಳಿಗೆಗೆ ಅದನ್ನ ಹಸ್ತಾಂತರಿಸಬಹುದು ಅಂತ ಹೇಳುವುದಕ್ಕೆ ಬೇರೆ ಸಾಕ್ಷಾತ್ಕಾರಗಳು ಬೇಡ. ಸೊ ಹಾಗಾಗಿ ಈಗಿನ ನ್ಯೂ ಜನರೇಷನ್ ಅಥವಾ ಏನ್ ಹೇಳ್ತೇವೆ ನಾವೀಗಿನ ಝೆಡ್ ಜನರೇಷನ್ ಅಂತ ಹೇಳುವಂತ ಈ ಜನರೇಷನ್ಗೆ ಈ ಆಹಾರ ಪದಾರ್ಥಗಳ ಅರಿವನ್ನು ಉಂಟು ಮಾಡುವಲ್ಲಿ ಉಳ್ಳಾಲ ತಾಲೂಕು ಸಮಿತಿ, ಯಾದವ ಸಮಿತಿ ತಾಲೂಕು ಸಮಿತಿ, ಅದೇ ರೀತಿ ಕೇಂದ್ರ ಸಮಿತಿ, ಅದೇ ಪ್ರಾದೇಶಿಕ ಮಹಿಳಾ ಎಲ್ಲ ಸಮಿತಿಗಳು ಇದರಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಏರ್ಪಡಿಸುವುದರಲ್ಲಿ ತುಂಬಾ ಮಹತ್ವ ಇದೆ ಅಂತ ಹೇಳ್ತಾ ಅದರ ಹಿಂದೆ ಇದನ್ನ ಈ ರೂಪುರೇಖೆ ಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಅವರನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂತ ಕೇಳಿದ್ರೆ ಇದು ಮುಂದಿನ ಜನಾಂಗಕ್ಕೆ ಇದು ವರ್ಗಾವಣೆ ಆಗ್ಬೇಕಾದಂತ ಕಾರ್ಯಕ್ರಮ. ಎಲ್ಲೋ ಒಂದು ಕಡೆ ಆಟಿ ಮಾಸದಲ್ಲಿ ಒಂದು ಕಡೆ ಇಟ್ಟು ಇದನ್ನು ನೆನಪಿಸುವುದು ಮಾತ್ರ ಅಲ್ಲ, ನಮ್ಮ ಮನೆಯವರಿಗೆಲ್ಲ ಇಂಥ ರೀತಿಯ ಈ ಔಷಧ ಪದಾರ್ಥಗಳಿರುವಂತಹ ಆಹಾರವನ್ನ ತಯಾರಿಸುವ ಕ್ರಮಗಳನ್ನ ಕೂಡ ನಾವು ಮಾಡಿ ತೋರಿಸಬೇಕಾಗಿದೆ. ಸೊ ಹಾಗಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ಅದನ್ನು ಕೂಡ ಇಟ್ಟು ಆ ರೀತಿಯ ಒಂದು ಅದನ್ನ ತಯಾರು ಮಾಡುವಂತ ಅಮ್ಮಂದಿರನ್ನ ಇಂಥ ಕಾರ್ಯಕ್ರಮಕ್ಕೆ ಕರೆದು ಅಂತ ಆಹಾರ ಪದಾರ್ಥವನ್ನು ತಯಾರಿಸುವ ಅದರ ಇಂಗ್ರೀಡಿಯೆಂಟ್ಗಳ ಬಗ್ಗೆ ಹೇಳುವಂತ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡಿಬೇಕು ಅಂತ ಹೇಳುವುದು ನನ್ನ ಒಂದು ಆಶಯ. ಸೊ ಅದು ಉಳ್ಳಾಲ ತಾಲೂಕು ಸಮಿತಿ ಅಥವಾ ಕೇಂದ್ರ ಸಮಿತಿ ವತಿಯಿಂದ ಅದು ನಡೆದದೇ ಆದ್ರೆ ನಮ್ಮ ಯಾದವ ಕುಲ ಅಥವಾ ಯಾದವ ಜನರ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸುವುದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಅದನ್ನು ತಿಂಗಳಿಗೆ ಒಂದು ಬಾರಿ, ಅಟ್ಲೀಸ್ಟ್ ಒಂದು ಬಾರಿ, ಮತ್ತೆ ಆಹಾರ ಪದಾರ್ಥಗಳ ಕ್ರಮ ಇದೆ, ಯಾವ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ನಾವು ಸೇವಿಸಬೇಕು ಅಂತ ಹೇಳುವಂತಹದ್ದು. ನೆಲದಲ್ಲಿ ಕೂತು ಊಟ ತಿನ್ಬೇಕು ಅಥವಾ ಅದನ್ನ ನಾವು ಸ್ವೀಕರಿಸಬೇಕು ಅಂತ ಹೇಳುವಂಥದ್ದು ಹಳೆಯ ಪದ್ಧತಿ. ಅದರಲ್ಲಿ ಅರ್ಥ ಇದೆ. ಜೀರ್ಣಾಂಗ ವ್ಯೂಹಕ್ಕೆ ಅದಕ್ಕೆ ಒಳ್ಳೆ ರೀತಿಯ ಒತ್ತಡ ಸಿಗ್ತದೆ, ಹಾಗಾಗುವಾಗ ಜೀರ್ಣವಾಗುವಂತದ್ದು ಬೇಗ ಆಗ್ತದೆ. ಈ ತರ ತುಂಬಾ ವೈಜ್ಞಾನಿಕ ದೃಷ್ಟಿಕೋನಗಳು ಇದರ ಹಿಂದೆ ಇದೆ.
ಬಟ್ ಅದನ್ನೆಲ್ಲವನ್ನ ಈಗ ಈ ಹೊತ್ತಲ್ಲಿ ನಾನು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಇನ್ನು ತುಂಬಾ ನಮ್ಮ ಹಿರಿಯರು ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ಆಟಿಕೂಟದ ಜೊತೆಗೆ ಸಂಘಟನೆಯ ಬಗ್ಗೆ ಕೂಡ ಒಂದೆರಡು ಮಾತನ್ನು ಹೇಳ್ಬೇಕಾದಂತ ಅಗತ್ಯತೆ ಇಲ್ಲಿ ಇದೆ. ಯಾದವ ಸಮುದಾಯ ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರುವಂತಹದ್ದು ರಾಜವೈಭವದ ದಿನಗಳು. ಭಾರತದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡು ನಾವು ನೋಡಿದ್ರು ಯಾದವರು ಪ್ರಪಂಚದ ಎಲ್ಲಾ ಕಡೆ ಮೂಲೆ ಮೂಲೆಗಳಲ್ಲೂ ಯಾದವರಿದ್ದಾರೆ. ಮಾತ್ರ ನಮಗದನ್ನ ತಿಳ್ಕೊಳ್ಳಿಕ್ಕೆ ಅಥವಾ ಈ ತರಹದ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅವರನ್ನು ಇಲ್ಲಿ ಆಹ್ವಾನಿಸುವಂತ ಒಂದು ಸಂದರ್ಭ ಕಡಿಮೆ ಆದ ಕಾರಣ ಅಲ್ಲಿರುವ ಸಂಬಂಧ ನಮಗೆ ಕಡಿದು ಹೋಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸೊ ಕೇರಳದ ಅಖಿಲ ಕೇರಳ ಯಾದವ ಸಭಾದ ಉಪಾಧ್ಯಕ್ಷನಾಗಿ ಕಳೆದ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅಲ್ಲಿ ನನಗೆ ಆದಂತ ಒಂದು ಅನುಭವ ಏನು ಅಂತ ಕೇಳಿದ್ರೆ, ನಾವು ಆ ಒಗ್ಗಟ್ಟು ಅಂತ ಹೇಳುವುದನ್ನ ಯಾದವರಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ನಮ್ಮ ಸಮ್ಮೇಳನದಲ್ಲಿ ಆ ಒಗ್ಗಟ್ಟನ್ನು ನಾವು ಕಾಣಬಹುದು. ಆದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನ ನೋಡಿದಾಗ, ನಾನು ಆಗ್ಲೇ ಹೇಳಿದಾಗೆ ರಾಜವೈಭವದಲ್ಲಿ ಮೆರೆತವರು ನಾವು, ನಮ್ಮಲ್ಲೂ ಯಾರು ಸಾಧಾರಣ, ನಮ್ಮ ರಕ್ತದಲ್ಲಿ ಸಾಧಾರಣ ವ್ಯಕ್ತಿ ಅಥವಾ ಸಾಧಾರಣ ಜನರ ರಕ್ತ ಅಥವಾ ಜೀನ್ಸ್ ಅಲ್ಲ ನಮ್ಮಲ್ಲಿ ಇರುವಂತಹದ್ದು. ಆಗ ಅದನ್ನ ಇವತ್ತು ನಾವು ಮುಂದುಗಡೆ ತರುವುದಲ್ಲಿ ಸ್ವಲ್ಪ ಕ್ಷೀಣಿಸಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಕೇರಳದಲ್ಲಿ ಲಕ್ಷಗಟ್ಟಲೆ ಯಾದವರಿದ್ದಾರೆ. ಆದ್ರೆ ನಮಗೆ ನಮ್ಮವರು ಮಂತ್ರಿಗಳಿದ್ದಾರೆ, ನಮ್ಮವರು ನೇತಾರರಿದ್ದಾರೆ. ಆದ್ರೆ ಅವರೆಲ್ಲರೂ ಪಕ್ಷದ ಹಿಂದೆ ಹೋಗುವ ಕಾರಣ ನಮಗೆ ಅಲ್ಲಿ ಪಕ್ಷದ ಗುದ್ದಾಟಗಳು ಜಾಸ್ತಿ ಆದ ಕಾರಣ ನಮ್ಮವ ಅಂತ ಹೇಳಿ ಒಬ್ಬನನ್ನು ನಿಲ್ಲಿಸುವಂತಹ ಒಂದು ಇದು ನಮಗೆ ಅಲ್ಲಿ ತುಂಬಾ ಕಷ್ಟಕರವಾಗಿದೆ. ಆದ್ರೆ ನಾನು ಕರ್ನಾಟಕಕ್ಕೆ ಹೋಲಿಸುವಾಗ ನನಗೆ ಇಲ್ಲಿ ಕಂಡು ಬಂದದ್ದು, ಇಲ್ಲಿ ಜಾತಿಯ ಆಧಾರದ ಮೇಲೆ ಸಂಘಟನೆಗಳ ಮೇಲೆ ಸರ್ಕಾರದಕ್ಕೆ ಹಿಂಬು ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಾಗಲೇ ನಾನು ಗಮನಿಸಿದ ಹಾಗೆ ಕರ್ನಾಟಕ ಸರ್ಕಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಅಥವಾ ಬೇರೆ ಬೇರೆ ಸಮುದಾಯ ಕಾರ್ಯಕ್ರಮಗಳಿರ್ಬೋದು, ಸಮುದಾಯ ಭವನವನ್ನ ಕಟ್ಟಲಿಕ್ಕೂ ಕೂಡ 50 ಲಕ್ಷದಿಂದ 50 ಕೋಟಿವರೆಗೂ ಕೊಟ್ಟಂತ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿ ಇಂದಿಗೂ ನಡೀತಾ ಇದೆ. ಸೊ ಅಂತ ಸಂದರ್ಭದಲ್ಲಿ ಇಲ್ಲಿ ನಾವು ರಾಜಕೀಯವಾಗಿ ಸ್ವಲ್ಪ ಜನ ಇದನ್ನ ಬೆಂಬಲಿಸಿದ್ರೆ ಅಥವಾ ಅದರ ಹಿಂದೆ ನಾವು ಹೋರಾಡಿದ್ರೆ ಇಲ್ಲಿ ನಾವು ಹಳೆಯ ರಾಜವೈಭವಕ್ಕೆ ಹಿಂತಿರುಗುವುದರಲ್ಲಿ ಎರಡು ಮಾತಿಲ್ಲ. ಸೊ ಹಾಗಾಗಿ ಅಲ್ಲಿರುವಂತಹ ಕಷ್ಟ ಏನು ಅಂತ ಕೇಳಿದ್ರೆ ಎಲ್ಲರೂ ಎಲ್ಲಾ ಪಕ್ಷದಲ್ಲಿದ್ದಾರೆ. ಹಾಗಿರುವಾಗ ಕೇರಳದಲ್ಲಿ ಪಕ್ಷದ ಹಿಂದೆ ಹೋದ್ರೆ ನಮ್ಮ ಸಂಘಟನೆ ಮುರಿಬಹುದು ಅಂತ ಹೇಳುವ ಒಂದೇ ಒಂದು ದೃಷ್ಟಿಯಿಂದ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ. ನಾವು ನಮ್ಮದೇ ಅಂತ ಹೇಳುವಾಗ ಇತ್ತೀಚೆಗೆ ಈಗ ನಿನ್ನೆ ತ್ರಿಶೂರಲ್ಲಿ ಒಂದು ಸಮ್ಮೇಳನ ಇತ್ತು, ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಹೇಳ್ಕೊಂಡು ಅದರ ಉಪಾಧ್ಯಕ್ಷನು ಕೂಡ ನಮ್ಮ ಯಾದವ ಸಮುದಾಯದವರೇ, ಕಾಸರಗೋಡಿನ ಕಾನಂಗಾಡಿನವರೇ. ಸೊ ಯಾಕೆಂತ ಕೇಳಿದ್ರೆ ನಮ್ಮ ಪ್ರಬಲ ಶಕ್ತಿ ಯಾದವರ ಶಕ್ತಿ ಅಷ್ಟಿದೆ ಅಂತ ಹೇಳಿ ಇದನ್ನ ಗಮನಿಸಿ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅಧ್ಯಕ್ಷ ಸ್ಥಾನವನ್ನ ಕೊಡದಿದ್ರು ಕೂಡ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಲ್ಲಿ ನಮ್ಮನ್ನು ಕುಳಿತುಗೊಳಿಸಿದ್ದಾರೆ. ಮುಂದಕ್ಕೆ ಅದು ಅಧ್ಯಕ್ಷ ಸ್ಥಾನವಾಗಿ ಮಾರ್ಪಾಡಬಹುದು. ಅದೇ ಆಧಾರದ ಮೇಲೆ ನೀವು ಅದನ್ನು ಗಮನಿಸಿದ್ದೀರೋ ಇಲ್ವೋ ಅಂತ ನನ್ಗೆ ಗೊತ್ತಿಲ್ಲ. ಟಿ ಶ್ರೀನಿವಾಸ್ ಅಂತ ಹೇಳುವಂತ MLA ಇದ್ದಾರೆ ಈಗ, ಕೃಷ್ಣಪ್ಪನವರ ಅಳಿಯ. ಸೊ ಅವರು ಕಾಸರಗೋಡು ನಮ್ಮ ಕಾನಂಗಾಡಿಗೆ ಬಂದಾಗ ನಮ್ಮ ಈ ಒಂದು ಕಾನ್ಸೆಪ್ಟ್ ಅನ್ನ ಅವರ ಕಿವಿಗೆ ಹಾಕಿದೆವು. ಅವರು ಎಷ್ಟು ಆಕ್ಟಿವ್ ಆದ್ರು ಅಂತ ಕೇಳಿದ್ರೆ ಅದೇ ರೀತಿಯ ಸಂಘಟನೆಯನ್ನ ಕರ್ನಾಟಕದಲ್ಲಿ ಮಾಡಿದ್ದು ಮಾತ್ರ ಅಲ್ಲ, ಈಗ ಅದರ ಅಧ್ಯಕ್ಷ ಸ್ಥಾನದ ಮೂಲಕ ಈಗ MLA ಕೂಡ ಆಗಿದ್ದಾರೆ. ಸೊ ಅದು ಯಾಕೆ ಸಾಧ್ಯ ಆಯ್ತು ಅಂತ ಕೇಳಿದ್ರೆ ನಾನು ಈಗ ಹೇಳಿದ ಒಂದೇ ವ್ಯತ್ಯಾಸ, ಇಲ್ಲಿ ರಾಜಕೀಯವಾಗಿ ಬೆಳಿಬೇಕಿದ್ರೆ ಜಾತಿ ಸಂಘಟನೆಯ ಸಹಕಾರ ಬೇಕು. ಕೇರಳದಲ್ಲಿ ಜಾತಿ ಸಂಘಟನೆಯ ಸಹಕಾರ ಇದ್ರೆ ಸಾಕಾಗುವುದಿಲ್ಲ, ಪಕ್ಷಗಳ ಅಥವಾ ಪಕ್ಷದಿಂದ ನಾವು ಅದಕ್ಕೆ ಬೆಂಬಲವನ್ನು ಪಡಿಬೇಕಾಗ್ತದೆ. ನಾವು ಯಾದವರು ನಾವು ಯಾವುದೇ ಪಕ್ಷಕ್ಕೆ ಬೆಂಬಲ ಕೊಡುವುದಿಲ್ಲ, ನಮ್ಮ ಅಭ್ಯರ್ಥಿಗಳನ್ನೇ ನಿಲ್ಲಿಸ್ತೇವೆ ಅಂತ ಹೇಳ್ಕೊಂಡು MP ಇಲೆಕ್ಷನ್ ಸಮಯದಲ್ಲಿ ನಾನೇ ಅದಕ್ಕೆ ಹಠದಿಂದ ಹೇಳಿದ್ದು, ನಾವು ಯಾರ್ಯಾರ ಹಿಂದೆ ಹೋಗುದು ಬೇಡ, ನಮ್ಮವರನ್ನೇ ಯಾರನ್ನಾದ್ರೂ ನಿಲ್ಲಿಸುವ ಅಂತ ಹೇಳುವಾಗ ನೀನೇ ನಿಂತುಕೋ ಅಂತ ಹೇಳಿದ್ರು. ಸೊ ನಾನಾಗ ನನ್ನಿಂದ ಅದಕ್ಕೆ ಬೇಕಾದಂತ ಸಂಪನ್ಮೂಲವನ್ನು ಹೊಂದಿಸುವ ಸಾಮರ್ಥ್ಯ ಇರಲಿಲ್ಲ. ಆಗ ನಮ್ಮ ಗಂಗಾಧರ ನೆಲ್ಲಿತವರವರನ್ನ ನಾನೇ ಖುದ್ದಾಗಿ ಅವರ ಹತ್ರ ಹೇಳಿ ಅವರೇ ನಿಂತು MP ಇಲೆಕ್ಷನ್ಗೆ ನಾವು ನಾಮನಿರ್ದೇಶನ ಪತ್ರವನ್ನ ಸಮರ್ಪಿಸುವಾಗ ನಾನೇ ಅದಕ್ಕೆ ಸಾಕ್ಷಿಯನ್ನ ಹಾಕಿ ನಾವೇ ಅದನ್ನ ಒಂದು 50 ಜನ ಕಲೆಕ್ಟರೇಟ್ಗೆ ಕಾಸರಗೋಡಲ್ಲಿ ಹೋಗಿ ಸಮರ್ಪಿಸಿದಾಗ ಅಲ್ಲಿದ್ದಂತ ಒಬ್ಬ ಪರಿಸರದ ಒಬ್ಬರು ಅಧಿಕಾರಿ ನಮ್ಮ ಹತ್ರ ಕೇಳಿದ್ರು, ಸೊ ನೀವು ಇಷ್ಟೆಲ್ಲ ಜನ ಯಾದವರು ಇದ್ದೀರಾ ಅಂತ ಕೇಳಿ. ಅಂದ್ರೆ ಮೊದಲಿನ ಇವತ್ತು ನಿಮಗೆ ಅದು ನಮ್ಮ ಅಲ್ಲಿ ರೆಕಾರ್ಡ್ ಆಗಿದೆ, ಆ ವರ್ಷದ ಮೊದಲ MP ಇಲೆಕ್ಷನ್ ನ ನಾಮಪತ್ರಿಕೆ ನೀಡಿದವರು ಯಾದವ ಸಮುದಾಯದವರು. ಇಡೀ ಮಾಧ್ಯಮದಲ್ಲಿ ಬಂತು.
ಟಿವಿಯಲ್ಲಿ ಬಂತು, ಎಲ್ಲ ಪೇಪರ್ಗಳಲ್ಲೂ ಬಂತು, ಯಾದವ ಸಭಾದ ಅಧ್ಯಕ್ಷರು ಇವರನ್ನ ಈ ರೀತಿಯಲ್ಲಿ ಎಲೆಕ್ಷನ್ಗೆ ಪೈಪೋಟಿ ಕೊಡ್ತಾ ಇದ್ದಾರೆ ಅಂತ. ನೋಡಿ, ಒಂದೇ ಕ್ಷಣ ಮರು ದಿವಸದಿಂದ ಒಂದು ಕಡೆಯಿಂದ ಕಾಂಗ್ರೆಸ್ ಪಕ್ಷದವರು ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು, ಮತ್ತೊಂದು ಕಡೆಯಿಂದ ಮಾರ್ಕ್ಸಿಸ್ಟ್ನವರು ಕರೆದ್ರು, ಮತ್ತೊಂದು ಕಡೆಯಿಂದ ಬಿಜೆಪಿಯವರು ಕರೆದ್ರು. ನಿಮಗೇನು ಸಮಸ್ಯೆ, ನಿಮಗೇನೇ ಆಗ್ಬೇಕಾಗಿದೆ? ಯಾಕಂತ ಹೇಳಿದ್ರೆ ಆ ಕರಿಂದಲ್ ನೀಲೇಶ್ವರ ಭಾಗದಲ್ಲಿ ಬೇಕಾದಷ್ಟು ಕಾಂಗ್ರೆಸ್ಸಿನ ಅಭ್ಯರ್ಥಿ, ಕಾಂಗ್ರೆಸ್ಸಿನ ಯಾರು ಸದಸ್ಯರಿದ್ದಾರೆ ಅವರ ಪಕ್ಷದಲ್ಲಿ. ಸೊ ಅವರ ಮುಖಾಂತರ ಫಸ್ಟ್ ಕಾಲ್ ಬಂದದ್ದೇ ನಮ್ಮ ಕಾಂಗ್ರೆಸ್ ಪಕ್ಷದಿಂದ. ಸೊ ಹಾಗಾಗಿ ನಾವೆಲ್ಲ ಅವತ್ತಿದ್ದವರು ಅದಕ್ಕೆ ಮಾತು ಕೊಟ್ಟೆವು, ಓಕೆ ನಾವು ಬರ್ತೇವೆ, ನೀವು ಬಂದು ಮಾತಾಡೋಣ ಅಂತ ಕೇಳಿದೆವು. ಆಗ ಒಂದು 7-8 ಏನು ನಮ್ಮ ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟೆವು. ಅದರಲ್ಲಿ ಒಂದೆರಡು ನನ್ನ ನೆನಪಲ್ಲಿರುವಂತ ಬೇಡಿಕೆ, ಒಂದು ಈ ದೇವಸ್ಥಾನಗಳಲ್ಲಿ ಅಥವಾ ಸ್ಥಾನಗಳಲ್ಲಿ, ನಮ್ಮ ಸ್ಥಾನಗಳಲ್ಲಿ ದೀಪ ಇಡುವಂತವರಿಗೆ ಅವತ್ತು ಕೇವಲ 500 ರೂಪಾಯಿ ಕೊಡ್ತಾ ಇದ್ರು. ಅದನ್ನ 1500 ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡೆವು. ಅದು ಆವಾಗಲೇ ಪಾಸ್ ಆಯ್ತು. ಅದರ ಪಾಸಾದ ಚರಿತ್ರೆ ಬಹಳ ಉತ್ತಮವಿದೆ. ನಂತರ ಬೇರೆ ಕೇಳಿಕೊಂಡದ್ದು ಇನ್ಕಮ್ ಲಿಮಿಟ್ ಇತ್ತು. 6 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಇನ್ಕಮ್ ಇತ್ತು, 1 ಲಕ್ಷ ಇನ್ಕಮ್ ಲಿಮಿಟ್ ಇತ್ತು. ಅದನ್ನ 2 ಲಕ್ಷಕ್ಕೆ ಮುಖ್ಯಮಂತ್ರಿ ನಮ್ಮ ಎದುರೇ ಪಾಸ್ ಮಾಡಿದ್ರು. ನನಗೆ ಯಾವುದೇ ಕ್ಯಾಬಿನೆಟ್ಟಿನ ಅನುಮತಿ ಬೇಡ, ನಾನೇ 1 ಲಕ್ಷವನ್ನು 2 ಲಕ್ಷಕ್ಕೆ ಮಾಡ್ತೇವೆ. ನಾವು ಹೇಳಿದೆವು 2 ಲಕ್ಷ ಸಾಲದು ಸರ್. ಉಮ್ಮನ್ ಚಾಂಡಿ ಆಗ ಮುಖ್ಯಮಂತ್ರಿ ಆಗಿದ್ರು. 2 ಲಕ್ಷ ಸಾಲದು, ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅಧ್ಯಾಪಕ ವರ್ಗದವರಿದ್ದಾರೆ, ಅವರ ಇನ್ಕಮ್ ತಿಂಗಳಿಗೆ 60,000 70,000 ಬರ್ತದೆ. ಅದು ವರ್ಷಕ್ಕೆ ಲೆಕ್ಕ ತೆಗೆಯುವಾಗ ನಿಮ್ಮ ಆನ್ಯುವಲ್ ಇನ್ಕಮ್ 6 ಲಕ್ಷಕ್ಕಿಂತ ಮೇಲೂ ಹೋಗ್ತದೆ. ಹಾಗಾಗಿ ಮಿನಿಮಮ್ 6 ಲಕ್ಷವನ್ನ ಮಾಡಬೇಕು ಅಂತ ಕೇಳಿಕೊಂಡೆವು. ನಮ್ಮ ಕೇರಳ ರಾಜ್ಯದಿಂದ ಪ್ರಪ್ರಥಮವಾಗಿ ಹೋದದ್ದು ಯಾದವ ಸಭೆಯ ಮೂಲಕ. ಈ ರೀತಿಯ ಇನ್ನು ಕೆಲವು ಶಾಲೆಗಳನ್ನ ಸ್ಯಾಂಕ್ಷನ್ ಮಾಡುವಲ್ಲಿ ನಮಗೆ ಹೈಸ್ಕೂಲ್ಗಳಿಲ್ಲ, ನಮ್ಮ ಕೈಯಲ್ಲಿ ಕೆಲವು UP ಶಾಲೆಗಳಿವೆ, ಅದು ಹೈಸ್ಕೂಲ್ ಆಗ್ಬೇಕು, ಹೈಸ್ಕೂಲ್ ಇದ್ದದ್ದು ಹೈಯರ್ ಸೆಕೆಂಡರಿ ಆಗ್ಬೇಕು ಅಂತ ಕೇಳುವಾಗ ಆಗಿನ ಮುಖ್ಯಮಂತ್ರಿ ಗೆಸ್ಟ್ ಹೌಸ್ ಕಾಂಜಂಗಾಡಲ್ಲಿ ಕೇಳಿದ್ದಂತ, ಕಾಸರಗೋಡಲ್ಲಿ ಬಂದಿದ್ದಾಗ ನಮ್ಮನ್ನು ಕರೆದಾಗ ಅವರು ಹೇಳಿದ್ದು, ಎಲ್ಲರಿಗೂ ಸಿಗುವಾಗ ನಿಮಗೆ ಯಾಕೆ ಸಿಗುವುದಿಲ್ಲ ಅಂತ ಕೇಳಿದ್ರು. ನಾವು ಹೇಳಿದೆವು, ರಾಜಕೀಯ ಒದ್ದಾಟದಿಂದಾಗಿ ನಮಗೆ ಅದರ ಹಿಂದೆ ನಾವು ಯಾವುದೇ ರಾಜಕೀಯ ಪಕ್ಷದ ಅನುಯಾಯಿಗಳಲ್ಲ, ಹಾಗಾಗಿ ನಮಗೆ ಸಿಗ್ತಾ ಇಲ್ಲ. ಆಗ ಅವರೊಂದು ಮಾತು ಕೊಟ್ಟರು, ನಮ್ಮ ಈ ಕಂಡೀಷನ್ ಎಲ್ಲ ನಿಮ್ಮಲ್ಲಿ ಸರಿಯಾಗಿ ಇದ್ರೆ ನಾಳೆನೆ ನಿಮಗೆ ಅದು ಕೂಡ ಕೊಡ್ತೇವೆ ಅಂತ ಹೇಳಿದ್ರು. ಆಗ ಗಂಗಾಧರ ನಲ್ಲಿತಾರ ಅವ್ರದ್ದು ಅವ್ರಲ್ಲಿ ಹೈಸ್ಕೂಲ್ ಇರಲಿಲ್ಲ, ಹಾಗಾಗಿ ನಮ್ಮದು ಹೈಯರ್ ಸೆಕೆಂಡರಿ ಆಗಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ವರ್ಷ 200 ಹೈಯರ್ ಸೆಕೆಂಡರಿಗಳಿಗೆ ಪರ್ಮಿಷನ್ ಸಿಕ್ಕಿತ್ತು. ಇದು ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ರಾಜಕೀಯ ಇಲ್ಲದಿದ್ರೆ ಯಾದವರು ಮೇಲೆ ಬರುವಂತದ್ದು ಬಹಳ ಕಷ್ಟ ಸಾಧ್ಯ. ಇಂದಿನ ದಿನಗಳಲ್ಲಿ ನಮ್ಮ ವೈಯಕ್ತಿಕ ಸಾಮರ್ಥ್ಯದಿಂದ ಮೇಲೆ ಬರ್ಬೋದು. ಅದಕ್ಕೂ ನಾನು ನಮ್ಮ ಸಮ್ಮೇಳನಗಳಲ್ಲಿ ಹೇಳುವುದಿದೆ, ಅಟ್ಲೀಸ್ಟ್ ಒಬ್ಬರಾದ್ರೂ ನಮ್ಮ ಭಾಗದಿಂದ, ಕಾಸರಗೋಡಿಂದ ಯಾದವ ಅಟ್ಲೀಸ್ಟ್ ಒಬ್ಬನಾದ್ರೂ IAS ಅಧಿಕಾರಿಯಾಗಿ ಮುಂದೆ ಬಂದ್ರೆ ಅಲ್ಲಿ ಆಗುವಂತ ಅಲ್ಲಿ ಅದನ್ನ ಮಾಡುವಂತಹ ಕೆಲವು ಏನು ಸ್ಯಾಂಕ್ಷನ್ ಮಾಡುವಾಗ ಕೆಲವು ಅದರ ಟ್ಯಾಕ್ಟಿಕ್ಸ್ ಗಳಿವೆ, ಅದು ಅವರಿಗೆ ಗೊತ್ತಿರ್ತದೆ. ಅವರು ಈ ಮಿನಿಸ್ಟರ್ಗಳಿಗೆ ಹೇಳಿಕೊಡೋದು. ಹಾಗಾಗಿ ಈಗಾಗಲೇ ಒಬ್ರು ಬಂದಿದ್ದಾರೆ ಪಯ್ಯನ್ನೂರು ಭಾಗದಿಂದ. ಸೊ ಅಂತ IAS ನಮ್ಮ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅಂತ IAS ಅಧಿಕಾರಿಗಳು ಕೂಡ ಬಂದ್ರು ಕೂಡ ನಮಗೆ ನಮ್ಮದನ್ನ ರಾಜ್ಯ ವೈಭವಕ್ಕೆ, ನಮ್ಮ ಸಮುದಾಯವನ್ನ ಮೊದಲಿನ ಅದೇ ಸ್ಥಿತಿಗೆ ಕೊಂಡೊಯ್ಯುವುದಕ್ಕೆ ಎಲ್ಲ ಅನುಕೂಲತೆಗಳಿವೆ ಅಂತ ಹೇಳುವುದರ ಜೊತೆಗೆ ಇಲ್ಲಿ ಬಹಳ ಅವಕಾಶಗಳಿವೆ. ಅದಕ್ಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ. ಬಟ್ ನಾವು ಅದಕ್ಕೆ ಮುಂದೆ ನಿಲ್ಬೇಕಾಗಿದೆ. ನಮ್ಮ ನೇತಾರರನ್ನ ಮುಂದೆ ಕೊಂಡೊಯ್ಯುವಲ್ಲಿ ಅಂತ ಪ್ರಪೋಸಲ್ಗಳನ್ನು ನೀಡಬೇಕಾಗಿದೆ. ಕರ್ನಾಟಕದಲ್ಲಂತೂ ತುಂಬಾ ಅವಕಾಶಗಳು ಇದಕ್ಕೆ ಇದೆ ಅಂತ ಹೇಳ್ತಾ, ಈಗಲೂ ಹಾಗೆ ನನ್ನಲ್ಲಿ 2 ಗ್ರೂಪಿನ ಮೆಂಬರ್ ಆಗಿದ್ದೇನೆ ನಾನು. ಒಂದು ಅಖಿಲ ಕರ್ನಾಟಕ ಗೊಲ್ಲ ಸಮುದಾಯದ ಗುಂಪಲ್ಲಿ ಇದ್ದೇನೆ. ಅಲ್ಲಿ ಎಲ್ಲ ದಿನನಿತ್ಯ ವಾಟ್ಸಪ್ ಅಲ್ಲಿ ಕಾಣ್ತಾ ಇದ್ದು ಏನು ಅಂತ ಕೇಳಿದ್ರೆ, ಯಾದವ ಮತ್ತು ಗೊಲ್ಲ ಇವುಗಳವರೆಗಿದ್ದ ವ್ಯತ್ಯಾಸ, ನಾವು ಗೊಲ್ಲರು ಅಂತ ಹೇಳುವಂತ ಒಂದು ವರ್ಗ ಅಲ್ಲಿ ಇದೆ. ಆಗ್ಲಿ, ತೊಂದರೆ ಇಲ್ಲ, ಅದೆಲ್ಲವೂ ಯಾದವ ಕಮ್ಯುನಿಟಿಯ ಸಬ್ ಕಾಸ್ಟ್ಗಳು ಅಂತ ಹೇಳುವ ಅರ್ಥದಲ್ಲಿ ನಾವು ಅದನ್ನು ತೆಗೆದುಕೊಂಡು ಹೋದ್ರೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಒಳ್ಳೆಯ ಒಂದು ರಾಜ್ಯ ವೈಭವಯುತ ಭವಿಷ್ಯ ಆಗುವುದಕ್ಕೆ ಸಂಶಯವಿಲ್ಲ. ಮುಂದಿನ ದಿನಗಳಲ್ಲಿ ಅದು ಸಾಧಿಸಲಿ ಅಂತ ಹೇಳ್ತಾ ಇನ್ನೆಚ್ಚು ಇದನ್ನ ನಾನು ಮುಂದಕ್ಕೆ ಕೊಂಡೊಯ್ಯುವುದಿಲ್ಲ. ಸೊ ಆಟಿಕೂಟದ ಈ ಒಂದು ಸುಸಂದರ್ಭದಲ್ಲಿ ನನ್ನನ್ನ ಇಲ್ಲಿವರೆಗೆ ಪ್ರೀತಿಯಿಂದ ಆಹ್ವಾನಿಸಿದ ನಿಮಗೆಲ್ಲರಿಗೂ, ಅದೇ ರೀತಿ ಪದಾಧಿಕಾರಿಗಳಿಗೂ ನನ್ನ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಡೆಯದಾಗಿ ನನಗೆ ಬಹಳ ಇಷ್ಟಪಟ್ಟಂತ ಒಂದು ಪ್ರೋವರ್ಬ್ ಇದೆ. ಸಾಧಾರಣ ಎಲ್ಲ ಕಡೆ ನಾನು ಅದನ್ನು ಹೇಳುವ ಕ್ರಮ ಇದೆ. ಕಾಗ ಕೃಷ್ಣ ಪೀಗ ಕೃಷ್ಣ ಕೋಬೇದ ಪಿಗಾಗೆಯು ವಸಂತ ಮಾಸೆ ಸಂಪ್ರಾಪ್ತಿ ಕಾಗ ಕಾಗ ಪಿಗ ಪಿಗ. ಕಾಗೆಯನ್ನು, ಕೋಗಿಲೆಯನ್ನು ನಾವು ದೂರದಿಂದ ನೋಡಿದ್ರೆ ಗುರುತಿಸುವುದು ಬಹಳ ಕಷ್ಟ. ಎರಡೂ ಪಕ್ಷಿಗಳೇ, ಎರಡೂ ಬಣ್ಣದಲ್ಲಿ ದೂರದಿಂದ ನೋಡುವಾಗ ಕಪ್ಪು,
ಆದರೆ ಕಾಗ ಕೃಷ್ಣ ಪೀಗ ಕೃಷ್ಣ ಕೋ ಭೇದ ಪಿಗಾಗೆಯೋ ಆ ವ್ಯತ್ಯಾಸವನ್ನು ಹೇಗೆ ನಾವು ತಿಳ್ಕೊಳ್ಬಹುದು? ವಸಂತ ಮಾಸೆ ಸಂಪ್ರಾಪ್ತಿ. ಆ ವಸಂತ ಮಾಸ ಬಂದಾಗ ಅಂದ್ರೆ ನಮ್ಮ ಈಗಿನ ಆಧುನಿಕತೆಗೆ ಅದನ್ನು ನಾನು ವರ್ಗಾಯಿಸಿದ್ರೆ ಸಮಯ ಬಂದಾಗ, ನಾವು ಸಮಯ ಬಂದಾಗ ಅಂತ ಹೇಳ್ಬೇಕಷ್ಟೇ. ಆದ್ರೆ ಅಲ್ಲಿ ಆಗಲ್ಲ. ವಸಂತ ಮಾಸೆ ಸಂಪ್ರಾಪ್ತಿ. ಆ ವಸಂತ ಮಾಸ ಬಂದಾಗ ಆ ದೂರದಲ್ಲಿರುವಂತಹ ಕೋಗಿಲೆಯ ಇಂಪಾದ ಸ್ವರ ಇದೆಯಲ್ಲ, ಅದೇ ರೀತಿ ಕಾಗೆಯ ಸ್ವರ ಮತ್ತು ಕೋಗಿಲೆಯ ಸ್ವರ ದೂರದಿಂದ ನಮಗೆ ಗಮನಿಸಬಹುದು. ಆ ವಸಂತ ಮಾಸ ಬಂದಾಗ ಈ ಕೋಗಿಲೆಯ ಸ್ವರ ಬಹಳ ಇಂಪಾಗಿ ನಮ್ಮ ಕಿವಿಗೆ ಕೇಳಿಸ್ತದೆ. ಆಗ ನಮಗೆ ದೂರದಿಂದಲೇ ಐಡೆಂಟಿಫೈ ಮಾಡಬಹುದು, ಇದು ಕೋಗಿಲೆ, ಇದು ಕಾಗೆ ಅಂತ ಹೇಳುವ ರೀತಿಯಲ್ಲಿ. ಮುಂದಿನ ದಿನಗಳಲ್ಲಿ, ಮುಂದೆ ಬರುವಂತಹ ಭವಿಷ್ಯತ್ತಿನಲ್ಲಿ ಯಾದವ ಸಮುದಾಯವು ಈ ಕೋಗಿಲೆಯಂತಹ ರೀತಿಯಲ್ಲಿ ಕೋಗಿಲೆಯ ಸ್ವರದಾಗೆ ನಾವು ಯಾವುದೇ ಭಾಷೆಯನ್ನ ದೂಷಿಸುವುದಿಲ್ಲ, ಯಾವುದೇ ಜನ ವರ್ಗವನ್ನ ನಾವು ದ್ವೇಷಿಸುವುದಿಲ್ಲ. ನಮಗೆಲ್ಲರೂ ಒಂದೇ. ಆದರೆ ನಮ್ಮತನವನ್ನ ತೋರಿಸಿಕೊಡುವಂತಹ ಅವಕಾಶಗಳು ಮುಂದಿನ ವಸಂತ ಮಾಸೆ ಸಂಪ್ರಾಪ್ತಿ ಕಾಗ ಕಾಗ ಪಿಗ ಪಿಗ ಕೃಷ್ಣನ ಆಶೀರ್ವಾದ ಜೊತೆಗೆ ನಾವು ಯಾದವರು ಒಗ್ಗಟ್ಟಾಗಿ ಮುಂದಿನ ಬರುವ ದಿನಗಳಲ್ಲಿ ನಮ್ಮ ಬರುವ ಜನಾಂಗಕ್ಕೆ ಒಂದು ದಾರಿದೀಪವಾಗಬಹುದು ಅಂತ ಹೇಳುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳುತ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಯಾದವ್. ಆಟಿಯ ಬಗ್ಗೆ, ಆಟಿಯ ವಿಶೇಷತೆ ಬಗ್ಗೆ ಹಾಗೂ ತಿಂಡಿ ತಿನಿಸುಗಳು, ಆಟಿ ತಿಂಗಳ ತಿಂಡಿ ತಿನಿಸುಗಳ ಬಗ್ಗೆ, ಹಾಗೆ ಆಹಾರ ಪದ್ಧತಿಯ ಬಗ್ಗೆ ನಮಗೆ ವಿಸ್ತಾರವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಅವರು ತಮ್ಮ ಅನುಭವಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಮುಂದಕ್ಕೆ ಅತಿಥಿಗಳಿಂದ ಅನಿಸಿಕೆಗಳು. ಶ್ರೀ ನಾರಾಯಣ ಪಿ ಇವರು ತಮ್ಮ ಶುಭಾಶಂಸನೆ ಗೈಬೇಕಾಗಿ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮಹೇಶ್ವರ ದೇವರಿಗೂ ಒಂದಿಷ್ಟ ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಉಳ್ಳಾಳ ತಾಲೂಕಿನ ಅಧ್ಯಕ್ಷರಾದ ಸಂಜೀವ ಮಣಿಯಾಣಿಯವರೇ, ಉದ್ಘಾಟನೆ ಮಾಡಿದಂಥ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರಿನ ಅಧ್ಯಕ್ಷರಾದ ಎ.ಕೆ. ಮಣಿಯಾಣಿಯವರೇ, ಸಲಹಾ ಮಂಡಳಿಯ ಅಧ್ಯಕ್ಷರಾದ ಸುಧಾಮ ಆಲೆಟ್ಟಿಯವರೇ, ಹಾಗೂ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರೇ, ನಮ್ಮ ಎದು ಕುಳಿತಂತ ಅಕ್ಕಂದರೆ, ಅಣ್ಣಂದರೆ, ತಮ್ಮಂದರೆ, ಅಣ್ಣಂದರೆ, ತಮಗೆಲ್ಲರಿಗೂ ನನ್ನ ಪ್ರಥಮವಾಗಿ ವಂದನೆಗಳು. ಯಾದವ ಸಭಾ ತಾಲೂಕು ಸಮಿತಿಯ ಸಭೆ, ಅದರ ನಂತರ ಮತ್ತೆ ತ್ರೈಮಾಸಿಕ ಸಭೆ, ಆಟಿಕೂಟ, ಈ ಮೂರನ್ನು ಒಂದೇ ದಿವಸ ಮಾಡಿದ ಕಾರಣ ಆದಷ್ಟು ಕಡಿಮೆಯಲ್ಲಿ ಮಾತಾಡಿಕೊಂಡು ನಾವು ಮುಗಿಸುವುದು ಬಹಳ ಉತ್ತಮ. ಇಲ್ಲದಿದ್ದರೆ ಈ ಆಟಿಕೂಟದ ಊಟ ಮಾಡಲಿಕ್ಕೆ ನಮಗೆ ಬಹಳ ಕಷ್ಟ ಆಗ್ತದೆ. ಯಾಕೆ, ಅದು ತಂಡೋಗುತ್ತೆ, ತಂಡೋದ ಕೂಡಲೇ ಮತ್ತೆ ಊಟ ಮಾಡಲಿಕ್ಕೆ ಅದು ಚೌಳಿ ಆಗ್ತದೆ. ಆದ್ದರಿಂದ ಇನ್ನು ಉಳಿದಂತ ಯಾರೇ ಕೂಡ ಭಾಷಣ ಆದಷ್ಟು ಬೇಗ ಕಡಿಮೆಯಲ್ಲಿ ಭಾಷಣ ಮುಗಿಸಬೇಕು. ಹೇಳಿದನ್ನೇ ಹೇಳುವುದಲ್ಲದೆ ಬೇರೆ ಬಂದು ಹೇಳುವಂಥದ್ದು ಏನಿಲ್ಲ. ಯಾದವ ಸಭಾ ತಾಲೂಕು ಸಮಿತಿ ಮಂಗಳೂರು ಉಳ್ಳಾಳ ಹಾಗೂ ಪ್ರಾದೇಶಿಕ ಸಮಿತಿ ಉಳ್ಳಾಳ, ಯುವ ವೇದಿಕೆ, ಮಹಿಳಾ ವೇದಿಕೆಯವರಿಂದ ಒಂದು ವರ್ಷದಲ್ಲಿ ಆದಂತ ಎಲ್ಲ ಲೆಕ್ಕಪತ್ರ ಮಂಡನೆ ವರದಿಯನ್ನು ನಾವು ಕೇಳಿದ್ದೇವೆ. ನಾವು ಇದು ಒಂದು ವಿಶೇಷ. ಯಾಕೆಂದ್ರೆ ಒಂದು ವರ್ಷದಲ್ಲಿ ಇವರು 91,000 ಚಿಲ್ಲರೆ ಅಮೌಂಟ್ ಅನ್ನು ಮಾಡಿದ್ದಾರೆ. ಅದು ಒಂದು ನಮ್ಮ ಕ್ರೆಡಿಟ್. ಯಾಕೆಂದ್ರೆ ಕೇವಲ ಇಲ್ಲಿ ಇರುವುದು ಬರೀ 40-45 ಮನೆಯವರು ಮಾತ್ರ. ಈ 45 ಮನೆಯವರಿಂದ ಇಷ್ಟು ಅಮೌಂಟ್ ಅನ್ನು ಮಾಡಬೇಕು ಅಂತ ಹೇಳಿದ್ರೆ ಸತ ಪ್ರಯತ್ನ ಸಂಜೀವ ಮಣಿಯಾಣಿ ಮತ್ತು ಅವರ ಕೂಟದವರು ಮಾಡಿದ್ದಾರೆ ಅಂತ ಹೇಳ್ಬಹುದು. ಇದು ನನಗೆ ಯಾಕೆ ಅಂತ ಹೇಳಿದ್ರೆ, ನಾನು ಅಂದಿನಿಂದ ಇಂದಿನವರೆಗೂ ಇಂಪ್ರೂವ್ ಆಗಬೇಕು, ಯಾದವ ಸಭಾ ಇಂಪ್ರೂವ್ ಆಗಬೇಕು, ಎಲ್ಲ ತಾಲೂಕಿನಲ್ಲಿಯೂ ಒಳ್ಳೆ ರೀತಿಯಲ್ಲಿ ನಡೀಬೇಕು. ಆ ಒಂದು ಉದ್ದೇಶದಿಂದ ನನ್ನನ್ನು ಎಲ್ಲಾ ದಿಕ್ಕಿಗೂ ಅವರು ಕರೀತಾ ಇದ್ದಾರೆ. ನಾನು ಹೇಳಿದನ್ನೇ ಹೇಳ್ಬೇಕಾಗ್ತದೆ. ಆದ್ದರಿಂದ ಇನ್ನು ಮುಂದಕ್ಕೆ ಈಗ ನಾಳ್ದು 23ನೇ ತಾರೀಕಿಗೆ ಮಂಗಳೂರಿನಲ್ಲಿ ಕೂಡ ಇದೆ. ಈಗ ಮಂಗಳೂರಿನವರು ಎಲ್ಲರೂ ಇಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಉಳ್ಳಾಳದವರು ಎಲ್ಲರೂ ಮಂಗಳೂರಿಗೂ ನಾಳ್ದು ಬರ್ತಾರೆ. ಆದ್ದರಿಂದ ನಾವು ಬೇರೆ ವ್ಯತ್ಯಾಸ ಏನಾಗಿಲ್ಲ. ಬರೇ ತಾಲೂಕು ಲೆವೆಲ್ನಲ್ಲಿ ಒಂದು ಸಣ್ಣ ಒಂದು ವ್ಯವಹಾರ, ಅಕೌಂಟ್ ಒಂದು ಚೇಂಜ್ ಆಗಿದೆ ಅಷ್ಟೇ. ಮತ್ತೆ ಬೇರೆ ಏನು ಚೇಂಜ್ ಆಗಿಲ್ಲ. ಮಂಗಳೂರು ತಾಲೂಕು, ಉಳ್ಳಾಳ ತಾಲೂಕು ದಯವಿಟ್ಟು ಇಂಪ್ರೂವ್ ಮಾಡಿ, ಇನ್ನು ಮುಂದೆ ಮಾಡಿ, ಒಂದು ಸ್ಥಳ ಮಾಡಿ. ಉಳ್ಳಾಳದಲ್ಲಿ ಆದಷ್ಟು ಬೇಗ ನೀವು ಒಂದು ಸ್ಥಳ ಹುಡುಕಿಕೊಂಡು, ಒಂದು ಸ್ಥಳ ಹುಡುಕಿ ಒಂದು ಕಟ್ಟಡವನ್ನು ಮಾಡಿ. ಈ ಅಮೌಂಟ್ 91ರ ಬದಲಿಗೆ ಸೆಂಟ್ರಲ್ ಕಮಿಟಿಯವರು ಕೂಡ ಕೊಡ್ತಾರೆ. ಆ ಸ್ಥಳ ತೆಗೆಯುವ ಸಮಯದಲ್ಲಿ ಏನು ಅವರಲ್ಲಿಯೂ ಹಣ ಅವರು ಇದ್ದವರು ಎಲ್ಲರೂ
ಅವರು ಏನು ಇಲ್ಲದಿದ್ರೂ ಕೂಡ ಎಲ್ಲ ತಾಲೂಕಿನಿಂದ ಇಷ್ಟಿಷ್ಟು ಕೊಡಿ ಅಂತೇಳಿ ಹೇಳ್ತಾರೆ. ಅಂತ ಆದೇಶ ಕೊಟ್ಟರೆ ನಿಮ್ಮ ಉಳ್ಳಾಳದಲ್ಲಿ ಒಂದು ಸ್ಥಳ ಆಗ್ಬೋದು, ಒಂದು ಒಳ್ಳೆ ಒಂದು ಹಾಲ್ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಇದು ಈಗ ಸಂಜೀವ ಮಣಿಯಾಣಿ ಅಧ್ಯಕ್ಷರ ಮನೆಯ ಮೇಲೆ ಒಂದು ಇಷ್ಟು ಸ್ಥಳ ಇದ್ದ ಕಾರಣ ನಮಗೆ ಬಾಡಿಗೆ ಕೊಡುವುದು ಒಂದು ಉಳಿತಾಯ ಆಯಿತು. ಈ ಬಾಡಿಗೆ ಈಗ ಉದಾಹರಣೆಗೆ ಮಂಗಳೂರಿನಲ್ಲಿ ಅಂತ ಸ್ಥಳ ಇರಲಿಲ್ಲ, ಮಂಗಳೂರಿನಲ್ಲಿ ಈಗ ಬಾಡಿಗೆಗೆ ಕೊಟ್ಟುಕೊಂಡೇ ಈಗ ಮಲ್ದು ಸಭೆ ಮಾಡಬೇಕಾಗ್ತದೆ. ಆದ್ದರಿಂದ ಅದು ನಮ್ಮ ಲಾಸ್, ಕೈಯಿಂದ ಲಾಸ್. ಇದು ಕೈಯಿಂದ ಲಾಸೇ ಇಲ್ಲ. ಯಾಕೆಂತ ಹೇಳಿದ್ರೆ ಮನೆಯಿಂದ ತಿಂಡಿ ಬರ್ತದೆ, ಮನೆಯಿಂದ ತಿಂಡಿ ಬಂದದನ್ನು ಇಲ್ಲಿ ಊಟ ಮಾಡಿಕೊಂಡು ನಾವು ಅದು ಒಂದು ಕ್ರೆಡಿಟ್ ನಮಗೆ. ನಾವು ಇಷ್ಟು ಒಗ್ಗಟ್ಟಾಗಿದ್ದೇವೆ ಅಂತೇಳಿ ಬೇರೆಯವರಿಗೂ ತಿಳಿಸಬಹುದು ಇದು. ಆದ್ದರಿಂದ ದಯವಿಟ್ಟು ಇದೇ ರೀತಿಯಲ್ಲಿ ಮುಂದೆ ನಡೆಯಿರಿ. ಯಾದವ ಸಂಘವನ್ನು ಉಳಿಸಿ ನಮ್ಮ ಹುಡುಗರನ್ನು ವಿದ್ಯಾವಂತರಿಂದ ಮತ್ತೊಂದು ನಾನು ವಿದ್ಯಾವಂತರಿಗೆ ಒಂದು ಹೇಳ್ತೇನೆ, ಈಗ ಸಿಗುವಂತಹ ಸವಲತ್ತು ಒಳ್ಳೆ ಸವಲತ್ತು ಸಿಗ್ತದೆ ವಿದ್ಯಾವಂತರಿಗೆ. ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಹೋಗುವವರಿಗೂ ಕೂಡ ಒಳ್ಳೆ ಸವಲತ್ತಿದೆ. ಈ ಹಿಂದೆ ಅದಂಥದ್ದು ಏನು ಇರಲಿಲ್ಲ. ನಾವೆಲ್ಲ ಕಲಿತಾ ಇರುವ ಸಮಯದಲ್ಲಿ ನಾವು ಮುಂದುವರಿದ ಜನಾಂಗ. ಆ ಒಂದು ಜನಾಂಗದಲ್ಲಿ ನಾವು ಬೆಳೆದು ನಾವು ಈ ರೀತಿಗೆ ಮುಟ್ಟಿದ್ದೇವೆ. ಇದು ಈಗಿನವರು ಹಾಗೆಲ್ಲ 88-89ರಲ್ಲಿ ಪ್ರಾವರ್ಗ 1, 86ರಲ್ಲಿ ನಾವು ಅಖಿಲ ಕೇರಳ ಯಾದವ ಸಂಘದಿಂದ ನಾವು ಬೇರ್ಪಡಿಸಿ ಇಲ್ಲಿ ಮಂಗಳೂರಿನಲ್ಲಿ ಮತ್ತೆ ಸಂಘ ಆದದ್ದು. 23ರಲ್ಲಿ ತಾಲೂಕಾಯಿತು, ತಾಲೂಕು ಲೆವೆಲ್ನಲ್ಲಿ ಮಾಡಿದೆವು. ಅದರ ನಂತರ ಅದು 88, ನಾನು ಅಲ್ಲಿ ಬೆಂಗಳೂರಿನಲ್ಲಿ ಇರುವಾಗಲೇ 88-89ರಲ್ಲಿ ನಾವು ಚೆನ್ನಪ್ಪ ರೆಡ್ಡಿ ಆಯೋಗದಿಂದ ನಾವು ಮನವಿ ಕೊಟ್ಟುಕೊಂಡು ನಾವು ಪ್ರಾವರ್ಗ 1ರಲ್ಲಿ ಸೇರಿದೆವು. ಅಂದಿನಿಂದ ನಮ್ಮ ಯಾದವರೆಲ್ಲರೂ ವಿದ್ಯಾವಂತರಾಗಿದ್ದಾರೆ. ಆ ವಿದ್ಯಾವಂತರಾದದ್ದು ನಮ್ಮ ಭಾಗ್ಯ ಅಂತೇಳಿ ಹೇಳ್ಬಹುದು. ಎಲ್ಲರೂ ಕೆಲಸದಲ್ಲಿ ಕೂಡ ಇದ್ದಾರೆ. ಈಗ ಯಾವುದೇ ಕಷ್ಟ ಏನೂ ಇಲ್ಲ. ಈ ಸಂಘ ಇದೇ ರೀತಿಯಲ್ಲಿ ಈಗಿನ ಯುವಕರು ಮುಂದೆ ನಡೆಸಿಕೊಂಡು ಹೋಗ್ಬೇಕು. ಈಗ ಪ್ರಾಯದವರು ನಾವೆಲ್ಲ ಈಗ ಪ್ರಾಯದವರಾಗಿದ್ದೇವೆ. ನಮ್ಮಿಂದ ಹೋಗುವಂತ ಕೆಲಸ ಮಾಡ್ಲಿಕ್ಕೆ ಬಹಳ ಕಷ್ಟ. ಆದ್ದರಿಂದ ಯುವಕರು ಇಲ್ಲಿ ಬಹಳ ಕಡಿಮೆ ಇದೆ. ಆ ಯುವಕರನ್ನು ನೀವು ತಂದೆ ತಾಯಿಯವರು ಕರ್ಕೊಂಡು ಬಂದ್ರೆ ನಾವು ಹೇಳುವಂತ ಮಾತು ಅವರಿಗೂ ಕೂಡ ತಿಳಿಯುತ್ತದೆ. ನಾವು ಮನೆಯ ಯಜಮಾನರು ಹತ್ರ ಬರುವುದಲ್ಲ, ನಮ್ಮ ಮನೆಯಿಂದ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಮಕ್ಕಳಿಗೆ ಏನು ಹೇಳ್ತಾರೆ ಅಂತೇಳಿ ಅವರು ತಿಳ್ಕೊಳ್ತಾರೆ. ಆದ ದಯವಿಟ್ಟು ಇನ್ನೊಂದು ಸಭೆಗೆ ಇನ್ನು ಬರುವ ವರ್ಷ ಸಂಜೆಯವರು ಇನ್ನು ಇಲ್ಲಿಯೇ ಕರೀತಾರೆ ಏನೋ, ಅದು ಹೇಳಲಿಕ್ಕೆ ಆಗುದಿಲ್ಲ. ಆ ಸಮಯದಲ್ಲಿ ಎಲ್ಲರೂ ಯುವಕರನ್ನು ಕರ್ಕೊಂಡು ಬಂದು ಇಲ್ಲಿ ಸಭೆಗೆ ಹಾಜರಾಗಲು ಸ್ವಲ್ಪ ಸೂಚನೆಯನ್ನು ಕೊಡಬೇಕು ಅಂತೇಳಿ ಈ ಸಭೆಯಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮದ ಶುಭಕೋರಿದ ಶ್ರೀ ಪಿ ನಾರಾಯಣ ಇವರಿಗೆ ಅಭಿನಂದನೆಗಳು. ಮುಂದಕ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀ ಸುಧಾಮ ಆಲೆಟ್ಟಿ, ಅಧ್ಯಕ್ಷರು ಸಲಹಾ ಮಂಡಳಿ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಇವರಿಂದ. ವೇದಿಕೆಯಲ್ಲಿರುವಂತಹ ಆತ್ಮೀಯರಾದ ಈ ಸಭಾಧ್ಯಕ್ಷನ ವಹಿಸಿ ಸಂಜೀವ ಮಣಿಯಾಣಿಯವರೇ, ಉದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ಏಕೆ ಮಣಿಯಾಣಿಯವರೇ, ಹಾಗೆ ಹಿರಿಯರಾದ ನಾರಾಯಣ ಮಣಿಯಾಣಿಯವರೇ, ಸದಾನಂದ ಗೌರವರೇ, ಹಾಗೆ ನಮ್ಮನ್ನು ಉದ್ದೇಶಿಸಿ ಆಟಿ ಉತ್ಸವದ ಬಗ್ಗೆ ತಿಳುವಳಿಕೆ ಕೊಟ್ಟಂಥ ನಮ್ಮ ಪ್ರೀತಿಯ ಉದಯ್ ಕುಮಾರ್ ಅವರೇ, ಹಾಗೂ ಪ್ರಕಟಿತ ಕಾರ್ಯಕ್ರಮದ ಪ್ರಕಾರ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತಿನ ಈ ಸಮಾರಂಭ ಆಟಿ ಉತ್ಸವ ಅಂತ ಉಳ್ಳಾಳ ತಾಲೂಕು ಸಮಿತಿಯವರು ಪ್ರಕಟಣೆ ಮಾಡಿದ್ದಾರೆ. ಹಾಗೆ ಉಳ್ಳಾಳ ತಾಲೂಕು ಸಮಿತಿ ಉದ್ಘಾಟನೆ ಆಗಿ 1.25 ವರ್ಷದಲ್ಲಿ ಅತ್ಯಂತ ಪ್ರಭಾವಿತವಾಗಿ ಎಲ್ಲರನ್ನು ಸಂಘಟಿಸಿ ನನ್ನ ಕಕ್ಷೆಗೆ ತಂದು ಇಂದು ನನ್ನ ಸ್ವಂತಿಕೆಯ ಮಹಾಸಭೆ 2025-26ರ ಮಹಾಸಭೆಗೆ ಅಣಿಯಾಗಿ ಎಲ್ಲ ವರದಿಗಳನ್ನು ಮಂಡನೆ ಮಾಡಿ ಹಾಗೆಯೇ ಲೆಕ್ಕಪತ್ರಗಳನ್ನು ಕೂಡ ಮಂಡನೆ ಮಾಡಿ ಸಮರ್ಥ ಒಂದು ಸಂಸ್ಥೆಯಾಗಿ ಮುಂದುವರಿತಾ ಇದೆ. ಇದಕ್ಕೆಲ್ಲ
ಕಾರಣಕರ್ತರಾದಂತಹ ಇದರ ಪದಾಧಿಕಾರಿಗಳು, ಹಾಗೆಯೇ ಯಾದವ ಸಭಾ ತಾಲೂಕು ಸಮಿತಿಯ ಪದಾಧಿಕಾರಿಗಳು, ಪ್ರಾದೇಶಿಕ ಸಮಿತಿಯ ಪದಾಧಿಕಾರಿಗಳು, ಯುವ ವೇದಿಕೆಯ ಪದಾಧಿಕಾರಿಗಳು ಹೆಸರೆಲ್ಲ ಪ್ರಕಟಣೆ ಆಗಿದೆ. ಇವರೆಲ್ಲ ಸಮರ್ಥ ರೀತಿಯಲ್ಲಿ ತನ್ನ ಕಾರ್ಯವೈಖರಿಯೊಂದಿಗೆ ತಾನು ಕಲಿತಂತಹ ಪ್ರತಿಭೆ, ಪ್ರತಿಯೊಂದು ಪದಾಧಿಕಾರಿಗಳಲ್ಲಿ ಪ್ರತಿಯೊಂದು ಪ್ರತಿಭೆ ಇರ್ತದೆ, ಅದನ್ನು ಹಂಚಬೇಕು. ಆ ಹಂಚಿದ ನಂತರ ಅದು ಆ ಪ್ರತಿಭೆಯ ಮೂಲಕ ಒಳ್ಳೆ ಕಾರ್ಯಗಳು ಅದು ಪ್ರಕಟತೆ ಆಗ್ತದೆ. ಹಾಗೆ ಪ್ರಕಟಗೊಂಡಂತಹ ಅತ್ಯಂತ ಉತ್ತಮ ಕಾರ್ಯಕ್ರಮ ಈ ಒಂದು ಸಂಸ್ಥೆಯಲ್ಲಿ ಮೂಡಿ ಬಂದು ಒಳ್ಳೆಯ ರೀತಿಯಲ್ಲಿ ಇದರ ಒಂದು ವಾರ್ಷಿಕ ಮಹಾಸಭೆಯನ್ನು ಇವತ್ತು ಕೈಗೊಂಡಿದ್ದಾರೆ. ಆಟಿಗುಟ್ಟದ ಬಗ್ಗೆ ಈಗಾಗಲೇ ಎಲ್ಲರೂ ಉಪನ್ಯಾಸ ಮಾಡಿದ್ದಾರೆ, ಅದರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಹಿರಿಯರಾದ ಗೋರಿಗುಡ್ಡೆಯವರು ಹೇಳಿದ್ದಾರೆ, ಸ್ವಲ್ಪ ಮಾತಾಡಿ ಸಾಕು ಅಂತೇಳಿ. ಹಾಗೆ ಬಂದು ಹಾಜರಾದಕ್ಕೆ 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮಲ್ಲಿರತಕ್ಕಂತಹ ಪ್ರಭಾವವನ್ನು ಸಮಾಜದ ಮುಂದೆ ನಾವು ಪ್ರಕಟಪಡಿಸಬೇಕು. ನಮ್ಮ ಪ್ರತಿಭೆಯನ್ನು ಪ್ರಕಟಪಡಿಸಬೇಕು. ನಾವು ಸಮುದಾಯದಲ್ಲಿ ಕೂಡ ಪ್ರಕಟಪಡಿಸಿ ಅದರ ಮೂಲಕ ಸಮಾಜದಲ್ಲಿ ಪ್ರಕಟಪಡಿಸಿದರೆ ಮಾತ್ರ ನಾವು ನಮ್ಮ ಇರುವು ಮತ್ತು ಉಳಿಕೆ ಇರುತ್ತದೆ. ಸಮಾಜದಲ್ಲಿ ನಾವು ಇವತ್ತು ಸಣ್ಣ ಗುಂಪಾಗಿದ್ದರೂ ಕೂಡ ಅದು ನಮ್ಮ ಪ್ರತಿಭೆಯಿಂದ ನಾವು ದೊಡ್ಡ ಗುಂಪಾಗ್ತೇವೆ. ಪ್ರತಿಭೆಯು ಒಂದು ಮನುಷ್ಯನ ಆಳೆತ್ತರವನ್ನು ಅಳೆಯುವಂತಹ ಸಾಧನವಾಗಿದೆ. ಪ್ರತಿಯೊಂದು ಸಂಸ್ಥೆಗಳಲ್ಲಿ, ಧಾರ್ಮಿಕ ಸಂಸ್ಥೆಗಳಾಗಲಿ, ಸಾಮಾಜಿಕ ಚಟುವಟಿಕೆ ಸಂಸ್ಥೆಗಳಾಗಲಿ, ಯಾವುದೇ ಸಂಸ್ಥೆಗಳಲ್ಲಾಗಲಿ ನಾವು ನಮ್ಮ ಪ್ರತಿಭೆಯನ್ನು ಪ್ರಕಟಪಡಿಸಿದಾಗ ಅವರು ನಮ್ಮನ್ನು ಕರೀತಾರೆ. ಹಾಗೆ ಕರೆದಾಗ ಮಾತ್ರ ನಾವು ಸಮಾಜದಲ್ಲಿ ಸ್ಪಂದಿಸಲಿಕ್ಕೆ ಮತ್ತು ಸಮಾಜದಲ್ಲಿ ಸೇರಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತಿನ ದಿನದಲ್ಲಿ ರಾಜಕೀಯವಾಗಿ ಆಗಲಿ, ಧಾರ್ಮಿಕವಾಗಿ ಆಗಲಿ, ಲೌಕಿಕವಾಗಿ ಆಗಲಿ ನಾವು ಹಿಂದೆ ಬಿದ್ದಿಲ್ಲ. ಎಲ್ಲ ಕ್ಷೇತ್ರದಲ್ಲಿ ನಾವು ಕೈಯಾಡಿಸಿದ್ದೇವೆ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಕೈಯಾಡಿಸಲಿಕ್ಕೆ ಸ್ವಲ್ಪ ಕಷ್ಟ. ನಾವು ನಮ್ಮ ರಿಸರ್ವೇಷನ್ನ ಮೇರೆಗೆ ನಾವು ರಾಜಕೀಯ ಕ್ಷೇತ್ರದಲ್ಲಿ ಕೈಯಾಡಿಸಬಹುದು. ನಮ್ಮ ರಿಸರ್ವೇಷನ್ನಲ್ಲಿ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಮಾತ್ರ ನಾವು ಸ್ಪರ್ಧಿಸಲಿಕ್ಕೆ ಅವಕಾಶ ಇರುವುದು. ಆ ಸ್ಪರ್ಧೆಗೆ ಮಾತ್ರ ನಮಗೆ ಅವಕಾಶ ಇದ್ದ ಕಾರಣ ನಮಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಇಷ್ಟಕ್ಕೆ ನಾವು ಸ್ಪರ್ಧಿಸಬಹುದು. ಹಾಗೇನೆ ನಮ್ಮವರು ಸ್ಪರ್ಧಿಸಿ ಗೆದ್ದಿದ್ದಾರೆ, ಹಾಗೆ ಕಾರ್ಯೋನ್ಮುಖರಾಗಿದ್ದಾರೆ. ಹಾಗಾಗಿ ಯಾದವರ ಪರಿಚಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಅವಿಭಜಿತ ಉಡುಪಿ ಜಿಲ್ಲೆ, ಹಾಗೆಯೇ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತಹ ಯಾದವ ಸಭಾ ಕೇಂದ್ರ ಸಮಿತಿ. ಆದರೆ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಾಲಿರಿಸಲಿಕ್ಕೆ ಆಗಲಿಲ್ಲ. ನಾವು ಸಂಘಟನೆಯಲ್ಲಿ ರಾಜ್ಯ ವ್ಯಾಪ್ತಿಯಾಗಿ ನಾವು ಸಂಘಟನೆ ರಿಜಿಸ್ಟ್ರೇಷನ್ ಆಗಿದೆ. ಆದರೆ ಈ 3 ಜಿಲ್ಲೆಗಳನ್ನು ನಾವು ಆಯ್ಕೆ ಮಾಡಿಕೊಂಡದ್ದು. ಎಲ್ಲ ಜಿಲ್ಲೆಗೆ ನಾವೀಗ ಕಾಲಿರಿಸಲಿಕ್ಕೆ ಆಗಲಿಲ್ಲ. ನಮ್ಮ ಈ ಸಂಘಟನೆಯ ಪ್ರತಿಫಲ ಏನಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಶಿಕ್ಷಣ ಸಿಗುವಂತಹ ವ್ಯವಸ್ಥೆ ಆಗಿರ್ತದೆ. ನಾವು ನಮ್ಮ ಮಹಾಸಭೆ ಕಳೆದ ಕೂಡಲೇ ನಾರಾಯಣರು ಹೇಳಿದ ಹಾಗೆ ನಾವು ಹೋರಾಟ ಮಾಡಿದ್ದು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ನಾವು ಸರ್ಕಾರದ ಕಡೆ ಹೋಗಿ ಅಲ್ಲಿ ನಮ್ಮ ಗೊಲ್ಲ ಸಮುದಾಯದ ಜೊತೆ ಅಲ್ಲಿಯ ವ್ಯವಸ್ಥೆಗಳನ್ನು ನಾವು ಬಲಪಡಿಸಿಕೊಂಡದ್ದು. ಹಾಗಾಗಿ ಪ್ರವರ್ಗ 1ರಲ್ಲಿ ಗುರುತಿಸುವಂತಹ ಆ ಮಹಾಶಕ್ತಿ ನಮಗೆ ಸಾಧ್ಯವಾಯಿತು. ಗೊಲ್ಲ ಕಮ್ಯುನಿಟಿಯಲ್ಲಿ 28 ಆದರೆ ಅತ್ಯಂತ ವಿದ್ಯಾವಂತರು ಅದರಲ್ಲಿ ಕಡಿಮೆ ಇದ್ದ ಕಾರಣ ನಮಗೆ ಯಾವುದೇ ಸೀಟು, ಇವತ್ತಿನ ಇಂಜಿನಿಯರಿಂಗ್ ಆಗಲಿ, ವೈದ್ಯಕೀಯ ಯಾವುದೇ ಸೀಟುಗಳು ಕೌನ್ಸಿಲಿಂಗಿನಲ್ಲಿ ಅತಿ ಶೀಘ್ರದಲ್ಲಿ ಅತ್ಯಂತ ಕಡಿಮೆ
ಶುಲ್ಕದಲ್ಲಿ ನಮಗೆ ದೊರಕುವಂಥ ಸಾಧ್ಯತೆಯಾಗಿದೆ. ಹಾಗಾಗಿ ಇವತ್ತು ನಾವು ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದೇವೆ ಅಂತ ಹೇಳೋದಕ್ಕೆ ಸಂತೋಷ ಆಗ್ತಾ ಇದೆ. ಹಾಗೇನೆ ನಮ್ಮ ವಿದ್ಯಾರ್ಥಿಗಳು ಈಗ ಯಜಮಾನಿಕೆ ಮಟ್ಟದ ಇಂಜಿನಿಯರಿಂಗ್ ಮಾತ್ರ ಮಾಡ್ತಿದ್ದಾರೆ. ಇದಲ್ಲ, ನಾವು ಇಂಜಿನಿಯರಿಂಗ್ ಶಿಕ್ಷಣ ಆಗಲಿ, ವೈದ್ಯಕೀಯ ಶಿಕ್ಷಣ ಆಗಲಿ, ಯಾವುದೇ ಶಿಕ್ಷಣವನ್ನು ಪಡೆದಿದ್ರೂ ಕೂಡ ವೈದ್ಯಕೀಯ ಶಿಕ್ಷಣ ಕೂಡ KS ಪರೀಕ್ಷೆಗೆ ಕೂತ್ಕೊಳ್ಬೋದು, ವೈದ್ಯಕೀಯ ಶಿಕ್ಷಣ ಆದವರು EPSCಗೆ ಕೂತ್ಕೊಳ್ಬೋದು, ಇಂಜಿನಿಯರಿಂಗ್ ಆದವರು ಕೂಡ UPSCಗೆ ಕೂತ್ಕೊಳ್ಬೋದು. ಆದ ಕಾರಣ ಇವತ್ತಿನ ಮಟ್ಟದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆದರೆ ನಮಗೆ ಆ ಒಂದು ಡೆಪ್ಯೂಟಿ ಕಮಿಷನರ್ ಈಗ ಹೇಳಿದ ಹಾಗೆ ಅಧಿಕಾರಿಗಳು ಮುಂದೆ ಬಂದರೆ ಮಾತ್ರ ನಮ್ಮ ಕಾರ್ಯ ಸಾಧನೆ ಆದಿತ್ತು. ನಮ್ಮಲ್ಲಿ FTCಗಳು ಮತ್ತು ಡೆಪ್ಟಿ ತಹಸೀಲ್ದಾರ್ ಎಲ್ಲ ಇದ್ದಾರೆ, ಅದರಲ್ಲಿ ಸಾಧ್ಯ ಆಗುವುದಿಲ್ಲ. ತಹಸೀಲ್ದಾರ್ ಗ್ರೇಡಿಂದ ಮೇಲೆ ನಾವು ಇದ್ದರೆ ಮಾತ್ರ ನಮಗೆ ನಮ್ಮ ಸಂಪನ್ಮೂಲವನ್ನು ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋದು. ಆದ್ದರಿಂದ ನೀವು ಯಾವುದೇ ಶಿಕ್ಷಣ ಪಡೆಯಿರಿ, ಆದರೆ ನೀವು UPS ಮತ್ತು KSಗೆ ಕಂಟೆಸ್ಟ್ ಮಾಡ್ಬೋದು. ಅದರಲ್ಲಿ ಈಗ UPSನಲ್ಲಿ ಲಂಚಾವತಾರಗಳಿಲ್ಲ, ಇತ್ತೀಚೆಗೆ KSನಲ್ಲಿ ಲಂಚಾವತಾರಗಳು ನಡೆದ ಕಾರಣ ಅದನ್ನು ಅತ್ಯಂತ KPSCಯನ್ನು ಸುಭದ್ರವಾಗಿ ಒಂದು ವ್ಯವಸ್ಥೆಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಮುಂದೆ ಬಂದಿದ್ದಾರೆ. ಆ ವ್ಯವಸ್ಥೆ ಸರಿಯಾಗ್ತದೆ. ಆದ್ದರಿಂದ ಎಲ್ಲರೂ ಅರ್ಜಿ ಹಾಕಿರ್ಬೋದು. ಈಗಾಗಲೇ ಸುಮಾರು ಪೋಸ್ಟ್ಗಳನ್ನು ಕರೆದಿದ್ದಾರೆ, ಎಲ್ಲರೂ ಅರ್ಜಿ ಹಾಕಬಹುದು ಗಮನಿಸ್ತೇನೆ. ಅದೇ ರೀತಿಯಲ್ಲಿ ಮುಂದೆಯೂ ಕಾಲ್ ಫಾರ್ ಆದಾಗ ಅರ್ಜಿ ಗುಜರಾಯಿಸಿ ತಮ್ಮ ತಮ್ಮ ಇರುವಿಕೆಯನ್ನು ತಾವು ಸಂಸ್ಥಾಪನೆ ಮಾಡಿಕೊಳ್ಳುವುದಂತೂ ಅತಿ ಮುಖ್ಯ ಎಂದು ನಾನು ಭಾವಿಸ್ತಾ, ಮುಂದಿನ ದಿನದಲ್ಲಿ ನಮಗೆಲ್ಲರಿಗೂ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸ, ಉದ್ಯೋಗ, ಹಾಗೆ ನಾವು ಒಳ್ಳೆಯ ರೀತಿಯ ಸನ್ಮಾನಿಸಿನಿಂದ ಈ ಒಂದು ಕಟ್ಟಿ ಬೆಳೆಸುವಲ್ಲಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಅಂತ ಎಂದು ಆಶಿಸಿ, ನಮಗೆಲ್ಲಿ ನಮ್ಮ ಕುಲದೇವರಾದಂತಹ ಭಗವಾನ್ ಶ್ರೀಕೃಷ್ಣ ಒಳ್ಳೆ ರೀತಿಯ ಅನುಗ್ರಹವನ್ನು ಮಾಡಲಿ ಅಂತ ಹೇಳುತ್ತಾ, ನಮಗೆಲ್ಲರಿಗೂ ಸನ್ಮಂಗಳವಾಗಲಿ. ಅವಕಾಶಕ್ಕಾಗಿ ಎಲ್ರಿಗೂ ವಂದಿಸಿದ ನನ್ನ ಮಾತಿನಿಂದ ವಿರಮಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯಾದವ್, ಜೈ ಮಾಧವ್. ತಮ್ಮ ಅನುಭವಗಳನ್ನು ಹಂಚಿಕೊಂಡ ಶ್ರೀ ಆಲೆಟ್ಟಿ ಸುಧಾಮ ಇವರಿಗೆ ಅಭಿನಂದನೆಗಳು. ಭಾಷಣೆಗೆಲ್ಲರಿದ್ದಾರೆ ಶ್ರೀ ಸದಾನಂದ ಕಾವೂರು, ಪ್ರಧಾನ ಕಾರ್ಯದರ್ಶಿಗಳು, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ, ಮಂಗಳೂರು ಇವರಿಂದ. ಉಳ್ಳಾಲ ತಾಲೂಕು ಸಮಿತಿಯ ವಾರ್ಷಿಕ ಮಹಾಸಭೆ, ಆಟಿಡೊಂಜಿ ಕೂಟ, ಅದೇ ರೀತಿ ಇವತ್ತು ಕೇಂದ್ರ ಸಮಿತಿಯಿಂದ ಒಂದು ತ್ರೈಮಾಸಿಕ ಸಭೆ, ಈ ಒಂದು 3 ಕಾರ್ಯಕ್ರಮಗಳನ್ನು ಆಯೋಜಿಸಿದ ಈ ನಮ್ಮ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಿಗೆ ನಾನು ಮೊದಲಾಗಿ ಅಭಿನಂದನೆ ಸಲ್ಲಿಸಲು ಇಚ್ಛಪಡುತ್ತೇನೆ. ಸೊ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸ್ನೇಹಿತರಾದ ಶ್ರೀ ಸಂಜಮಣಿಯಣ್ಣಿ ಅವರೇ, ಅದೇ ರೀತಿ ಹಿರಿಯರಾದ ಶಿವರಾಮಣ್ಯಣ್ಣಿ ಅವರೇ, ಮಾರ್ಗದರ್ಶಕರಾದ ನಮ್ಮ ನಾರಾಯಣ್ ಪಿ ಅವರೇ, ಹಾಗೆ ಇನ್ನೊಬ್ಬ ನಮ್ಮ ಎಲ್ಲ ಯಾದವ ಸಭೆಯ, ಕರ್ನಾಟಕ ಯಾದವ ಸಭೆಯ ವ್ಯವಸ್ಥೆಗಳನ್ನು ತಿಳಿದುಕೊಂಡಿರುವ ಒಬ್ಬ ವ್ಯಕ್ತಿ, ಅಂದ್ರೆ ಗೌರವಪೂರ್ವಕವಾಗಿ ನಾನು ಹೇಳ ಬಯಸುವುದಂದ್ರೆ ನಮ್ಮ ಸುಧಾಮ ಲೆಟ್ಟಿ ಅವರೇ, ಹಾಗೆ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ AK ಮಣಿಯಣ್ಣಿ ಅವರೇ, ಮಂಗಳೂರು ತಾಲೂಕು ಸಮಿತಿ ಅಧ್ಯಕ್ಷರಾದ ಕೃಷ್ಣ P ಪಟೀಲ್ ಅವರೇ, ಹಾಗೆ ನಮ್ಮ ಮೀನಾ ಟೀಚರ್ ಅವರೇ, ಹಾಗೆ ಸುಳ್ಳ್ಯದಿಂದ ಇಲ್ಲಿ ಆಗಮಿಸಿರುವ ನಮ್ಮ ಗೀತಾ ಟೀಚರ್ ಅವರೇ, ಹಾಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ನಮಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡಿದ ನಮ್ಮ ಆತ್ಮೀಯ ಮಿತ್ರರಾದ ಹಾಗೂ ನಮ್ಮ ಗೋಕರ್ಣೇಶ್ವರ ಕಾಲೇಜಿನ ಪ್ರಿನ್ಸಿಪಲ್ರಾದ ಸುಮಾ ಉದಯ್ ಕುಮಾರ್ ಸರ್ ಅವರೇ, ಹಾಗೆ ವೇದಿಕೆ ಮುಂದಿರುವ ಎಲ್ಲ ಮಾತೆಯರೇ, ಸಮಾಜ ಬಾಂಧವರೇ, ಸ್ನೇಹಿತರೆ, ನಾವು ಇವತ್ತು ತುಳುನಾಡಲ್ಲಿದ್ದು ಒಂದು ತುಳು ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವ ಒಂದು ವ್ಯವಸ್ಥೆಯಲ್ಲಿ ನಾವು ಯಾದವ ಸಮಾಜವನ್ನು ಸೇರಿಕೊಂಡು ಮಾಡುವ ಒಂದು ಅತ್ಯುತ್ತಮವಾದ ಕಾರ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಇದಕ್ಕಿನ ಈ ಹಿಂದೆ ಕುರಿಂಜದಲ್ಲಿ ಒಂದು ಯಾದವ ಸಮಿತಿಯವರು ಸೇರಿಕೊಂಡು, ಯಾದವ ಸಭಾದವರು ಸೇರಿಕೊಂಡು ಇದೇ ರೀತಿ ಕೆರಸರೋಡು ಜಯಂತಿ ದಿನ ಅಂತ ಮಾಡಿದ್ದಾರೆ. ಹಾಗೆ ಕುರಿಂಜಲ್ಲಿ ಇನ್ನೊಂದು
ದ್ವಾರಕ ಅಂತ ಒಂದು ಕ್ಲಬ್ ಇದೆ, ಅದರಲ್ಲಿ ಹೆಚ್ಚಿನ ನಮ್ಮ ಸಮುದಾಯದವರು ಇರುವುದು. ಅವರು ಸಹ ನಾಡ್ದು 30 ತಾರೀಕಿಗೆ ಆಟಿಡೊಂಜಿ ದಿನ ಅಂತ ಹೇಳಿಕೊಂಡು ಕೆಸರುಡೊಂಜಿ ದಿನ ಅಂತ ಹೇಳಿ ಅವರು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಪೆರುವಾಯಿಯಲ್ಲಿ ಮೊನ್ನೆ ಇತ್ತೀಚೆಗೆ ನಮ್ಮ ತರವಾಡು ಮನೆಯಲ್ಲಿ ಒಂದು ಇದೇ ಕಾರ್ಯಕ್ರಮ ಸಹ ಅಲ್ಲಿ ನಡೆದಿದೆ. ಅದ್ರ ಜೊತೆಗೆ ಇವತ್ತು ಉಳ್ಳಾಲ ಸಮಿತಿಯವರು ಇದು 2ನೇ ವರ್ಷ ಮಾಡ್ತಾ ಇರುವುದು ಬಹಳ ಸಂತೋಷದ ವಿಷಯ. ನನಗೆ ಅದರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಏನು ಗೊತ್ತಿಲ್ಲ. ನಾವೀಗ ಕಾಯುವುದು ನಾರಾಯಣ ಹೇಳಿದಾಗೆ ಎಲ್ಲ ತಂದಿಟ್ಟದನ್ನು ಯಾವಾಗ ವಿತರಿಸ್ತೀರಿ ಅಂತ ನಾವು ವೇಟ್ ಮಾಡ್ತಾ ಇರುವುದು. ಅದರ ಬಗ್ಗೆ ನಾನು ಯಾವುದು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಸಂಘಟನೆ ಬಗ್ಗೆ ಒಂದೆರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈಗಾಗಲೇ ನಮ್ಮ ಪುತ್ತೂರು ತಾಲೂಕಿನಲ್ಲಿ ನಮ್ಮ ಜಿಲ್ಲಾ ಸಮ್ಮೇಳನ ಆಗಿದೆ. ಅತ್ಯಂತ ಅದ್ದೂರಿಯಿಂದ ನಿಮ್ಮೆಲ್ಲರ ಸಹಕಾರದಿಂದ ಕ್ರೀಡಾಕೂಟ ಹಾಗೂ ಅಧಿವೇಶನ ಬಹಳ ಚೆನ್ನಾಗಿ ನಡೆದಿದೆ. ಹಾಗೆ ಇನ್ನು ಮುಂದೆ ಬರುವ ವರ್ಷ ಬಂಟ್ವಾಳ ತಾಲೂಕಿನಲ್ಲಿ ಅದು ನಡೀಲಿಕ್ಕಿದೆ. ತಮ್ಮ ಎಲ್ಲರ ಸಹಕಾರ ಈಗ ಯಾವತ್ತು ನೀವು ಪುತ್ತೂರು ತಾಲೂಕಿನಲ್ಲಿ ಕೊಟ್ಟಿದ್ದೀರಿ, ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಬಂಟ್ವಾಳ ತಾಲೂಕಿಗೆ ಕೊಟ್ಟು ಸಹಕರಿಸಬೇಕು ಅಂತ ನಾನೊಮ್ಮೆ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಉಳ್ಳಾಲ ತಾಲೂಕಿನವರ ಹತ್ರ ನನ್ನ ಒಂದು ವಿನಂತಿ, ಬೇರೆ ದಿಕ್ಕಲ್ಲಿ ಈಗ ಮಂಗಳೂರಲ್ಲಿ ಖಂಡಿತ ಇದಕ್ಕೆ ಮಂಗಳೂರೊಂದು ಮಾತ್ರ ಸಂಸ್ಥೆ ಆಗಿದೆ. ನಮಗೆ ಇದರಲ್ಲಿ ನೀವು ಇಲ್ಲಿ ಎರಡು ನಾನು ಉಳ್ಳಾಲ ಮತ್ತೆ ಮಂಗಳೂರನ್ನು ಒಂದೇ ಆಗಿ ತಿಳ್ಕೊಳ್ಳುವುದು. ಸೊ ಆದ ಕಾರಣ ನಾವು ಕಳೆದ ಸಾರಿ ಮಂಗಳೂರು ತಾಲೂಕಿನಿಂದ ನಮ್ಮ ಸೌಹಾರ್ದ ಕ್ರೀಡಾಕೂಟವನ್ನು ಸಹ ನಾವು ಮಾಡಿದ್ದೇವೆ. ಸೊ ಯಾಕಂದ್ರೆ ಇದರಲ್ಲಿ ಉದ್ದೇಶ ಏನಿಲ್ಲ, ನಾವೆಲ್ಲರೂ ಸೇರುವ ನಮ್ಮ ಒಂದು ಸ್ಟ್ರೆಂತ್ ಅನ್ನು ತೋರಿಸುವಂತ ಮಾತ್ರ ಇರುವಂತದ್ದು. ಸೊ ಆದ ಕಾರಣ ತಾವುಗಳು ಎಲ್ಲರೂ ನಮ್ಮ ಈಗ ನಾಡ್ದು 23ಕ್ಕೆ ಮಂಗಳೂರಲ್ಲಿ ಸಹ ಒಂದು ನಮ್ಮ AGM ಆಗ್ತದೆ, ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅದನ್ನು. ಸೊ ಅಲ್ಲಿ ಸಹ ಬಂದು ತಮ್ಮ ಪೂರ್ಣ ಸಹಕಾರವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸೆಪ್ಟೆಂಬರ್ 4ರಂದು ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಜಿಲ್ಲಾಡಳಿತ ನಡೆಯುವ ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನ್ ನಡೀಲಿಕ್ಕಿದೆ. ಎಲ್ಲ ವರ್ಷವೂ ನಿಮಗೆ ಗೊತ್ತಿದೆ ನಾವು ಎಷ್ಟು ಜನ ಸೇರ್ತೇವೆ, ಎಷ್ಟು ಜನ ಬರ್ತೇವೆ ಅಂತ. ಅದ್ರ ಮೀಟಿಂಗ್ ಆಗ್ಲಿಲ್ಲ ಜಿಲ್ಲಾ ಸಮಿತಿಯಿಂದ, ಆದ್ರೆ ಜಿಲ್ಲಾಡಳಿತದಿಂದ. ಆದ್ರೆ ಈ ಬಾರಿ ಈ ಹಿಂದೆ ಬಂದ ಸ್ಟ್ರೆಂತ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ಸೇರ್ಕೊಳ್ಬೇಕು. ಇಲ್ಲದಿದ್ರೆ ನಮಗೆ ಅಲ್ಲಿ ಆ ಫಂಕ್ಷನ್ ಆಗುವ ಬಹಳಷ್ಟು ಆಭಾಸ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಅದು ನಮ್ಮ ಕೇಂದ್ರ ಸಮಿತಿಯೋ ಅಥವಾ ರಾಜ್ಯ ಸಮಿತಿ ಅಂತ ಬರುವುದಿಲ್ಲ, ಅದರಲ್ಲಿ ತಾಲೂಕು ಸಮಿತಿಯ ಪಿಕ್ಚರ್ ಅಲ್ಲಿ ಬರುವುದಿಲ್ಲ, ಯಾದವ ಸಮುದಾಯ ಅಂತ ಬರ್ತದೆ. ಸೊ ಆ ಯಾದವ ಸಮುದಾಯ ಅಂತ ಬರುವಲ್ಲಿ ನಾವು ನಮ್ಮಿಂದಾದ ತನು ಮನ ಧನಗಳ ವ್ಯವಸ್ಥೆಯೊಂದಿಗೆ ನಾವೆಲ್ಲರೂ ಸೇರಿ ಮುಂದುವರಿಯೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿ ನಾವೀಗ ನಮ್ಮ ಆಲೆಟ್ಟಿ ಅವರು ಹೇಳಿದ್ರು, ಸುಧಾಮಲೆಟ್ಟಿ ಅವರು ಹೇಳಿದ್ರು, ನಾವು 3 ಜಿಲ್ಲೆಗಳೀಗ ಉಡುಪಿ ಜಿಲ್ಲೆಯಲ್ಲಿ 2 ಅಂದ್ರೆ ಕಾರ್ಕಳ, ಮೂಡಬಿದಿರೆ ಸೇರಿಕೊಂಡು ಮತ್ತೆ ಉಡುಪಿಯನ್ನು ಸೇರಿಕೊಂಡು ನಾವು ಅಲ್ಲಿ ಸಹ ಸಮಿತಿಗಳನ್ನು ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ. ಆದ್ರೆ ಕೆಲವು ಕಾರಣಾಂತರಗಳಿಂದ ಸಣ್ಣ ಪ್ರಾಬ್ಲಮ್ ಗಳಿಂದ ನಮಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಟ್ ಅದನ್ನು ನಾವು ಖಂಡಿತವಾಗಿ ಈ ವರ್ಷ ಅದನ್ನು ಮಾಡ್ತೇವೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ದಯವಿಟ್ಟು ಎಲ್ಲರೂ ತಮ್ಮ ಮೆಂಬರ್ಶಿಪ್ ಅನ್ನೊಂದು ಖಂಡಿತ ಸಲ್ಲಿಸಬೇಕು. ಯಾಕಂದ್ರೆ ಈಗ ನಾರಾಯಣಣ್ಣ ಹೇಳಿದ್ರು, ಮೆಂಬರ್ಶಿಪ್ ಇರುವುದೇ ನಾವು ಬೇರೆಯವ್ರ ಹೇಳಿದ್ರೆ ನಮಗೆ ಕೆಲವೊಮ್ಮೆ ನಾಚಿಕೆ ಆಗ್ಬೋದು. ಯಾಕಂದ್ರೆ ನಾವು ಕಟ್ಟುದು 30 ರೂಪಾಯಿ ಮಾತ್ರ, ಅದನ್ನ ನಾವು ತಿಳ್ಕೊಳ್ಬೇಕು. ಬಟ್ ನಮ್ಮ ಬೈಲಾದಲ್ಲಿ ಅದನ್ನು ಚೇಂಜ್ ಮಾಡ್ಲಿಕ್ಕೆ ನಾವು ತುಂಬಾ ಪ್ರಯತ್ನ ಪಟ್ಟು ಕಳಸರಿ ಪ್ರಯತ್ನ ಪಟ್ಟು ಸಹ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಮಿಂದ. ಯಾಕಂದ್ರೆ ಅದೇ ಕಟ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವ ಒಂದು ವಿಭಾಗ ಸಹ ಉಂಟು. ಆದ ಕಾರಣ ನಾವು ಅದನ್ನು ಈಗ ಇದೇ ಸಂವಿಧಾನ ಪ್ರಕಾರ ಹೋಗ್ಬೇಕು. ಆ ಸಂವಿಧಾನ ಪ್ರಕಾರ ಹೋಗುವಾಗ ನಾವು 30 ರೂಪಾಯಿ ಇದ್ರೆ 30 ರೂಪಾಯಿ ಅಟ್ಲೀಸ್ಟ್ ಅಲ್ಲಿ ಆದ್ರೂ ಜನಗಳು ಬರಲಿ ಅಂತ ಒಂದು ಉದ್ದೇಶ ಉಂಟು ನಮಗೆ. ನಾವು ಒಂದು ಸರಿಯಾಗಿ ತಿಳ್ಕೊಳ್ಳಿ, 10 ರೂಪಾಯಿಗೆ ಒಂದು ಚಹಾ ಸಿಗುದಿಲ್ಲ, ಒಂದು ಟೀ ಸಿಗುದಿಲ್ಲ ನಮಗೆ. ನೀವು ಕೊಟ್ಟ 30 ರೂಪಾಯಿಯಲ್ಲಿ ಕೇಂದ್ರ ಸಮಿತಿಗೆ 10 ರೂಪಾಯಿ, ತಾಲೂಕು ಸಮಿತಿಗೆ 10 ರೂಪಾಯಿ, ಪ್ರಾದೇಶಿಕ ಸಮಿತಿ 10 ರೂಪಾಯಿ. ಈಗ ನಿಮಗೆ ಹೇಗೆ ಅನಿಸ್ತದೆ ಅಂತ ನನಗೆ ಒಂದು ಹೇಳ್ಬೇಕು ನೀವು, ಇದು ಸರಿಯಾ? ಆದ ಕಾರಣ ಓಕೆ ಏನಿರ್ಲಿ, ಇದನ್ನೊಂದು ಆದ್ರೆ ಕಲೆಕ್ಷನ್ ಮಾಡ್ಬೇಕಂತ ನಾನು ಹೇಳಲಿಕ್ಕೆ ಉದ್ದೇಶ ನಂದೀಗ. ನೀವೆಲ್ಲರ ಹತ್ರ ಕಲೆಕ್ಷನ್ ಮಾಡ್ಬೇಕು. ಮತ್ತೆ ಕಲೆಕ್ಷನ್ ಮಾತ್ರ ಅಲ್ಲ, ನಮ್ಮ ಯಾರಾದ್ರೂ ಬರ್ಲಿಕ್ಕೆ ಬಾಕಿ ಅಥವಾ ಸೇರ್ಲಿಕ್ಕೆ ಬಾಕಿ ಎಲ್ಲರನ್ನು ಸೇರಿಸಿಕೊಂಡು ಹೋಗುವ ಒಂದು ವ್ಯವಸ್ಥೆಗೆ ಸಹ ನಾವು ಹೋಗ್ಬೇಕು ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಹಾಗೆ ಪುತ್ತೂರು ತಾಲೂಕಲ್ಲಿ ಈಗ ಮೊನ್ನೆ ಇತ್ತೀಚೆಗೆ ಅಲ್ಲಿ ಅಧ್ಯಕ್ಷರಿಗೆ ಸ್ವಲ್ಪ ಅವರು ಸ್ವಲ್ಪ ಪೊಲಿಟಿಕಲಿ ಸ್ವಲ್ಪ
ಉನ್ನತ ಸ್ಥಾನದಲ್ಲಿ ಇರುವ ಕಾರಣ ಅವರಿಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿದ ಕಾರಣ ಈಗ ಅವರು ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಅದರ ಫಲವಾಗಿ ಒಂದು ಹೊಸ ಸಮಿತಿಯನ್ನು ಸಹ ಅಲ್ಲಿ ಪುನರ್ರಚನೆ ಆಗಿದೆ. ಈಗ ಅದೇ ರೀತಿ ಪ್ರಾದೇಶಿಕ ಸಮಿತಿಗಳಿಗೆ ಎಲ್ರಿಗೂ ಉಸ್ತುವಾರಿಗಳನ್ನು ಸಮೇತ ನಾವು ನೇಮಕ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ವಿಷಯ, ಒಂದು ಅಕೌಂಟ್ಸ್ ನಮ್ಮಲ್ಲಿ ನೋಡಿ ಈಗ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಅಲ್ಲಿ. ಈಗ ನಮ್ಮ ಮಂಗಳೂರು ಅಕೌಂಟಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಮಂಗಳೂರಲ್ಲಿ ಸಹ. ಯಾಕಂದ್ರೆ ಅವರು ಹೇಳಿದಾಗೆ ಇರಬೇಕು, ರಿಜಿಸ್ಟ್ರೇಷನ್ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಲೆಕ್ಕಾಚಾರ ಮಾಡಿದ್ದಾರೆ. ಬಟ್ ನಾವು ಅದನ್ನೀಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ವಾರದಲ್ಲಿ ಆದ್ರೆ ಅದನ್ನು ಮುಗಿಸ್ಬೇಕಂತೇಳಿ ಒಂದು ಉದ್ದೇಶದಲ್ಲಿ ಅದಕ್ಕೆ ಬೇಕಾದ ಏನೆಲ್ಲ ರೆಕಾರ್ಡ್ಸ್ ಬೇಕು ಅದನ್ನು ನಾವು ಮಾಡಿದ್ದೇವೆ. ಈವನ್ ನಮ್ಮ ಮಹಿಳಾ ಬ್ಯಾಂಕ್ನವರು ಸಮೇತ ರೂಲ್ ಮಾತಾಡ್ತಾರೆ ಈಗ. ಯಾಕಂದ್ರೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದಲೂ ಹೆಚ್ಚಿನ ರೂಲ್ ಅನ್ನು ಅವರು ಮಾತಾಡ್ತಾ ಇದ್ದಾರೆ. ಸೊ ಇದೆಲ್ಲ ಸಮಸ್ಯೆಗಳಿದ್ದಾವೆ, ಬಟ್ ನಾವು ಅದನ್ನು ಸರಿ ಮಾಡಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಎಲ್ರಿಗೊಂದು ಇದಕ್ಕೆ ದರ್ಪಣ ಅಂತ ಒಂದು ಬೇಕಿತ್ತು. ಆ ದರ್ಪಣ ಸಹ ಈ ಸರ್ತಿ ನಾವು ಮಾಡಿದ್ದೇವೆ ಅದನ್ನು. ಅದ ಕಾರಣ ದರ್ಪಣ ಇದೆ, ಪ್ಲಸ್ ನಮ್ಮ ಪಾನ್ ಕಾರ್ಡ್ ಇದೆ. ಆದ್ರೆ ನಮ್ಮ ಲೆಕ್ಕಾಚಾರ ಇನ್ನು ಪಾನ್ ಕಾರ್ಡ್ ಯಾರು ತೋರಿಸ್ತಾರೆ ಆಗ ನಮ್ಮ ಅಕೌಂಟಿಗೆ ನೀವು ಲೆಕ್ಕಾಚಾರ ತೋರಿಸಬೇಕಾಗ್ತದೆ. ನಾವು ಅಂದ್ರೆ ಕೇಂದ್ರ ಸಮಿತಿ ಕೊಟ್ಟರೆ ಅದನ್ನು ಒಟ್ಟಾಗಿ ಮಾಡಿಕೊಂಡು ನಾವು ತೋರಿಸುವಂತ ಒಂದು ವ್ಯವಸ್ಥೆಗೆ ನಾವು ಮುಂದಕ್ಕೆ ಹೋಗ್ಬೇಕಾಗ್ತದೆ ಅಕೌಂಟಿಂಗ್ ಅಲ್ಲಿ. ಯಾಕಂದ್ರೆ ಅದು ತುಂಬಾ ಕಿರಿಕಿರಿ ಆಗ್ತಾ ಉಂಟು ಈಗ ನಮಗೆ. ಹಾಗೆ ಅದೇ ರೀತಿ ಬೇರೆ ಹೆಚ್ಚಿನ ವಿಶೇಷಗಳು ಏನಿಲ್ಲ ಅಂತ ಅನಿಸ್ತದೆ ನನಗೆ. ಈ ಒಂದು ಇಲ್ಲಿ ನಮ್ಮನ್ನು ಕೇಂದ್ರ ಸಮಿತಿಯವರು ನೀವು ಇಲ್ಲಿ ಕರೆದಿದ್ದೀರಿ. ಆದ್ರೆ ಅಡಿಯಲ್ಲಿ ಒಂದು ವಿಷಯ, ಚಂದ್ರಶೇಖರ್ ಇವತ್ತು ಅಳಿಕೆ ಅವರು ಬರಬೇಕಿತ್ತು. ಆಕ್ಚುಲಿ ಅವರು ನಿನ್ನೆ ಪ್ಲಾನ್ ಮಾಡಿದ್ರು ವಿಟ್ಲದಲ್ಲಿ ಅಧ್ಯಕ್ಷರು ಮತ್ತು ಅವರು ಸೇರಿಕೊಳ್ಳುವಂತ. ಬಟ್ ಅವರ ತಾಯಿಗೆ ಸ್ವಲ್ಪ ಏನೋ ಒಂದು ಹೆಲ್ತ್ ಇಶ್ಯೂ ಆದ ಕಾರಣ ಅವರು ಆ ಕಡೆ ಹೋಗಿದ್ದಾರೆ. ಆದ ಕಾರಣ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಈ ಒಂದು ವ್ಯವಸ್ಥೆಯನ್ನು ಬಹಳಷ್ಟು ಸಣ್ಣ ಅವಧಿಯಲ್ಲಿ 2 ವರ್ಷದ ಅವಧಿಯಲ್ಲಿ ಒಂದು ಒಳ್ಳೆ ಅಮೌಂಟ್ ಅನ್ನು ಕ್ರೋಢೀಕರಿಸಿದ್ದೀರಿ. ಅದೇ ರೀತಿ ಒಂದು ಒಳ್ಳೆ ಸಂಘಟನೆಯನ್ನು ಬೆಳೆಸಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಇನ್ನು ಮುಂದೆಯೂ ಇರಲಿ. ಇಲ್ಲಿ ಮಾತ್ರ ಅಲ್ಲ, ಅದು ಕೇಂದ್ರ ಸಮಿತಿಗಾಗಿರ್ಲಿ, ಇತರ ತಾಲೂಕು ಸಮಿತಿಗಳಾಗಿರ್ಲಿ, ಟೋಟಾಲಿಟಿಯಲ್ಲಿ ಹೇಳಿದ್ರೆ ಯಾದವ ಸಮುದಾಯಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ, ಸಹಾಯ ಇರಲಿ ಅಂತ ಹೇಳ್ತಾ ನನಗೆ ಈಗ ಒಂದು ಅವಕಾಶ ಕೊಟ್ಟದ್ದಾಗಿ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳು ನೀಡುತ್ತಾ, ಜೈ ಯಾದವ್, ಜೈ ಮಾಧವ್. ಹಲವಾರು ಯೋಜನೆಗಳನ್ನ ಹಮ್ಮಿಕೊಂಡು ತಾಲೂಕಿನಲ್ಲಿ ಉತ್ತಮ ಸಂಘಟಕರಾಗಿ ಸಂಘಟನೆಯನ್ನ ಬೆಳೆಸುತ್ತಿರುವ ಶ್ರೀ ಸದಾನಂದ ಕಾವೂರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿರುತ್ತಾರೆ. ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀ ಕೃಷ್ಣ ಪಟೇಲ್ ಇವರು. ಉಳ್ಳಾಳ ಇದರ ವಾರ್ಷಿಕ ಮಹಾಸಭೆ ಹಾಗೂ ಆಟಿಡ್ ಒಂದು ದಿನ ಈ ಕಾರ್ಯಕ್ರಮದ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರತಕ್ಕಂಥ ಉಳ್ಳಾಳ ತಾಲೂಕು ಅಧ್ಯಕ್ಷರಾದ ಸಂಜೀವ ಮಣಿಯಾಣಿಯವರೇ, ಹಾಗೂ ನಾನು ಎಲ್ಲರ ಹೆಸರನ್ನು ಇಲ್ಲಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ, ಇಲ್ಲಿ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರೇ ಹಾಗೂ ಪ್ರಧಾನ ಕಾರ್ಯದರ್ಶಿಯವರೇ ಹಾಗೂ ಮಹಿಳಾ ವೇದಿಕೆಯ ಅಧ್ಯಕ್ಷರುಗಳೇ ಹಾಗೂ ಯುವ ವೇದಿಕೆಯ ಅಧ್ಯಕ್ಷರುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕಳೆದ ವರ್ಷ ಇದು 2ನೇ ಕಾರ್ಯಕ್ರಮ. ಕಳೆದ ವರ್ಷ ಕೂಡ ನನಗೆ ಇಲ್ಲಿ ಅಧ್ಯಕ್ಷರು ಕರೆದಿದ್ರು. ಅವತ್ತು ನನಗೆ ಒಂದು ಸ್ವಂತ ಕೆಲಸ ಇರುವುದರಿಂದ ನನಗೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಈ ಸಲ ಆದರೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದದ್ದು ತುಂಬ ಖುಷಿಯಾಯಿತು. ಯಾಕಂದರೆ ಉಳ್ಳಾಳದಲ್ಲಿ ಮಂಗಳೂರು ಒಂದೇ ಇರುವಾಗ ನಾವೆಲ್ಲರೂ ಅಲ್ಲಿ ಸೇರ್ತಾ ಇದ್ದೇವೆ. ಮಂಗಳೂರು ಉಳ್ಳಾಳ ಆದಮೇಲೆ ಈ ಉಳ್ಳಾಳಕ್ಕೆ ನಾನು ಪ್ರಥಮ ಸಭೆಗೆ ಹಾಜರಾಗ್ತಾ ಇದ್ದೇನೆ. ಇಲ್ಲಿ ನನಗೆ ತುಂಬ ಖುಷಿಯಾಗಿದೆ. ಹಾಗೂ ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ ಅಂತ ನಾನು ಮಂಗಳೂರು ತಾಲೂಕು ಸಮಿತಿಯ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ. ಹಾಗೂ ನಾನು ಹೆಚ್ಚು ಮಾತಾಡೋದಿಲ್ಲ. ಮಂಗಳೂರಲ್ಲಿ ಮಂಗಳೂರು ತಾಲೂಕಿನ ಮಹಾಸಭೆಯು ಇದೇ ತಿಂಗಳ 23ನೇ ತಾರೀಕಿಗೆ ಆದಿತ್ಯವಾರ ಮಿನಿ ವಿಧಾನಸೌಧ ಎದುರು ಇರತಕ್ಕ ನಂದಿನಿ ಹಾಲ್ನಲ್ಲಿ ನಡೀಲಿಕ್ಕಿದೆ. ನಾನು ನಿಮ್ಗೆಲ್ರಿಗೂ ಮಂಗಳೂರಿಗೆ ಮಹಾಸಭೆಗೆ ಬರಬೇಕೆಂದೆಲ್ಲ ಆಹ್ವಾನಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಬರಬೇಕು ಹಾಗೂ ನಮ್ಮ ಸಮುದಾಯದ ಒಂದು ಒಗ್ಗಟ್ಟನ್ನು ತೋರಿಸಬೇಕೆಂದು ನಾನು ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ಒಂದು ವಿಷಯ ಅಂತ ಹೇಳಿದ್ರೆ, ಮಂಗಳೂರು ತಾಲೂಕಿನಲ್ಲಿ ಕೂಡ ತಾಲೂಕು ಸಮಿತಿ
ಪ್ರಾದೇಶಿಕ ಸಮಿತಿ, ಮಹಿಳಾ ವೇದಿಕೆ, ಯುವ ವೇದಿಕೆಗಳಿದ್ದಾವೆ. ಈಗ ನನಗೆ ಅಲ್ಲಿ ತುಂಬ ಒಂದು ಖುಷಿಯ ವಿಷಯ ಅಂತ ಹೇಳಿದರೆ, ಅಲ್ಲಿ ಯುವ ವೇದಿಕೆಯ 10 ಜನ ಯುವಕರು ನಮಗೆ ತುಂಬ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನನಗೆ ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ನಾವು ಯಾವತ್ತೂ ಹೇಳ್ತಾ ಇದ್ದೇವೆ ಯುವಕರು ಮುಂದೆ ಬರಬೇಕು, ಯುವಕರು ಮುಂದೆ ಬರಬೇಕು ಅಂತ ಹೇಳಿ. ಆದರೆ ಇತ್ತೀಚಿನ ಒಂದು ವರ್ಷದಿಂದ ನಾನು ನೋಡ್ತಾ ಇದ್ದೇನೆ, ನಮ್ಮಲ್ಲಿ 10 ಜನ ಯುವಕರು ಯಾವುದೇ ಸಂದರ್ಭದಲ್ಲಿ ಕರೆದ್ರು ನಮ್ಮೊಟ್ಟಿಗೆ ಬಂದು ಅದು ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ನಮ್ಮಿಂದ ಮುಂದೆ ಹೋಗಿ ಮಾಡುವಂಥದ್ದು. ಅದರಿಂದಾಗಿ ನನಗೆ ಮೊನ್ನೆ ಒಂದು ಮಂಗಳೂರಲ್ಲಿ ನಾವು ಮೇಯಲ್ಲಿ ಕ್ರೀಡಾಕೂಟವನ್ನು, ಸೌಹಾರ್ದ ಕ್ರೀಡಾಕೂಟ ಅಂತೇಳಿ ಮಾಡಿದ್ದೆವು. ಹೆಚ್ಚಿನವರು ಇಲ್ಲಿಂದ ಅವರು ಕೂಡ ಬಂದಿದ್ರು ಅವತ್ತು. ನಮಗೆ ನಿಜವಾಗಿ ಆ ಒಂದು ಸಂದರ್ಭದಲ್ಲಿ ಆ ಯುವಕರು ಮಾಡಿದ ಕೆಲಸವನ್ನು ನಾವು ಅದನ್ನು ಶ್ಲಾಘಿಸಲೇಬೇಕು. ಹಾಗೆ ಇನ್ನು ಮುಂದಕ್ಕೆ ಕೂಡ ಯುವಕರು ಮುಂದೆ ಬರಲಿ, ಸಹಕರಿಸಲು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಶುಭ ಕೋರಿದ ಶ್ರೀ ಕೃಷ್ಣ ಪಡೀಲ್, ಅಧ್ಯಕ್ಷರು ತಾಲೂಕು ಸಮಿತಿ ಮಂಗಳೂರು, ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಕ್ಕೆ ಸಂಜೀವ ಮಣಿಯಾಣಿಯವರು ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷೀಯ ಭಾಷಣವನ್ನು ಮಾಡಲಿದ್ದಾರೆ. ನಮ್ಮ ಇಂದಿನ ಈ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮೊಂದಿಗೆ ವೇದಿಕೆಯನ್ನು ಅಲಂಕರಿಸಿದಂತಹ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಾದಂಥ ಎ.ಕೆ. ಮಣಿಯಾಣಿಯವರೇ, ನಮ್ಮ ಸಲಹಾ ಮಂಡಳಿ ಅಧ್ಯಕ್ಷರಾದಂಥ ಸುಧಾಮ ಆಲೆಟ್ಟಿಯವರೇ, ಹಾಗೂ ನಮ್ಮ ಯಾದವ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದಂಥ ಪಿ. ನಾರಾಯಣರವರೇ, ವಿಶೇಷ ಅತಿಥಿಗಳಾಗಿ ನಮ್ಮ ಆಟಿಕೂಟದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ಕೊಟ್ಟಂತಹ, ಬಹಳಷ್ಟು ಮಾಹಿತಿಯನ್ನು ಒದಗಿಸಿದಂಥ ನಮ್ಮ ಉದಯಕುಮಾರ್ ಬದಿಯಡ್ಕ ಪ್ರಾಂಶುಪಾಲರು, ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಇವರೇ, ಮತ್ತು ನಮ್ಮ ಹಿರಿಯರಾದಂತಹ ಶಿವರಾಮಣ್ಯಾಣಿಯವರೇ, ನಮ್ಮ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಸದಾನಂದ ಕಾವೂರವರೇ, ಮಂಗಳೂರು ತಾಲೂಕು ಸಮಿತಿ ಅಧ್ಯಕ್ಷರಾದಂಥ ಕೃಷ್ಣ ಪಡೀಲ್ರವರೇ, ನಮ್ಮ ಮಹಿಳಾ ವೇದಿಕೆ ಅಧ್ಯಕ್ಷರಾದಂಥ ಮೀನಾ ಬಾಲಕೃಷ್ಣರವರೇ, ಶ್ರೀಮತಿ ಮೀನಾ ಬಾಲಕೃಷ್ಣರವರೇ, ಅದೇ ರೀತಿಯಲ್ಲಿ ಪ್ರಭಾವಿ ಮಹಿಳಾ ಘಟಕದ ಸುಳ್ಯದಿಂದ ಇಲ್ಲಿವರೆಗೆ ನಮ್ಮ ಮೇಲೆ ಅಭಿಮಾನದಲ್ಲಿ ಬಂದಿದ್ದಾರೆ ದಂಪತಿಗಳ ಸಮೇತ ಗೀತಾ ಸುಧಾಮರವರೇ, ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಹಿರಿಯರು, ಕಿರಿಯರು, ಮಕ್ಕಳು, ನಮ್ಮ ಹಿತೈಷಿಗಳು ಅವರೇ, ನಾವು ತುಂಬ ವಿಸ್ತರಿಸಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನಮಗೆ ಇನ್ನೊಂದು ಕಾರ್ಯಕ್ರಮ ಕೇಂದ್ರ ಸಮಿತಿಯವರ ತ್ರೈಮಾಸಿಕ ಕಾರ್ಯಕ್ರಮ ಇದೇ ಸಿಟ್ಟಿಂಗಿನಲ್ಲಿ ಆಗಲಿಕ್ಕಿದೆ. ಅದರ ನಂತರ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಟ್ಟಿದ್ದೇವೆ. ಸಾಂಸ್ಕೃತಿಕ ಯಾರು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಸರು ಕೊಡಲಿಲ್ಲ. ಆದರೂ ಕೂಡ ಹೆಚ್ಚು ಮಾತನಾಡುವಂತಹ ವಿಷಯ ನಾವು ಅಂತಹ ಒಂದು ದೊಡ್ಡ ಗನಂದಾರಿ ಕೆಲಸಗಳನ್ನು ಮಾಡಲಿಲ್ಲ. ಕಳೆದ ವರ್ಷದಿಂದ 9/2/2025 ನಮ್ಮ ಮೂಕಾಂಬಿಕ ಕ್ಷೇತ್ರ ರಮಾನಂದ ಸ್ವಾಮೀಜಿಯವರಿಂದ ಸ್ಥಾಪಿಸಲ್ಪಟ್ಟಂತಹ ಮೂಕಾಂಬಿಕಾ ಕ್ಷೇತ್ರದಲ್ಲಿ ನಮ್ಮ ಪ್ರಥಮ ಸಭೆಯನ್ನು ಬಂದು ಹಲವು ಹಿರಿಯರು ನಮಗೆ ಈ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದಾರೆ. ಅದರ ನಂತರ ನಾವು ಅಲ್ಲಿ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಿದೆ. ಒಂದು ತಾತ್ಕಾಲಿಕ ಸಮಿತಿಯನ್ನು ಮಾಡಿ ಅದರ ಉಸ್ತುವಾರಿಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಇಲ್ಲಿ ಸೇರಿಸಿಕೊಂಡು ನಾವು ಕಳೆದ ವರ್ಷ 3/8/2026 ಒಂದು ಸಭೆ ಕರೆದು ಅವತ್ತು ನಮ್ಮ ತಾತ್ಕಾಲಿಕ ಸಮಿತಿಯನ್ನು ಕಾಯಂ ಸದಸ್ಯರಾಗಿ ಮಾಡಿ ನಮ್ಮ ಇದ್ದ ಸಮಿತಿಯನ್ನೇ ಮುಂದುವರಿಸಲಿಕ್ಕೆ ಅವರು ಸರ್ವಾನುಮತದಿಂದ ನಿರ್ಣಯ ಮಾಡಿದ ಕಾರಣ ನಾವು ಅದರ ನಂತರ ಒಂದು ಸಣ್ಣ ಏನಾದರೂ ನಿಧಿ ಸಂಗ್ರಹಣೆಯ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಮಾಡಿ ನಾವು ಅದನ್ನು ಒಂದು ಸಣ್ಣ ಮೊತ್ತವನ್ನು ಒಟ್ಟು ಮಾಡಿ ಇಟ್ಟಿದ್ದೇವೆ. ಅದಲ್ಲದೆ ನಾವು ನಮ್ಮವರನ್ನು ಜೊತೆಗೂಡಿಸಿಕೊಂಡು ನಾವು ಕಳೆದ ಸೆಪ್ಟೆಂಬರ್ನಲ್ಲಿ ನಾವು ಕ್ಷೇತ್ರ ದರ್ಶನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಮಂಗಳೂರಿನ ತಾಲೂಕಿನ ಪ್ರತಿಷ್ಠಿತ ದೇವಿ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿದ್ದೇವೆ. ಸುಮಾರು 45 ಜನ ನಮ್ಮ ಮಂಗಳೂರಿನ ನಮ್ಮ ಸದಸ್ಯರು ಒಂದಿಗೆ ಕೈ ಜೋಡಿಸಿದ್ದಾರೆ.
ಪ್ರತಿಷ್ಠಿತ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿದ್ದೇವೆ. ಅದರಲ್ಲಿ ಕೂಡ ನಾವು ಯಶಸ್ವಿ ನಡೆದಿದೆ. ಅದರ ನಂತರ ನಾವು ಕೊಲ್ಯ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಕಳೆದ ನವರಾತ್ರಿಯಲ್ಲಿ ಅದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ, ಯಾರು ಗಮನಿಸಿದ್ದೀರೋ ಇಲ್ಲೋ ಅಂತೇಳಿ ನಾನು ಅದನ್ನು ಪುನರಪ್ಪಿ ಹೇಳ್ತಾ ಇದ್ದೇನೆ, ದಯಮಾಡಿ ಕ್ಷಮಿಸಿ. ನಾವು ಒಂದು ದಿವಸದ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಾವು 10,555 ರೂಪಾಯಿಯನ್ನು ಸಂಗ್ರಹಿಸಿ ನಾವು ಕೊಟ್ಟಿದ್ದೇವೆ. ಅದು ಸಂಗ್ರಹಿಸಿದ ಹಣವನ್ನು ನಾವು ಖಾತೆಯಲ್ಲಿ ನಮ್ಮ ಅಕೌಂಟ್ಸ್ನಲ್ಲಿ ತೋರಿಸಲಿಲ್ಲ, ಅದು ಸಂಗ್ರಹಿಸಿದ್ದೇವೆ. ಅದನ್ನು ಆಸಿಟಿಸ್ ಅಲ್ಲಿಗೆ ಕೊಟ್ಟಿದ್ದೇವೆ. ಒಂದು 2,000 ರೂಪಾಯಿ ನಂತರ ಬಂದದ್ದನ್ನು ನಾವು ಖಾತೆಗೆ ಹಾಕಿದ್ದೇವೆ. ಅದರ ನಂತರ ನಾವು ಒಂದು ಕ್ಷೇತ್ರ ದರ್ಶನ ಕೇರಳದಲ್ಲಿ ಅಂತೇಳಿ ಮಾಡಿದೆವು. ಅದು ಒಂದು ದಿವಸದ ಕಾರ್ಯಕ್ರಮ. ಅದರಲ್ಲಿ ಕೂಡ ಹಾಗೆ ನಾವು ಮದ್ದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ, ಅದೇ ರೀತಿಯಲ್ಲಿ ಪರಸನಗಡ ಮುತ್ತಪ್ಪ ದೇವಸ್ಥಾನ, ಅದೇ ರೀತಿಯಲ್ಲಿ ಕಾಂಜಂಗಾಡಿನಲ್ಲಿ ಇನ್ನೊಂದು 2 ಕ್ಷೇತ್ರಗಳು ಅದನ್ನು ಸಂದರ್ಶನ ಒಂದು ದಿವಸದ ಕಾರ್ಯಕ್ರಮ. ಅದರಲ್ಲಿ ಕೂಡ ಒಂದು 35 ಜನ ನಮ್ಮೊಂದಿಗೆ ಬಂದಿದ್ದಾರೆ, ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಈ ಒಂದು ವರ್ಷದಲ್ಲಿ ನಾವು ಅಂಥದ್ದೇ ಕಾರ್ಯಕ್ರಮ ಮಾಡಿದ್ದು, ಮತ್ತೆ ದೊಡ್ಡ ವಿಷಯ ಏನು ನಾವು ಅಷ್ಟೇನು ಮಾಡಲಿಲ್ಲ. ಅದಲ್ಲದೆ ಈ ವರ್ಷದಲ್ಲಿ ನಾನೀಗ ನಿಮಗೆ ಒಂದು ಸಾಂಕೇತಿಕವಾಗಿ ಒಂದು ಸೂಚನೆ ಕೊಡುವುದು ಏನೆಂದರೆ, ನಮ್ಮ ಸದಸ್ಯನ ಶುಲ್ಕವನ್ನು ನಮ್ಮ ಸಮಿತಿಯವರನ್ನು ಜೊತೆ ಸೇರಿಕೊಂಡು ನಾವು ಮನೆಗೆ ಹೋಗಿ ನಾವು ಕಳೆದ ವರ್ಷದ್ದು ಮತ್ತೆ ಈ ವರ್ಷದ್ದು ಅಂದ್ರೆ ಮುಂದಿನ ವರ್ಷ ಮಾರ್ಚ್ 31ರವರೆಗಿನದು ಸದಸ್ಯರ ಶುಲ್ಕವನ್ನು ನಾವು ಮನೆಗೆ ಹೋಗಿ ಸಂಗ್ರಹ ಮಾಡಿದ್ದೇವೆ. ಅದನ್ನು ಕೂಡ ನಾವು ಈಗ 8,800 ರೂಪಾಯಿ ಚಿಲ್ಲರೆ ಸದಸ್ಯತನ 2 ವರ್ಷದ್ದು ಒಟ್ಟಾಗಿದ್ದೇವೆ. ನಾವು 3ನೇ ಒಂದು ಭಾಗವನ್ನು ಕೇಂದ್ರ ಸಮಿತಿಗೆ ಕೊಡುವಂಥದ್ದನ್ನು ನಾವು ಅದರ ಚೆಕ್ ಅನ್ನು ಕೂಡ ಇವತ್ತೇ ನಾವು ಹಸ್ತಾಂತರ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ಅದಲ್ಲದೆ ಈಗ ಸಮಯ ಅಭಾವ ಇದ್ದ ಕಾರಣ ದಯಮಾಡಿ ಕ್ಷಮಿಸಿ. ನಾವು ಮುಂದಕ್ಕೆ ಏನೇನೋ ಆಸೆ ಇಟ್ಟುಕೊಂಡಿದ್ದೇವೆ. ಏನಂದ್ರೆ ನಮ್ಮಲ್ಲಿ ಈಗ ನಮ್ಮ ಅಂಕಿಅಂಶಗಳ ಪ್ರಕಾರ ಹೆಚ್ಚು ಕಡಿಮೆ ಒಂದು 39 ಮನೆಗಳು ನಮಗೆ ಸಿಕ್ಕಿದೆ. ಮೊದಲು ಪ್ರಾರಂಭದಲ್ಲಿ ಯಾದವ ಸಭಾ 1984ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಕೊಲ್ಯ ದೇವಸ್ಥಾನದಲ್ಲಿ. ಆವಾಗ ನಮಗೆ 17 ಮನೆಗಳು ಇದ್ದದ್ದು. ನಂತರ 88ರಲ್ಲಿ ಅದು 28 ಮನೆ ಆಯಿತು. ಅವಾಗ ನಮ್ಮ ತಚಂಗಾಡು ಅವರು ಟಿ ನಾರಾಯಣರವರು ಅಧ್ಯಕ್ಷರಾಗಿದ್ದರು, ನಮ್ಮ ಚಂದ್ರನ್ ಬೆಟ್ಟಂಪಾಡಿ ಅವರು ಕಾರ್ಯದರ್ಶಿ, ನಾನು ಕೋಶಾಧಿಕಾರಿಯಾಗಿದ್ದೆ. 28 ಮನೆಗಳು ಮಾತ್ರ ಇದ್ದದ್ದು ಅವಾಗ. ಇವಾಗ ಹೆಚ್ಚು ಕಡೆ ಮಂಗಳೂರಿನಲ್ಲಿ ಮತ್ತೆ ಉಳ್ಳಾಳ ತಾಲೂಕಿನಲ್ಲಿ ಹೆಚ್ಚು ಕಡೆ ಒಂದು 150 ಮನೆಗಳಿಂದ ಮೇಲೆ ಇದೆ. ಅದು ನಮಗೆ ಬಹಳ ಸಂತೋಷವಿದೆ. ಇದು 1,500 ಮನೆಗಳಾಗಬೇಕು ನಮ್ಮಲ್ಲಿ. ನಾವು ಏನಾದರೂ ಒಂದು ಸರ್ಕಾರದ ಶಾಸಕರಿಗೆ, ನಮ್ಮ ಜಿಲ್ಲೆಯ ಶಾಸಕರು ಈಗ ಸಚಿವರಾಗಿದ್ದಾರೆ ಗೊತ್ತಾಯ್ತಲ್ಲ, ನಮ್ಮ ತಾಲೂಕಿನವರು. ಅದು ಕೂಡ ನೀವು ಮಂಗಳೂರಿನವರು, ಜಿಲ್ಲೆಯವರು ಎಲ್ಲ ಒಂದು ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ ರಾಜಕೀಯದಲ್ಲಿ. ಅವರನ್ನು ಸಂಪರ್ಕಿಸಿ ನಮಗೆ ಒಂದು 10 ಸೆಂಟ್ ಜಾಗ ಉಳ್ಳಾಳ ತಾಲೂಕಿನಲ್ಲಿ ಕೊಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒಕ್ಕೊರಲಿನಿಂದ ನಾನು ಮಾತನಾಡ್ತಾ ಇದ್ದೇನೆ ನಮ್ಮ ಸಮಿತಿಯ ಪರವಾಗಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ಏನೋ ಒಂದು 10 ಸೆಂಟ್ ಜಾಗ ಸಿಕ್ಕಿದ್ರೆ ಒಂದು ಶೀಟ್ ಹಾಕಿ ಕೂತ್ಕೊಂಡು ನಾವು ಅಲ್ಲಿ ವಾರದಲ್ಲಿ ಒಂದ್ಸಲ, ತಿಂಗಳಿಗೆ ಒಂದ್ಸಲ ನಮಗೆ ನೆನೆಸಿದಾಗ ಸೇರ್ಲಿಕ್ಕೆ ಆಗ್ತದಲ್ಲ, ಆ ಒಂದು ವ್ಯವಸ್ಥೆಗೆ ಹೋಗ್ಬೇಕು ಅಂತೇಳಿ ನಮಗೆ ಒಂದು ಆಸೆ ಇದೆ. ಅದು ನಮಗೆ ನೆರವೇರ್ತದ ನನ್ನ ಅವಧಿಯಲ್ಲಿ ನನಗೆ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಪ್ರಭಾವಿ ವ್ಯಕ್ತಿಗಳು ನಮ್ಮ ಸಂಘದಲ್ಲಿ ಇದ್ದಾರೆ, ಯಾರು ಮುಂದೆ ಬರುವುದಿಲ್ಲ. ಯಾಕಂದ್ರೆ ಯುವಕರು ಮುಂದೆ ಬಂದ್ರೆ ಈ ಎಲ್ಲ ಕೆಲಸಗಳು ಬಹಳ ಸುಲಭ. ನೋಡಿ, ಆ ಪುತ್ತೂರಿನಲ್ಲಿ ಅವರು ಎಷ್ಟು ಜಾಣರಿದ್ದಾರೆ ನೋಡಿ. ಶ್ರೀ ಪ್ರಸಾದ್ ಅವರು ಶಾಸಕರು, ಮುಖ್ಯಮಂತ್ರಿಗಳವರೆಗೆ ಅವರಿಗೆ ಸಂಪರ್ಕ ಇದೆ. ಅಂತ ವ್ಯಕ್ತಿಗಳು ನಮ್ಮ ಜಿಲ್ಲೆಗಳಲ್ಲಿ ಯಾಕೆ ಇದ್ದಾರೆ, ಆದ್ರೆ ಅವರು ಮುಂದೆ ಬರುವುದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದು ಬಹಳ ನಮಗೆ ಒಂದು ವಿಷಾದನೀಯ. ಅದು ಮುಂದೆ ಬರಬೇಕು, ಕೆಲಸ ಮಾಡಬೇಕು ಸಂಘಕ್ಕೋಸ್ಕರ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ, ಸಂಘಟನೆಯಲ್ಲಿ ಕೆಲಸ ಮಾಡೋದು ಯಾಕೆ ಅಂತ ಹೇಳಿದ್ರೆ, ನನ್ನ ಮಕ್ಕಳು ಎಂಜಿನಿಯರಿಂಗ್ ಕಲ್ತದ್ದು ಈ ಕ್ಯಾಟಗರಿ 1 ಬಂದದ್ದರಿಂದ ಗೊತ್ತಾಯ್ತಲ್ಲ. ನನ್ನ ಮಕ್ಕಳು ಇವತ್ತೊಂದು ಸ್ಥಾನದಲ್ಲಿ ಇರುವುದಾದ್ರೆ ಅದು ಕ್ಯಾಟಗರಿ 1 ಬಂದದ್ದರಿಂದ ಅದಕ್ಕೆ ಕಾಸರಗೋಡಿನವರು ಮತ್ತೆ ನಮ್ಮ ಇಲ್ಲಿಯವರು ಒಟ್ಟು ಸೇರಿ ಬೆಂಗಳೂರಿನಲ್ಲಿ ಸುಧಾಮಣ್ಣನವರು ಮತ್ತೆ ನಮ್ಮ MN ಮಣಿಯಾಣಿಯವರು, ಕೇಳು ಮಾಸ್ಟ್ರು, ನಮ್ಮ ನಾರಾಯಣಣ್ಣನವರು, ಇವರವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ ಗೊತ್ತಾಯ್ತಲ್ಲ. ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳನ್ನು ಅಲ್ಲಿ ಹಿಡ್ಕೊಂಡು. ಆದ್ದರಿಂದ ನಮಗೆ ಅದು ಸಂತೃಪ್ತಿ ಉಂಟು. ಅದರಿಂದ ನಮಗೆ ಸಂಘಟನೆಯಿಂದ ನಮಗೆ ಲಾಭ ಆಗಿದೆ ಅಂತ ಹೇಳುವ ಸಂತೃಪ್ತಿ ಇದ್ದ ಕಾರಣ ನಾವು ಸಂಘಟನೆಯಲ್ಲಿ ಸರ್ಕಾರದಿಂದ ಹೋಗಿ ಕ್ಯಾಟಗರಿ ಸರ್ಟಿಫಿಕೇಟ್ ಮಾಡಿ ಮೆಡಿಕಲ್ ಸೀಟ್ ತಗೊಂಡವರು ಸಂಘಟನೆಯಲ್ಲಿ ಬಂದು ಕೆಲಸ ಮಾಡುವುದಿಲ್ಲ. ಯಾಕೆ? ಅವರನ್ನು ನೀವು ಹೋಗಿ ಒತ್ತಡ ಹಾಕಬೇಕು ಗೊತ್ತಾಯ್ತಲ್ಲ. ಅದು ಕೆಲಸ ಮಾಡಬೇಕು ತಾವುಗಳು, ಅದು ಎಲ್ಲರೂ ಮಾಡಬೇಕು. ಅದು ಬೆನಿಫಿಟ್ ತಗೊಂಡು ನನ್ನ ಮಗಳಿಗೆ 9,000 ಫೀಸ್ ಇದ್ದದ್ದು ಅವಾಗ ಇಂಜಿನಿಯರಿಂಗ್ ಕಲಿಯುವಾಗ ಗೊತ್ತಾಯ್ತಲ್ಲ. ನನ್ನ 2ನೇ ಮಗಳಿಗೆ 11,000 ಫೀಸ್ ಇದ್ದದ್ದು ಸರ್ಕಾರಿ ಕೋಟಾದಲ್ಲಿ
ಅವರು ಇಂಜಿನಿಯರಿಂಗ್ ಕಲ್ತಿದ್ದಾರೆ ನೋಡಿ. ಇಲ್ಲದೆ ನಾವೆಲ್ಲ ಇಂಜಿನಿಯರಿಂಗ್ ಕನಸಿನಲ್ಲಿ ಕೂಡ ನೆನೆಸುವ ಹಾಗಿರಲಿಲ್ಲ. ಯಾಕೆಂದ್ರೆ ಸರ್ಕಾರದಿಂದ ಬೆನಿಫಿಟ್ ನಮ್ಮ ಹಿರಿಯರು ಮಾಡಿಕೊಟ್ಟದ್ದರಿಂದ ನಾವು ನೋಡಿ ನಮ್ಮ ಮಕ್ಕಳು ವಿದ್ಯೆ ಕಲಿತು, ನಮಗೆ ವಿದ್ಯೆಯೇ ನಮ್ಮ ಸಂಪತ್ತು, ನಮಗೆ ಬೇರೆ ಏನು ಕ್ರೋಢೀಕರಣ ಮಾಡಿ ಇಡಲಿಲ್ಲ ನಮ್ಮ ಹಿರಿಯರು. ಅವರಿಗೆ ಆ ತಾಕತ್ತು ಕೂಡ ಇರಲಿಲ್ಲ ನಮ್ಮ ಹಿರಿಯರಿಗೆ. ಅವರು ಇಲ್ಲಿ ಗೇಣಿಯಲ್ಲಿ ಇಲ್ಲಿ ವಾಸ ಮಾಡ್ತಿದ್ರು, ಅಲ್ಲಿ ಗದ್ದೆಗೆ ಬೇಸಾಯ ಮಾಡ್ತಿದ್ರು, ನಮಗೆ ಏನೋ ಕಿಂಚಿತ್ ಕೊಡ್ತಿದ್ರು. ಆದ್ರೂ ನಮ್ಮ ಇಷ್ಟು ಉದ್ದ ಇದ್ದುದನ್ನು ಇಷ್ಟೇ ಬೆಳೆಸಿದಾರಲ್ಲ ಅವರನ್ನು ಕೂಡ ನಾವು ಮರಿಬಾರ್ದಲ್ಲ ನಮ್ಮ ಹಿರಿಯರನ್ನು. ಅದರಿಂದ ನಾನು ಇದು ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದರೆ, ನಮ್ಮಲ್ಲಿ ಕಿರಿಯರೆಲ್ಲ ನಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನೀವು ಕೆಲಸ ಮಾಡಬೇಕು. ನಾವು ಈ ಇಳಿಯ ವಯಸ್ಸಿನಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ಹೆಚ್ಚು ನಮಗೆ ಓಡಾಡ್ಲಿಕ್ಕೆ ಆಗ್ತದ? ನಮಗೆ ಈಗ ನಿಯರ್ಲಿ 75 ಏಜು, ಗೊತ್ತಾಯ್ತಲ್ಲ. ನಾರಾಯಣನ ಹೇಳಿದ ಹಾಗೆ ನಮಗೆ ಹೆಚ್ಚು ಓಡಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಕೆಲವು ನಮ್ಮದೇ ಆದಂತಹ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳೆಲ್ಲ ಉಂಟು. ಆದ್ದರಿಂದ ನಾನು ಒತ್ತಡ ಹಾಕುದು ಏನು ಅಂತೇಳಿ, ನಾವು ಸುಮ್ಮನೆ ತೋರಿಕೆಗೆ ಸಮ್ಮೇಳನ ಅದು ಇದು ಮಾಡಿ ತುಂಬ ಹಣ ಖರ್ಚು ಮಾಡೋದು ಅದೆಲ್ಲ ನಮಗೆ ಅಷ್ಟು ಸಮಂಜಸ ಕಾಣುವುದಿಲ್ಲ ನನಗೆ, ನನ್ನ ಮನಸ್ಸಿಗೆ. ಅದರಿಂದ ಏನಾದರೂ ಸಮಾಜಕ್ಕೆ ಏನಾದರೂ ಕಿಂಚಿತ್ತು ಕೊಡಬೇಕು ಎಲ್ಲರೂ, ಪ್ರತಿಯೊಬ್ಬರು ಕೂಡ, ಗೊತ್ತಾಯ್ತಲ್ಲ. ಇಲ್ಲದ್ರೆ ನಾವು ಸಮಾಜದಲ್ಲಿ ಇದ್ದುಕೊಂಡು ಏನು ಪ್ರಯೋಜನ? ನಮ್ಮನ್ನು ನಂತರದವರು ನಮ್ಮನ್ನು ನೆನೆಸಬೇಕು. ನಾವು ಹೇಗೆ ಹಿರಿಯರನ್ನು ಈಗ ನೆನೆಸುತ್ತೇವೆ. ನಮ್ಮ ಬಾವರು ಒಂದು ಕೇಳು ಮಾಸ್ಟರ್ ಅಗಲ್ಪಾಡಿಯವರು, ಅವರಿಗೆ ಏನು ಸೆಟ್ ಇಲ್ಲ, ಒಂದು ಚೀಲ ಹಾಕೊಂಡು ಯಾದವ ಸಭಾ ಅಂತ ಹೇಳಿ ಊರಿಡಿ ಆರ್ಗನೈಸರ್ ಆಗಿ 1984ರಲ್ಲಿ ಪ್ರಥಮ ಸಭೆ, 86ರಲ್ಲಿ ಇಲ್ಲಿ ಬೇರೆ ಆದದ್ದು ಸಂಘಟನೆ, ಮಂಗಳೂರಿನಲ್ಲಿ 86ರಲ್ಲಿ ಬೇರೆ ಆದದ್ದು. ಅದಕ್ಕಿಂತ ಮೊದಲು ಸತ್ಯನಾರಾಯಣ ಸುಬ್ಬ ಮಾಸ್ಟರು, ಇವರು ಕೇಳು ಮಾಸ್ಟರು ಮತ್ತೆ ಇನ್ನು ಕೆಲವರೆಲ್ಲ ಸೇರ್ಕೊಂಡು ಬಂದು ಇಲ್ಲಿ ಸ್ವಾಮೀಜಿಯವರ ಭಜನಾ ಮಂದಿರದಲ್ಲಿ ಒಂದು ಕಮಿಟಿ ಮಾಡಿದ್ದು ನಮ್ಮ ಹತ್ರ. ಇಲ್ಲಿ ಅವಾಗ ಮಾಡಿದ್ದು ದಾಮೋದರ ಅಡ್ವೊಕೇಟ್ ಅಧ್ಯಕ್ಷರು, AC ಗೋಪಾಲರು ಕಾರ್ಯದರ್ಶಿ, ನಾನು ಅದು ಕೋಶಾಧಿಕಾರಿ ಆಗಿದೆ. 17 ಮನೆ ಇದ್ದದ್ದು ಅವಾಗ. ಅದರ ನಂತರ 86ರಲ್ಲಿ ಕೆಮ್ಮಬಳ್ಳಿ ಅವರದು ಮಾಲಿಂಗಣ್ಣನವರ ಪ್ರಯತ್ನದಿಂದ ನಾವು ಇಲ್ಲಿ ಬೇರ್ಪಟ್ಟೆವು ಮಂಗಳೂರಿನಲ್ಲಿ ಬೇರ್ಪಟ್ಟಾಗ ನಂತರ ನಾವು ಮಂಗಳೂರು ಇದು ಜಿಲ್ಲೆಯಲ್ಲಿ ನಮ್ದು ಈಗ ಹೆಚ್ಚು ಕಡಿಮೆ ಒಂದು 2,000 ಮನೆಗಳಿಲ್ವಾ ಹೆಚ್ಚು ಕಡಿಮೆ. ಯಾಕೆ ನಾವು ಸಂಘಟನೆ ಬಲಪಡಿಸಲಿಕ್ಕೆ ಆಗುದಿಲ್ಲ? ಯಾಕೆ ಆಗುದಿಲ್ಲ? ಆಗ್ತದೆ, ಖಂಡಿತ ಆಗ್ತದೆ, ಪ್ರಯತ್ನ ಮಾಡಿದ್ರೆ ಆಗ್ತದೆ, ಗೊತ್ತಾಯ್ತಲ್ಲ. ನಮ್ಮ ಯುವಕರನ್ನು ಪ್ರೇರೇಪಿಸಬೇಕು, ಗೊತ್ತಾಯ್ತಲ್ಲ. ಪ್ರೇರೇಪಿಸಿ ನನ್ನ ಹತ್ರ ಇಲ್ಲಿ ಮಂಗಳೂರಿನಲ್ಲಿ ನಮ್ಮ ಅವರು ಹೇಳಿ, ನಾನು ಯಾವ್ದೋ ಸಭಾದಲ್ಲಿ ಇರಲಿಲ್ಲ ಅವಾಗ, ನೀವು ಅಲ್ಲಿ ಒಂದು ಕಮಿಟಿ ಮಾಡುವ, ನಾನು ಬರ್ತೇನೆ, ನಾನು ಹೇಳಿದ್ದೇನೆ ಎಲ್ಲರಿಗೆ ಅಂತೇಳಿ ನಮ್ಮ ಬಾವರು ಬಂದು ನಮಗೆ ಜವಾಬ್ದಾರಿಕೆಯನ್ನು ವಹಿಸಿದ್ರು. ಅಲ್ಲಿಂದ ಇದು ಬೆಳೆದು ಬಂದದ್ದು, ಗೊತ್ತಾಯ್ತಲ್ಲ. ಅವತ್ತಿಂದ ಇವತ್ತಿನವರೆಗೂ ನಾನು ಯಾದವ ಸಭಾದ ಸಂಪರ್ಕ ಬಿಡ್ಲಿಲ್ಲ. ಅದು ನಾರಾಯಣನ ಹೊರತೆ ಗೊತ್ತುಂಟು ನಮ್ಮ ವಿಷಯ. ಈಗ ಆ ಪೀರಿಯಡಿನವರು ಯಾರು ನಮ್ಮ ಹತ್ರ ಇರುವುದು ಕೇವಲ ನಾರಾಯಣಣ್ಣ, ಅವಾಗ ಕೃಷ್ಣಗೊಲ್ಲರು, ಅವರನ್ನೆಲ್ಲ ನಾವು ನೆನಪಿಸಬೇಕು. ಕೃಷ್ಣಗೊಲ್ಲರು ಮತ್ತೆ ಜಯ್ಯಾಡಿ ಕೃಷ್ಣಗೊಲ್ಲರು, ಒಬ್ರು ಡ್ರೈವರ್ ನಾರಾಯಣ ಅಂತ ಹೇಳಿದ್ರು ಪಾಪ, ಗೊತ್ತಾಯ್ತಾ. ಒಂದು ನೀರು ಮಾರ್ಗದಲ್ಲಿ ಒಂದು 2-3 ಮನೆ, ಮತ್ತೆ ಅಲ್ಲಿ ಇದ್ದದ್ದು 17 ಮನೆಗಳು ಅವಾಗ. ಈಗ ಇಷ್ಟು ಜನಸಂಖ್ಯೆ ಬೆಳೆದಿದೆ, ಎಷ್ಟೇ ಪ್ರತಿಷ್ಠಿತ ಉದ್ಯೋಗದಲ್ಲಿ ಇದ್ದಾರೆ ನಮ್ಮವರು, ಇಲ್ವಾ? ಮತ್ತೆ ಒಳ್ಳೆ ಲಕ್ಷ ಸಂಬಳ ತಗೊಳ್ಳೋರು ಇದ್ದಾರೆ. ಯಾಕೆ ಸ್ವಲ್ಪ ಸಮಾಜಕ್ಕೋಸ್ಕರ ಸ್ವಲ್ಪ ಹಣ ಕೊಡುವುದಿಲ್ಲ? ಯಾಕೆ ಕೊಡಬಾರ್ದು? ಸಮಾಜದಲ್ಲಿ ದುಡಿಬೇಕು ಎಲ್ಲರೂ, ಪ್ರತಿಯೊಬ್ಬರು ಕೂಡ. ಮತ್ತೆ ಸುಮ್ಮನೆ ಇಲ್ಲಿದ್ರೆ ಶೋ ಮಾಡಿದ್ರೆ ಪ್ರಯೋಜನ ಇಲ್ಲ. ಸಮಾಜಕ್ಕೋಸ್ಕರ ಏನಾದ್ರೂ ಕಿಂಚಿತ್ ಕೊಡಬೇಕು. ಕೊಡುವ ಮನಸ್ಸಿದ್ರೆ ಒಂದು ನೋಡಿ, ಒಂದು ಇದ್ದವರಿಗೆ ಒಂದು 50,000 1 ಲಕ್ಷ ತೆಗೆದು ಒಂದು 10 ಸೆಂಟ್ ಜಾಗ ತೆಗಿಲಿಕ್ಕೆ ಏನು ಕಷ್ಟ ಇದೆ? ಒಳ್ಳೆ ಅಧ್ಯಕ್ಷರು ಬಂದ್ರು ನಮ್ಮಲ್ಲಿಗೆ ಅಲ್ಲ, ಹೇಳಿದ್ದು ನಾನು ಅವರಿಗೆ ಕೂಡ ನಾನು ಹೇಳಿದೆ, ನೀವು ನಮ್ಮ ಸಂಘದ ಲೀಸ್ ಮಾಡಿ ಕೊಡಿ, ತೆಗೆದು ಒಬ್ಬರು ನಮಗೆ ಒಂದು ಬಿಲ್ಡಿಂಗ್ ಕಟ್ಟಿ ಕೊಡಿ, ಒಂದು 10 ಸೆಂಟ್ ಜಾಗ, ಎಲ್ಲಿ ಆದ್ರು 5 ಸೆಂಟ್ ಜಾಗ ಆದ್ರು ಲೀಸಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಲೀಸಿನಲ್ಲಿ ಕೊಡಿ ಸಂಘದವರಿಗೆ, ನಾವು ಫಂಡ್ ಇಟ್ಟಾದ್ರೂ ಅದನ್ನು ಮುಗಿಸಿ ಬಿಡ್ತೇವೆ ಸಾಲ ಅಂತ ಹೇಳಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ. ನಿಕಟಪೂರ್ವ ಅಧ್ಯಕ್ಷರಿಗೆ, ನಾನು ಹೆಸರು ಹೇಳುವುದಿಲ್ಲ ಯಾರು ಅಂತ ಹೇಳಿ, ಗೊತ್ತಾಯ್ತಲ್ಲ. ಆದ್ರೂ ಅವರು ಮುಂದೆ ಬರಲಿಲ್ಲ. ಅದಕ್ಕೆ ಏನಾದ್ರು ನಾನಿದು ನಿಮಗೆ ಈಗ ಸಮಯ ಆದ ಅಪಾಯದಿಂದ ನನಗೆ ತುಂಬಾ ವಿಷಯಗಳು ಮಾತನಾಡಲಿಕ್ಕೆ ನನ್ನ ತಲೆಯಲ್ಲಿ ಉಂಟು. ಆದ್ರೆ ತುಂಬಾ ವಿಷಯ ನಾನು ಮಾತನಾಡಿ ಸಮಯ ವೇಸ್ಟ್ ಆಗ್ತದೆ. ಊಟದ ಟೈಮ್ ಆಯ್ತು, ಇನ್ನು ನಮಗೆ ನೆಕ್ಸ್ಟ್ ಕಾರ್ಯಕ್ರಮ ಇದೆ. ಆದ್ದರಿಂದ ನಾನು ಹೇಳುದು ಏನಂದ್ರೆ, ಎಲ್ಲರೂ ಸಂಘದಲ್ಲಿ ನಿಕಟ ಸಂಪರ್ಕ ಇಟ್ಟುಕೊಳ್ಳಿ. ನಾವು ಮನೆಗೆ ಹೋಗಿದ್ದೇವೆ, ನಮ್ಮ ಪ್ರಾದೇಶಿಕ ಅಧ್ಯಕ್ಷರು ವೇಣುಗೋಪಾಲ್ ಮತ್ತೆ ನಮ್ಮ ನಾರಾಯಣಣ್ಣ ಒಳ್ಳೆ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ರಾಧಾಕೃಷ್ಣರು, ಅದೇ ಗಂಗಾಧರಣ್ಣ, ಬಾಲಕೃಷ್ಣ ಟೀಚರು ಎಲ್ಲರೂ ನಮಗೆ ಒಳ್ಳೆ ರೀತಿಯ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮಗೆ ಇಲ್ಲಿ ಇವಾಗಲೂ ಕೂಡ ನಮ್ಮಂತ ಒಳ್ಳೆ ಸ್ಪಂದನೆ ಕೊಡ್ತಾರೆ. ನಾವು ಅವರಿಗೆ ಒಂದು ಫೋನ್ ಮಾಡಿದ್ರು ಕೂಡ ಅವರು ಎಲ್ಲರೂ ಕಾರ್ ಹಿಡ್ಕೊಂಡು, ಅವರ ಸ್ವಂತ ಕಾರ್ ಹಿಡ್ಕೊಂಡು ನಾವು ಮನೆಗೆ ಹೋದದ್ದು ಅಗತ್ಯ ಉಂಟಾ? ಅಂತ ಮನಸ್ಥಿತಿಯವರು ನಮಗೆ ಬೇಕು, ಯುವಕರು, ಗೊತ್ತಾಯ್ತಲ್ಲ. ಇಲ್ಲದಿದ್ರೆ ನಮ್ಮ ಸಂಘಟನೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಬಾಕಿ ಜಾತಿಯವರೆಲ್ಲ ಹೇಗೆ ಆಗ್ತಾರೆ ನೋಡಿ. ಈಗ ಅವರು ಇಡೀ ಸರ್ಕಾರವನ್ನೇ ನಿಯಂತ್ರಣ ಮಾಡ್ತಾರೆ. ಒಕ್ಕಲಿಗರು, ಲಿಂಗಾಯತರು, ಪೂಜಾರಿಗಳು, ಶೆಟ್ರು ಎಲ್ಲ,
ಗೊತ್ತಾಯ್ತಲ್ಲ. ನಮಗೆ ಏನು ಬೆಲೆ ಕೊಡುವುದಿಲ್ಲ ಯಾರು ಕೂಡ. ಯಾಕೆಂದ್ರೆ ನಮ್ಮ ಸಂಘಟನೆ ಸ್ಟ್ರಾಂಗ್ ಇಲ್ಲ. ನಮ್ಮ ಜನಸಂಖ್ಯೆ ಬೇಕಾದಷ್ಟು ಉಂಟು. ಇಡೀ ಕರ್ನಾಟಕದಾದ್ಯಂತ ಗೊಲ್ಲರು, ಅವರು ಇವರು, ಇನ್ನೊಂದು ಹಾಲು ಗೊಲ್ಲರು, ಮಾವಿನ ಗೊಲ್ಲರು ಅಂತೇಳಿ ಯಾರು ಕೂಡ ನಮ್ಮಲ್ಲಿ ನಮ್ಮ ಸಂಘಟನೆ ಬೆಳೆಯುವುದಿಲ್ಲ. ಯಾಕೆಂತೇಳಿದ್ರೆ ಇದೇ ಸ್ವಾರ್ಥ ಅಂದ್ರೆ ನಾನು ಈಗ ನನಗೆ ಉದ್ಯೋಗ ಆಗಿದೆಲ್ಲ, ನಾನು ಯಾಕೆ ಬೇರೆಯವರೊಟ್ಟಿಗೆ ಹೋಗ್ಬೇಕು, ನನಗೆ ಏನು ಕಡಿಮೆ ಉಂಟು ಅಂತ ಸ್ವಾರ್ಥ. ನಮಗೆ ಏನು ಕಡಿಮೆ ಉಂಟು? ನಮ್ಮಲ್ಲಿ ಒಂದು 7-8 ಜನ ಅಲ್ಲ ವಕೀಲರು ಇಲ್ವಾ ಮಂಗಳೂರಿನಲ್ಲಿ? ವೈದ್ಯರು ಇಲ್ವಾ? ವಕೀಲರು ಇಲ್ವಾ ಮಂಗಳೂರಿನಲ್ಲಿ? ಯಾಕೆ ಆಗುದಿಲ್ಲ? ಯಾಕೆ ಅದು ಯಾಕೆ ಅವರನ್ನೆಲ್ಲ ಎಬ್ಬಿಸುದಿಲ್ಲ? ನೀವೆಲ್ಲ ಯುವಕರು ಹೋಗಿ ನಮಗೆ ಕೂಡ ಸಂಘಟನೆ ಬೆಳಿಬೇಕು, ನಾವು ಕೂಡ ರಾಜಕೀಯವಾಗಿ ಮೇಲೆ ಬರಬೇಕು, ನಮ್ಮವರೊಬ್ಬರು ಮಂತ್ರಿ ಆಗಬೇಕು, ಒಬ್ಬರು MLA ಆಗಬೇಕು ಅಂತೇಳಿ ಯಾಕೆ ಇಷ್ಟವರೆಗೆ ಒಬ್ಬ ಮಣಿಯವರಿಗೆ ಯಾರಿಗಾದ್ರೂ ಒಬ್ಬರು MLA ಆಗಲಿಕ್ಕೆ ಆಗಿದೆ ನಮ್ಮ ಇಲ್ಲಿ ಕಾಸರಗೋಡಿನಲ್ಲಿ? ಆದರೆ ಇಲ್ಲಿ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಅದೊಂದು ಪ್ರಶ್ನಾರ್ಥಕ ಚಿಹ್ನೆ. ಯಾಕೆ ಅಂತ ಹೇಳಿದ್ರೆ ಅದು ಪ್ರಶ್ನಾರ್ಥಕ ಚಿಹ್ನೆ, ಗೊತ್ತಾಯ್ತಲ್ಲ. ಆದ್ದರಿಂದ ನಾನು ಹೇಳುದು, ನಾನು ಅದಕ್ಕೋಸ್ಕರ, ಯಾಕಂದ್ರೆ ನಮಗೆ ದೊಡ್ಡ ಬಾಡಿಗೆ ಕೊಟ್ಟೆಲ್ಲ ಹಾಲ್ ಮಾಡಿ ಈ ಕಾರ್ಯಕ್ರಮ ಮಾಡಿ ಅದೇನೋ ಚಿಕಿಂಚಿತ್ತು ಒಟ್ಟು ಮಾಡಿ ಇಟ್ಟಿದ್ದೇವೆ. 15-20 ಸಾವಿರ ಬಾಡಿಗೆ ಕೊಟ್ಟು ನಾವು ಫಂಕ್ಷನ್ ಮಾಡಬೇಕು, ಸ್ಟೇಜ್ ಅರೇಂಜ್ಮೆಂಟ್ ಮಾಡಬೇಕು, ಬಂದವರಿಗೆ ಶಾಲು ಸನ್ಮಾನ ಮಾಡಬೇಕು. ಅದೆಲ್ಲ ನಮಗೆ ಈಗ ಸ್ಟೇಜಿಗೆ ಮುಟ್ಲಿಲ್ಲ ಅಂತೇಳಿ ನಾವು ನಮ್ಮ ಮನೆಯನ್ನೇ ಒಂದು ಸಭಾಂಗಣ ಮಾಡಿಕೊಂಡು ಇಲ್ಲಿ ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಮುಂದಕ್ಕೆ ಕೂಡ ನಾವು ಇದೇ ರೀತಿಯಲ್ಲಿ ನಾವು ಒಂದು ವರ್ಷದಲ್ಲಿ 14 ಮಾಸಿಕ ಸಭೆಗಳನ್ನು ಮಾಡಿದೆವು. ನಮ್ಮ ಮಾಸಿಕ ಸಭೆಗಳಿಗೆ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಪ್ರತಿ ಒಂದು ಸಭೆಗೆ 25ರಿಂದ ಕಡಿಮೆ 25-30 ಜನ. ನಮ್ಮ ಮನೆ ಇರುವುದು 39, 25-30 ಜನ. ಯಾಕೆಂದ್ರೆ ಪ್ರೀತಿಯಿಂದ ಕರೆದರೆ ಯಾರು ಬರ್ತಾ ಇರ್ತಾರೆ. ನಾವು ಅವರಿಂದ ಚಿಕ್ಕವರಾಗಬೇಕು. ಅವರನ್ನು ಕರೆಯುವಾಗ ನಾವು ಅವರೊಂದು ದೊಡ್ಡವರೊಂದಿಲ್ಲ ಬಾ ಏನು ಅಂತೇಳಿ ಕರೆಯುವುದಲ್ಲ, ಚಿಕ್ಕವರಾಗಬೇಕು ನಾವು ಅವರಿಂದ. ಮಕ್ಕಳಿಗೆ ಕೂಡ ನಾವು ಮರ್ಯಾದೆ ಕೊಡಬೇಕು, ಒಟ್ಟು ಮಾತನಾಡಬೇಕು. ಏಕವಚನದಿಂದ ಯಾರಿಗೂ ಮಾತನಾಡುವುದಿಲ್ಲ ನಾನು ಯಾಕಂದ್ರೆ ಬಹುವಚನದಲ್ಲಿ ಕರೆಯುವುದು ಪ್ರತಿಯೊಬ್ಬರಿಗೂ. ಅದು ನಾವು ಅಂತ ಸಂಸ್ಕಾರವನ್ನೆಲ್ಲ ಕಲ್ತಿದ್ದೇವೆ ಮಂಗಳೂರಿಗೆ ಬಂದು. ಯೋಗ ಅದು ಇದೆಲ್ಲ ಸೇರ್ಕೊಂಡು ಅಂತ ಸಂಸ್ಕಾರ. ನಾವು ಯಾರಿಗೂ ಏಕವಚನದಲ್ಲಿ ನನಗಿಂತ ಪ್ರಾಯಕ್ಕೆ ದೊಡ್ಡವ ಸಣ್ಣವ ಅಂತೇಳಿ ಅವನನ್ನು ಏಕವಚನದಲ್ಲಿ ಸಂಬೋಧಿಸುವುದು ಅದೆಲ್ಲ ಸರಿಯಲ್ಲ. ಬಹುವಚನದಲ್ಲಿ ಕರಿಬೇಕು. ಅಂತ ಒಳ್ಳೆ ಸಂಸ್ಕಾರ ನಾವು ಕಲ್ತರೆ ಮಾತ್ರ ನಮ್ಮ ನಂತರದವರಿಗೆ ಅದು ಬರುವುದು, ಇಲ್ಲದಿದ್ರೆ ಬರುವುದಿಲ್ಲ. ಗೊತ್ತಾಯ್ತಲ್ಲ. ಅದಕ್ಕೋಸ್ಕರ ನಾನು ಈ ವಿಷಯ ಎಲ್ಲ ಹೇಳ್ತಾ ಇದ್ದೇನೆ. ಆದ್ದರಿಂದ ನಾನು ಸ್ವಲ್ಪ ಜಾಸ್ತಿ ಮಾತನಾಡಿದ್ದೆ, ದಯಮಾಡಿ ಕ್ಷಮಿಸಿ. ನಾನು ಇಷ್ಟು ಹೇಳಿ, ನಮಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಷ್ಟು ನೀವು ಇವೆಲ್ಲ ಬಂದಿದ್ದೀರಿ, ಬಹಳ ಖುಷಿ ಆಯಿತು. ನಮ್ಮ ವೇದಿಕೆಯಲ್ಲಿ ಬಂದು ನನಗೆ ಬಹಳ ಖುಷಿ ಆಯಿತು. ಈ ಕಾರ್ಯಕ್ರಮ ನಮ್ಮ ಕಳೆದ ಸಲಕ್ಕಿಂತಲೂ ಅದ್ದೂರಿಯಾಗಿ ಆಗಿದೆ ಅಂತೇಳಿ ನನಗೆ ಒಂದು ಅನಿಸಿಕೆ. ಆಗಿದೆ ಇಲ್ಲೋ ಅಂತೇಳಿ ನೀವೇ ಹೇಳಬೇಕು. ಆದ್ದರಿಂದ ನಮಗೆ ಬಂದು ಈ ಬೆಂಬಲ ಕೊಟ್ಟದ್ದಕ್ಕಾಗಿ ನಮ್ಮ ಕೇಂದ್ರ ಸಮಿತಿಯ ಪದಾಧಿಕಾರಿಗಳ ಅಧ್ಯಕ್ಷರು, ಮೊದಲನೇದಾಗಿ ನಾನು ಸುಧಾಮಣ್ಣನವರ ವಿಷಯಗಳು ನನ್ನನ್ನು ನಿಕಟ ಸಂಪರ್ಕದಲ್ಲಿ ಇದ್ದಾರೆ. ಅವರೆಲ್ಲ ವಿಷಯದಲ್ಲಿ ನಮಗೆ ಲೆಕ್ಕಪತ್ರ ಎಲ್ಲ ಅವರು ಚೇರ್ಮನ್ ಆಫ್ ದಿ ಅಡ್ವೈಸರಿ ಬೋರ್ಡ್. he is supporting very well to me. No hesitation to tell about it. ಗೊತ್ತಾಯ್ತಲ್ಲ. ಅವನಿಗೆ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸುಧಾಮಣ್ಣನವರಿಗೂ ನಾನು ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಬದಿಯಡ್ಕದಿಂದ ಅಷ್ಟು ದೂರದಿಂದ ನಮ್ಮ ಒಂದು ಫೋನ್ ಕಾಲ್ನಲ್ಲಿ ಅವರು ಸ್ಪಂದಿಸಿ ನಮ್ಮಿಂದ ಅಷ್ಟು ದೂರದಿಂದ ಬಂದಿದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ. ಅವರಿಗೂ ಕೂಡ ನಾನು ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ನನಗೆ ನಿಜವಾಗಿ ಪ್ರೇರಣೆ ನಾರಾಯಣಣ್ಣನವರೇ ಇಲ್ಲಿ ಕಮಿಟಿ ಸ್ಥಾಪನೆ ಮಾಡಲಿಕ್ಕೆ ಅವರೇ ನನಗೆ ಒತ್ತಡ ಹಾಕಿದ್ದು. ಗೊತ್ತಾಯ್ತಲ್ಲ. ನಾರಾಯಣಣ್ಣನವರು ಮತ್ತೆ ಸುಧಾಮಣ್ಣನವರು ಮತ್ತೆ ಇದು ನಮ್ಮ ಇವರು ಕೇಂದ್ರ ಸಮಿತಿ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಇವರು ಸದಾನಂದವರು. ಆದ್ದರಿಂದ ನನಗೆ ನಮಗೆ ಏನೋ ಅವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂತು, ಸಮಸ್ಯೆ ಬಂತು ಅಂತೇಳಿ ಅವರು ಬ್ಯಾಂಕ್ ಅಕೌಂಟ್ ಖಾತೆ ಆಗುತ್ತೆ. ನಾವು ಈಗ ಸಹಕಾರಿ ಸಂಘದಲ್ಲಿ ಇದು ಅಕೌಂಟ್ ಓಪನ್ ಮಾಡಿದ್ದೇವೆ. ಏನು ಸಮಸ್ಯೆ ಆಗಲಿಲ್ಲ ಇಷ್ಟವರೆಗೆ, ದೇವರ ದಯೆಯಿಂದ. ಮುಂದಕ್ಕೂ ಕೂಡ ಅದನ್ನೇ ಮುಂದುವರಿಸಬಹುದು ಅಂತೇಳಿ ನಮ್ಮ ಸಲಹಾ ಮಂಡಳಿ ಅಧ್ಯಕ್ಷರು ಹೇಳಿದ ಕಾರಣ ನಾವು ಅದರಲ್ಲಿ ಇದ್ದೇವೆ, ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ. ಮತ್ತೆ ನಮಗೆ ಇವರು ಕೂಡ ಹಾಗೆ ನಮ್ಮ ಕಾರ್ಯದರ್ಶಿಯವರು. ನಾವು ಇವತ್ತು ನಿನ್ನೆದು ಸಂಬಂಧ ಅಲ್ಲ, 4 ದಶಕಗಳ ಸಂಬಂಧ ನಮ್ಮದು ಅವರದ್ದು ಕೂಡ, ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರು. ಅದನ್ನ ಮಂಗಳೂರಿನ ಮಟ್ಟಿಗೆ ಯಾದವ ಸಭದಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು, ಎಲ್ಲ ಉಭಯ ಜಿಲ್ಲೆ ತಾಲೂಕಿನವರು ಸೇರಿಕೊಂಡು ಅಂತೇಳಿ ನಾನು ಹೇಳಿ, ಮುಂದೆ ಒಂದು ಮಂಗಳೂರು ತಾಲೂಕಿನಲ್ಲಿ ಆಗಲಿ ಉಳ್ಳಾಲ ತಾಲೂಕಿನಾಗಲಿ ಆಗಲಿ ಒಂದು 10 ಸೆಂಟ್ಸ್ ಜಾಗ ಮಾಡುವಂಥ ವ್ಯವಸ್ಥೆ ಕೈ ಹಾಕಬೇಕು ಅಂತೇಳಿ ಕಳಕಳಿಯ ಮನವಿಯನ್ನು ನಮ್ಮ ನಾಯಕರ ಹತ್ರ ಮಾಡುತ್ತಾ ನಾನು ಮತ್ತೆ ನಿಮಗೆಲ್ಲರಿಗೂ ಇಲ್ಲಿ ಬಂದು ನಮ್ಮೊಟ್ಟಿಗೆ ನಮ್ಮ ಫೋನ್ ಕರೆಗೆ ಸ್ಪಂದಿಸಿ ಬಂದಿದ್ದೀರಲ್ಲ ನೀವು. ನಾವು ಎಲ್ಲರಿಗೂ ಫೋನಲ್ಲೇ ಕರೆದದ್ದು. ನಮಗೆ ಮನೆಗೆ ಹೋಗಿ ನನಗೆ ವಾಹನ ಓಡಿಸಲಿಕ್ಕೆ ಗೊತ್ತಿಲ್ಲ. ನನ್ನ ಮಗ ನಮ್ಮ ಮನೆಯಲ್ಲಿ ಇಲ್ಲ, ಔಟ್ ಸ್ಟೇಷನಲ್ಲಿ ಕೆಲಸಕ್ಕೆ ಹೋಗಿದ್ದಾನೆ. ಆದ್ದರಿಂದ ನಮ್ಮ ಫೋನ್ ಕರೆಗೆ ನಾನು ನಾರಾಯಣಣ್ಣ, ನಮ್ಮ KSRTC ನಾರಾಯಣಣ್ಣ ಅವರು, ಮತ್ತೆ ನಮ್ಮ ಇವರು ದಾಮೋದರ್ ASI, ಮತ್ತೆ ನಮ್ಮ ಇವರು ಟೀಚರ್ ಅವರು
ಇವರೆಲ್ಲ ನಮ್ಮೊಂದು ಒಳ್ಳೆ ರೀತಿಯಲ್ಲಿ ಹೋದ ವರ್ಷ ನಮಗೆ ಒಂದು ಈ ಆಟಿಕೂಟದ ಬಗ್ಗೆ ಒಳ್ಳೆಯ ಒಂದು ಅದು ನಮಗೆ ಭಾಷಣ ಮಾಡಿದ್ದಾರೆ ನಮ್ಮ ಇವರು ಮಾತು ಇದು ಮಾಡಿ ನಮ್ಮ ನಿವೃತ್ತ ವಿಶ್ರಾಂತ ಕುಲ ಪ್ರಾಂಶುಪಾಲರು ಶ್ರೀಧರಣ್ಣ ಅವರು ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಇನ್ನು ಕೆಲವರು ಬಂದಿದ್ದಾರೆ. ನಮ್ಮ ಇವರು ನಮ್ಮ ಹಳೆಯ ದೋಸ್ತು ಯಾರು ನಮ್ಮ ಪರಶುರಾಮ್ರವರು, ಅವರು ನಮ್ಮೊಂದಿಗೆ ನನ್ನ ಫೋನ್ ಕರೆಗೆ ನಿನ್ನೆ ನೆನಪಾಗಿ ನಾನು ಅವರಿಗೆ ಫೋನ್ ಆದರೂ ಬಂದಿದ್ದಾರೆ ನೋಡಿ ವಿತ್ ಫ್ಯಾಮಿಲಿ. ಇದು ನಮಗೆ ಖುಷಿ ಕೊಡ್ತದೆ, ನಮಗೆ ಮತ್ತಷ್ಟು ಪ್ರೇರೇಪಣೆ ಬರ್ತದೆ ಕೆಲಸ ಮಾಡಲಿಕ್ಕೆ ಈ ರೀತಿಯಲ್ಲಿ ಸಭೆ ಸೇರಿದ್ರೆ, ಗೊತ್ತಾಯ್ತಲ್ಲ. ಆದ್ದರಿಂದ ನಾನು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಒಳ್ಳೆ ರೀತಿಯಲ್ಲಿ ನಮ್ಮ ಭಾವರು ಕೂಡ ಇವತ್ತು ಒಂದು ಇದು MC ಕೆಲಸ ವಹಿಸಿಕೊಂಡಿದ್ದಾರೆ ನನ್ನ ಒತ್ತಾಯದ ಮೇರೆಗೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ, ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಕ್ಷಮಿಸಿ, ಯಾರನ್ನಾದ್ರೂ ಗಮನಿಸಲಿಲ್ಲ ಅಂತೇಳಿ ಬೇಸರ ಮಾಡಬೇಡಿ. ನನ್ನ ಹತ್ರ ಓಪನ್ ಆಗಿ ಹೇಳ್ಬೋದು, ನೀವು ನಮ್ಮ ವಿಷಯ ಹೇಳಿಲ್ಲ, ಮಾತನಾಡಲಿಲ್ಲ ಅಂತೇಳಿ ನಾನು ಅದನ್ನು ತಿದ್ದಿಕೊಳ್ಳುತ್ತೇನೆ. ಇಷ್ಟು ಜನ ನೀವು ಬಂದ ವಿಷಯ ನನಗೆ ಬಹಳ ಸಂತೋಷ ಆಯಿತು. ಇಷ್ಟು ಒಳ್ಳೆ ಕ್ರೌಡ್ ಸೇರಿದ್ದು ನಾನು ನಿರೀಕ್ಷೆ ಮಾಡಿ ಇರಲಿಲ್ಲ ಇಷ್ಟು ಕ್ರೌಡ್ ಸೇರ್ತದೆ ಅಂತೇಳಿ. ಯಾಕೆ ನನ್ನ ಮನೆಗೆ 2 ಬಸ್ ಹಿಡಿದು ಬರ್ಬೇಕು ಅಂತೇಳಿ ಕೆಲವರು ಬರೋದಿಲ್ಲ. ನನಗೆ ಅದು ಕೂಡ ಬೇಸರ. ಯಾರು ಎಟ್ ಎನಿ ಟೈಮ್ ಯಾರೂ ಕೂಡ ಬರ್ಬೋದು. ನಾವು ನಮ್ಮ ಶ್ರೀಮತಿಯವರು ಕೂಡ ನಿಮ್ಮನ್ನು ಚಂದವಾಗಿ ನೋಡಿಕೊಳ್ತಾರೆ. ನಮ್ಮವರು ಎಲ್ಲ ಗೊತ್ತಾಯ್ತಲ್ಲ. ಯಾರು ಕೂಡ ನಾನು ನಮ್ಮ ಮನೆಗೆ ಯಾರ ಮನೆಗೆ ಹೋದ್ರು ನಮ್ಮವರ ಮನೆಗೆ ಹೋದ್ರೆ ನಾನು ಹೇಳ್ತೇನೆ, ನಮ್ಮ ಮನೆಗೆ ಒಂದ್ಸಲ ಬನ್ನಿ, ಏನು ನಾನು ದೊಡ್ಡ ಮನೆ ಕೊಟ್ಟಿದ್ದೇನೆ ಅಂತಿಲ್ಲಲ್ಲ, ಆದ್ರೂ ಸಣ್ಣ ಮನೆ ಆದ್ರೂ ನೀವು ಬರ್ಬೋದು ಅಂತೇಳಿ ಹೇಳಿದ್ದೇನೆ ನಾನು ಅವರಿಗೆ. ಆದ್ದರಿಂದ ನೀವು ನಿರಂತರ ಸಂಪರ್ಕದಲ್ಲಿ ಇರಿ ನಮ್ಮ ಹತ್ರ. ಯಾದವರು ನಮಗೆ ಆ ಸಮಸ್ಯೆಯನ್ನು ನಮ್ಮ ಹತ್ರ ಹೇಳಿದ್ರೆ, ನಮಗಿಂತ ಮೇಲಿನ ನಾಯಕರುಗಳೆಲ್ಲ ಇದ್ದಾರೆ ಇಲ್ಲಿ, ಅವರಿಗೆ ನಾವು ಹೇಳಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತಹ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ 365 ದಿವಸವೂ ಕೂಡ ನಾವು ಚಾಲು ಇರ್ತೇವೆ ಅಂತ ಹೇಳ್ತಾ ನನ್ನ ಈ ಮಾತಿಗೆ ಮತ್ತೆ ಇದು ವಿರಾಮ ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಮಗದೊಮ್ಮೆ ವಂದನೆಗಳು. ಈ ಒಂದು ತಾಲೂಕಿನ ಮಟ್ಟದಲ್ಲಿ ಅತ್ಯುತ್ತಮವಾಗಿ ಯಾದವ ಸಭಾ ತಾಲೂಕು ಸಮಿತಿಯನ್ನು ಮುನ್ನಡೆಸುತ್ತಿರುವ ನಮ್ಮ ಅಧ್ಯಕ್ಷರಿಗೆ ಅಭಿನಂದನೆಗಳು. ಹಾಗೆ ನಮಗೆಲ್ಲರಿಗೂ ಸೂಕ್ತ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನಷ್ಟು ಯುವಕರು ಭಾಗಿಗಳಾಗಬೇಕು ಅನ್ನುವಂಥ ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಅಭಿನಂದನೆಗಳು. ಇಲ್ಲಿಗೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀ ರವೀಂದ್ರ CH ಇವರಿಂದ. ಆತ್ಮೀಯ ಸಮಾಜ ಬಾಂಧವರೇ, ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ. ಮೊದಲಾಗಿ ಯಾದವ ಸಭಾ ತಾಲೂಕು ಸಮಿತಿ, ಪ್ರಾದೇಶಿಕ ಸಮಿತಿ, ಯುವ ವೇದಿಕೆ, ಮಹಿಳಾ ವೇದಿಕೆ ಉಳ್ಳಾಲ ಇದರ ಸಂಯುಕ್ತ ಆಶ್ರಯದಲ್ಲಿ ವಾರ್ಷಿಕ ಮಹಾಸಭೆ, ಕೇಂದ್ರ ಸಮಿತಿಯ ತ್ರೈಮಾಸಿಕ ಸಭೆ, ಆಟಿಕೂಟ ಕಾರ್ಯಕ್ರಮ ನಮ್ಮ ಉಳ್ಳಾಲ ತಾಲೂಕಿನ ಅಧ್ಯಕ್ಷರಾದಂಥ ಸಂಜೀವ ಮಣಿಯಾಣಿ ಅವರ ಮನೆಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಸಂಜೀವ ಮಣಿಯಾಣಿ ಅಧ್ಯಕ್ಷರು, ಯಾದವ ಸಭಾ ತಾಲೂಕು ಸಮಿತಿ ಉಳ್ಳಾಲ, ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅಧ್ಯಕ್ಷರು, ಯಾದವ ಸಮಿತಿ, ಯಾದವ ಸಭಾ ಕೇಂದ್ರ ಸಮಿತಿ ಕರ್ನಾಟಕ ಮಂಗಳೂರು ಶ್ರೀ AK ಮಣಿಯಾಣಿ ಅವರು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ P ನಾರಾಯಣ ಗೋರಿಗುಡ್ಡ, ಅಧ್ಯಕ್ಷರು, ಯಾದವ ಚಾರಿಟೇಬಲ್ ಮಂಗಳೂರು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಶ್ರೀ ಸುಧಾಮ ಆಲೆಟ್ಟಿ, ಅಧ್ಯಕ್ಷರು, ಸಲಹಾ ಮಂಡಳಿ, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಗೀತಾ ಸುಧಾಮ, ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ಇನ್ನೋರ್ವರ ಅತಿಥಿಗಳಾಗಿ ಆಗಮಿಸಿದಂತ ಸದಾನಂದ ಕಾವರು, ಪ್ರಧಾನ ಕಾರ್ಯದರ್ಶಿ, ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮಂಗಳೂರು, ಇವರಿಗೂ ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಂತ ಶ್ರೀ ಉದಯಕುಮಾರ್ B, ಉಪಾಧ್ಯಕ್ಷರು, ಅಖಿಲ ಕೇರಳ ಯಾದವ ಸಭಾ ರಾಜ್ಯ ಸಮಿತಿ ಸಿಂಡಿಕೇಟ್ ಸದಸ್ಯರು ಮಂಗಳೂರು ವಿಶ್ವವಿದ್ಯಾಲಯ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯನ್ನು ನೀಡಿರುವಂತಹ ಶ್ರೀ ಶಿವರಾಮ ಮಣಿಯಾಣಿ ಪರಿಯತ್ತೂರು ಕೊಲ್ಯ, ನಿವೃತ್ತ ಪೊಲೀಸ್ ಅಧಿಕಾರಿ, ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಶ್ರೀಮತಿ ಮೀನಾ ಬಾಲಕೃಷ್ಣ, ಅಧ್ಯಕ್ಷರು, ಯಾದವ ಸಭಾ ಮಹಿಳಾ ವೇದಿಕೆ ಉಳ್ಳಾಲ, ಇವರಿಗೂ ಕೂಡ
ತುಂಬ ಧನ್ಯವಾದ ಸಮರ್ಪಿಸ್ತೇನೆ. ಶ್ರೀ ಕೃಷ್ಣ ಬಿ ಪಡೀಲ್ ಅಧ್ಯಕ್ಷರು ಯಾದವ ಸಭಾ ತಾಲೂಕು ಸಮಿತಿ ಮಂಗಳೂರು, ಇವರಿಗೂ ಕೂಡ ತುಂಬ ಧನ್ಯವಾದ ಸಮರ್ಪಿಸ್ತೇನೆ. ಹಾಗೂ ಯಾದವ ಸಭಾ ತಾಲೂಕು ಸಮಿತಿ ಉಳ್ಳಾಲ, ಯಾದವ ಸಭಾ ಪ್ರಾದೇಶಿಕ ಸಮಿತಿ ಉಳ್ಳಾಲ, ಯಾದವ ಸಭಾ ಮಹಿಳಾ ವೇದಿಕೆ ಉಳ್ಳಾಲ, ಯಾದವ ಸಭಾ ಯುವ ವೇದಿಕೆ ಉಳ್ಳಾಲ, ಇದರ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಇಂದಿನ ಈ ಕಾರ್ಯಕ್ರಮದ ಆಗಮಿಸಿದ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ ಸಮರ್ಪಿಸ್ತೇನೆ. ಹಾಗೂ ಮಾಧ್ಯಮ ಮಿತ್ರರಾದಂಥ ಹೊಸರ್ಕರ್ ಈ ಮಾಧ್ಯಮವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂಥ ಬಾಬು ಮಾಸ್ಟರ್ ಇವರಿಗೂ ಕೂಡ ತುಂಬ ಧನ್ಯವಾದಗಳು. ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಸಮಾಜ ಬಾಂಧವರಿಗೆ ಯಾರಾದರೂ ಹೆಸರು ಹೇಳಲಿಕ್ಕೆ ಬಿಟ್ಟು ಹೋಗಿರೋ ಕ್ಷಮಿಸಬೇಕು. ತುಂಬ ಹಿರಿಯರು ಕೂಡ ಬಂದಿದ್ದಾರೆ. ಎಲ್ಲ ನಮ್ಮ ಬೇರೆ ತಾಲೂಕು ಕಾಸರಗೋಡು ಬದಿಡ್ಕೆ ತಾಲೂಕು ಸಮಿತಿಯಿಂದ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಧನ್ಯವಾದ ಸಮರ್ಪಿಸ್ತೇನೆ. ಇನ್ನೊಂದು ವಿಚಾರ ಅಂತಂದ್ರೆ, ನಮ್ಮ ಇವತ್ತಿನ ಕಾರ್ಯಕ್ರಮ ತ್ರೈಮಾಸಿಕ ಸಭೆ ಆಗಲಿ ಮಾಸಿಕ ಸಭೆ ಆಗಲಿ ಅದೆಲ್ಲ ಬಿಟ್ಟು ಕೂಡ ಆಟಿದ ಕೂಟ ಈ ಕಾರ್ಯಕ್ರಮಕ್ಕೆ ನಮ್ಮ ಯಾದವ ಸಮಾಜದ ಮಾತೆಯರು ಕಷ್ಟಪಟ್ಟು ವಿವಿಧ ರೀತಿಯ ಆಟಿಯ ಮಾಸದಲ್ಲಿ ಸವಿಯುವಂತಹ ಆಹಾರ ಖಾದ್ಯಗಳನ್ನು ಕೂಡ ತಯಾರು ಮಾಡಿದ್ದಾರೆ. ಅವರು ತುಂಬಾ ಶ್ರಮಪಟ್ಟಿರ್ಬೋದು ಅಂತ ಎನಿಸ್ತೇನೆ. ವಿವಿಧ ರೀತಿಯ ತುಂಬಾ ಬಗೆಯಲ್ಲಿ ಹಿಂದೆ ಇರುವ ನೋಡಿದ್ದೇನೆ. ಅವರಿಗೆಲ್ಲರಿಗೂ ಕೂಡ ಈ ಸಭೆಯ ಪರವಾಗಿ ತುಂಬ ಧನ್ಯವಾದ ಸಮರ್ಪಿಸ್ತೇನೆ. ಹಾಗೂ ಮತ್ತೊಮ್ಮೆ ಇಂದು ಆಗಮಿಸಿದಂತ ಪುಟಾಣಿ ಮಕ್ಕಳಿಂದ ಸೇರಿ ಹಿರಿಯವರ ತನಕ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಿಸಿದ್ದಾರೆ. ಹಾಗೂ ನಮಗೆ ಧ್ವನಿವರ್ಧಕವನ್ನು ನೀಡಿ ಸಹಕರಿಸಿದಂತ ಸಂತೋಷ್ ಕುಮಾರ್ ಗೊಲ್ಯ ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತೇನೆ. ಹಾಗೆ ಯಾರಾದರೂ ತಪ್ಪುವುದಿಲ್ಲ ಕ್ಷಮಿಸಬೇಡಿ. ಪುನಃ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಈ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು. ಸುಶೀಲಕ್ಕ ಉಪ್ಪಾಡು ಬಚ್ಚೆಯಲ್ಲಿ ಪದವಿ ಬೈದರು. ಹಾಗಾಗಿ ಉಡಲಬಿಂಜಿ ಸೊಮ್ಮರು ಅಂಚನೆ ಮೇಡಮ್ ನಿಮ್ಮ ಹೆಸರು ಲಲಿತಕ್ಕ ದಾದಕಂತಾರೆ ಪುಡಿ ಜಂಟಿನ ಪದವಿ ಬೈದರು. ಹಾಗಾಗಿ ಸೊಮ್ಮೆರು ಅಂಚನೆ ಮೇಡಮ್ ನೀರಿದಾಗ ಬಂದು ಹೋಗಿದ್ದಾರೆ. ಮುಸುಮಕ್ಕ ಅಲಸಂಡೆ ಪದವಿ ಬೈದರು. ಹಾಗಾಗಿ ಸೊಮ್ಮೆರು ರತ್ನಾವತಿ ಕೊಲ್ಲಿಯರು ನಮ್ಮ ಹೆಸರು ದಾದಕಂಟಿಗಳಿದ್ದಾರೆ. ಬಚ್ಚೆ ಹೆಸರು ಮೊಳಕೆಯನ್ನು ಬರ್ತಾರೆ. ಐದು ನಂಟು ಐದು ಜಿಲ್ಲಾಯಿರುವರು ಅವರಿಗೆ ಉಡಲ ಬೀಜಿ ಸೊಮ್ಮೆರು ಅಂಚನೆ ಶಾಂಭವಿ ಕಂಬುವರು ಅಂಚಲ ಅವರಿಗೆ ಉಡಲ ಬೀಜಿ ಸೊಮ್ಮೆರು ಅಂಚನೆ ನಮ್ಮ ಗೀತಕ್ಕೆ ಕಜಂಟಿಗ ಪಲ್ಯ ಪದವಿ ಅವರಿಗೆ ಸೊಮ್ಮೆರು ಅಂಚನೆ ಸರಸ್ವತಿ ಕಂತೆಯರು ಇಟ್ಟಿದ ಅವರಿಗೆ ಸೊಮ್ಮೆರು ಸುಜಿತ ಉದಯಕ ಕಂತೆಯರು ಉಪ್ಪು ಗಂಜಿನ ಕಂತೆ ಮೆತ್ತೆ ಗಂಜಿ ಕಂತೆ ಅವರಿಗೆ ಸೊಮ್ಮೆರು ಅಂಚನೆ ಪತ್ರೊಡನೆ ವಿಶೇಷ ವಿಶೇಷ ಪತ್ರ ಭಾರಿ ಇಷ್ಟ ಅವರ ಪತ್ರ ಬೈತಾರೆ. ಅವರ ನೀರಿನ ಸೇಮಿಗೆ ತಟ್ಟಿನ ಪತ್ರ ಬೈದರು. ಅವರ ಭಾರಿ ಇಷ್ಟ ಆಕೆ ಕೋರಿದ ಕಟ್ಟಿಲ್ಲ ಕಂತೇನೆ ನನಗೆ ಅರಿಲ್ಲ ಉಡಲದಿಂದ ಸೊಳ್ಳೆರು ಕೋಳಿ ಸುತ್ತ ಕಂತಿರ್ತದೆ. ಕೋಳಿ ಸುತ್ತ ಮಾತೆಲ್ಲ ತಿನ್ನೋದು ಭಾರಿ ಸೌಕರ್ಯವನ್ನು ತಿಂಡಿ ಶಾಂಭವಿ ಉಪ್ಪು ರಸಂ ಮಾಡ್ತೇವೆ. ಪಪ್ಪಡ ಶಾಂಭವಿ ಸಾಂಬಾರು ಮಾಡ್ತೇವೆ. ಭಾರಿ ಸೌಕರ್ಯವನ್ನು ಪುಳಿಕೊಟ್ಟೆ ಬಟ್ ಅವರ ಭಾರಿ ಇಷ್ಟ ಪುಳಿಕೊಟ್ಟೆ
ವಿದ್ಯಾ ಅವರು ಬಂದಿದ್ದಾರೆ. ಅವರಿಗೆ ಉಡಲಿಕ್ಕೆ ಸ್ವಾಗತಗಳು. ಅಂಚೆ ನಮ್ಮ ಪೂರ್ಣಿಮಾ ಇರ್ಬೋದು. ಕಡಲೆ ಬೇಳೆ ಪಾಯಸ ನಮ್ಮ ಪೂರ್ಣಿಮಾ